ಯಮುನಾ ತೀರ ವನಚಾರಿ ಜಯುರಾಧ ಮಾಧವ ಕುಂಜ ಬಿಹಾರಿ ಜಯುರಾಧ ಮಾಧವ ಕುಂಜ ಬಿಹಾರಿ ಹರೆ ಕೃಷ್ಣ 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 ಹರಿ 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 ರಾಮ 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 ಹರಿ 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 ಕೃಷ್ಣ 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 ಹರಿ 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 ರಾಮ 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 ಹರಿ 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 ಕೃಷ್ಣ 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 ಹರಿ 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 ರಾಮ 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 ಹರಿ 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 ಕೃಷ್ಣ 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 ಹರಿ 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 ರಾಮ 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 ಹರಿ ಹರಿ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀಗುರುಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೀಶ ಗೋಪಿಕಾಕಾಂತ ರಾಧಾಕಾಂತ ನಮೋಸ್ತುತೆ ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿ ನಿತಿ ನಾಮಿನೆ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣಿ ನಮೋ ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ನಿಂದ ನಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ 3ನೇ ಹಂತದ ಭಕ್ತಿ ರಸಾಮೃತ ಸಿಂಧು ತರಗತಿಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಮಾತಾಜಿ 17ನೇ ಅಧ್ಯಾಯ ಪ್ರಾರಂಭ ಮಾಡಿದಾರಲ್ವಾ, ಭಾವಭಕ್ತಿ. ನೆನ್ನೆ ತಿಳ್ಕೊಂಡಿದ್ರಿ. ಭಾವಭಕ್ತಿಯಲ್ಲಿ ಮಾತಾಜಿ ಏನೆಲ್ಲ ಹೇಳ್ಕೊಟ್ರು, ನೀವೇನೆಲ್ಲ ತಿಳ್ಕೊಂಡ್ರಿ? ಭಾವಪೂರ್ತಿ ಹೃದಯ ಸೂರ್ಯದಂತೆ ಪ್ರಕಾಶ ಆಗೋ ತರ ಇರುತ್ತೆ. ಕೃಷ್ಣ ಅಂತ ಹೋಗಿದ್ರೆ ಸಾಕು. ಮಾತಾಜಿ ಎಷ್ಟು ಒಳ್ಳೊಳ್ಳೆ ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟಿದ್ದಾರೆ ನಿಮ್ಗೆ ಅರ್ಥ ಮಾಡ್ಸೋದಕ್ಕೆ. ಫಲೋತ್ಪಾದಕ ಭಾವವನ್ನು ಭಾವ ಮತ್ತು ಉನ್ಮಾದ ಕರೆಯುತ್ತಾರೆ ಮಾತಾಜಿ. ಅದೊಂದು ಹೇಳುದು. ಭಾವ ಅಂತಂದ್ರೆ ಇಲ್ಲಿ ಏನಂತ ಹೇಳ್ತಾರೆ, ಸೂರ್ಯೋದಯ ಆಗೋದಕ್ಕೆ ಮುಂಚೆ ಅರುಣೋದಯ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಸೂರ್ಯ 6 ಗಂಟೆ ಹತ್ರ ಅವನು ಉದಯಿಸ್ತಾನೆ ಅಂತಂದ್ರೆ ಅದಕ್ಕೆ ಮುಂಚೆ ಆಕಾಶ ಪೂರ್ತಿ ಹೊಂಬಣ್ಣ ಬರುತ್ತೆ ಅಂತ. ಅವ್ರು ಬರಕ್ ಮುಂಚೆ ಅವ್ರ ಬೆಳಕು ಬರುತ್ತೆ ಅಂತ. ಹಾಗೆ ಭಗವಂತನ ಪ್ರೇಮ ಬರೋದಕ್ಕೆ ಮುಂಚೆ ನಮ್ಮಲ್ಲಿ ಆ ಭಾವದ ಹಂತಕ್ಕೆ ನಾವು ಬರ್ತೀವಿ ಅಂತ ಆ ಒಂದು ಹಂತವನ್ನ ಆ ರೀತಿ ಹೋಲಿಕೆ ಮಾಡಿ ಹೇಳ್ತಾರೆ. ಮತ್ತೆ ಮಾತಾಜಿ ಕೂಡ ತುಂಬಾ ಚೆನ್ನಾಗಿ ಹೇಳಿದ್ರು. ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ರು. ಅರೇಂಜ್ಡ್ ಮ್ಯಾರೇಜ್ ಆದಂತಹ ಒಂದು ಹೆಣ್ಣು ಮಗಳ ಒಂದು ಪರಿಸ್ಥಿತಿ ಹೇಗಿರುತ್ತೆ ಅಂತ. ವೈದಿ ಭಕ್ತಿ ಅಂತಂದ್ರೆ ಅರೇಂಜ್ಡ್ ಮ್ಯಾರೇಜ್ ಆಗಿದ್ ಕೂಡ್ಲೆ ಅವಳಿಗೆ ಹೊಸ ಜನ, ಹೊಸ ಮನೆ, ಹೊಸ ರೀತಿ, ಅಂದ್ರೆ ಅದನ್ನ ಅವಳು ಏನಂತ ಅಂದ್ರೆ ಒಂದು ಜವಾಬ್ದಾರಿ ರೀತಿಯಲ್ಲಿ ಅವಳು ಮಾಡ್ತಾ ಇರ್ತಾಳೆ. ಹಾಗೆ ನಾವು ಮಾಡುವಂತದ್ದು ಪ್ರಾರಂಭದಲ್ಲಿ ಮಾಡುವಂತ ಭಕ್ತಿನ ವೈದಿ ಸಾಧನ ಭಕ್ತಿನ ಆ ರೀತಿ ನಾವು ಮಾಡ್ತೀವಿ. ನಿಯಂತ್ರಕ ತತ್ವಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತೀವಿ.
ಗುರುಗಳಿಂದ ದೀಕ್ಷೆ ಪಡೆದಿದ್ದೀವಿ, ಅವ್ರು ಹೇಳಿದ ಹಾಗೆ ಅದನ್ನ ನಾವು ನಿಭಾಯಿಸ್ಕೊಂಡು ಹೋಗ್ತೀವಿ. ನಂತರ ಏನಾಗುತ್ತೆ, ಕಾಲ ಕಳೆದ ಹಾಗೆ ಒಂದು 5 ವರ್ಷ ಆದ್ಮೇಲೆ ಅಷ್ಟರಲ್ಲಿ ಮಕ್ಕಳೆಲ್ಲ ಆಗಿರ್ತಾರೆ. ಆ ಮೊದಲು ಇದ್ದಂತಹ ಒಂದು ಸಂಬಂಧ ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಅಂದ್ರೆ ಅವರಿಗೆ ಆಮ್, ಏನಂತ ಹೇಳ್ತಾರೆ, ಮನೆ, ಮಕ್ಕಳು, ಗಂಡ, ಸಂಸಾರ, ಅದರಲ್ಲಿ ಸ್ವಲ್ಪ ಅವರು ಬೇರೂರಿರ್ತಾರೆ. ಅದನ್ನೇ ಹೇಳುವಂಥದ್ದು ರಾಗಾನುಗ ಸಾಧನ ಭಕ್ತಿ ಎನ್ನುವಂಥದ್ದು. ನಂತರ ಈಗ ಭಾವಭಕ್ತಿ ಅಂದ್ರೆ ಏನು ಅಂತಂದ್ರೆ, ಅದೇ ಹೆಣ್ಣು ಮಗಳು ಅವಳಿಗೆ 60 ವರ್ಷ ಆದಾಗ ಗಂಡನ ಜೊತೆಯಲ್ಲಿ ಅವಳ ಸಂಬಂಧ ಮೊದಲು ಹೇಗಿತ್ತು, ಆಮೇಲೆ ಹೇಗಿತ್ತು, ಕೊನೆಯಲ್ಲಿ ಅವಳದು ಹೇಗಿರುತ್ತೆ ಅಂತಂದ್ರೆ, ಅವಳು ಎಲ್ಲರನ್ನು ಮರ್ತಿರ್ತಾಳೆ. ಆದ್ರೆ ಆ ತಾಯಿ ಮನೆಗೆ ಪರಿಪೂರ್ಣವಾಗಿ ಮರ್ತು ಬಿಟ್ಟಿರ್ತಾಳೆ. ಎಲ್ಲರಿಗಿಂತ ಜಾಸ್ತಿ ಪ್ರಾಮುಖ್ಯತೆ ಗಂಡನಿಗೆ ಕೊಡ್ತಾ ಇರ್ತಾಳೆ. ಎಷ್ಟರ ಮಟ್ಟಿಗೆ ಅಂದ್ರೆ ತನಗಿಂತ ಹೆಚ್ಚು ಆ ಗಂಡನ ಮೇಲೆ ವಿಶ್ವಾಸ, ನಂಬಿಕೆ ಮತ್ತೆ ಪ್ರೀತಿ, ವಾತ್ಸಲ್ಯವನ್ನ ಬೆಳೆಸ್ಕೊಂಡಿರ್ತಾಳೆ. ಆ ರೀತಿ ಆ ಹಂತಕ್ಕೆ ಬರುವಂತದನ್ನ ಇಲ್ಲಿ ಭಾವ ಭಕ್ತಿ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಅಂದ್ರೆ ನಾವು ಕೂಡ ಭಾವಭಕ್ತಿಗೆ ಬರಬೇಕು ಅಂದ್ರೆ 9 ಹಂತಗಳಿದೆ ಭಕ್ತಿಯಲ್ಲಿ. ಪ್ರೇಮವನ್ನು ಪಡೆಯೋದಕ್ಕೆ ಇದು 8ನೇ ಒಂದು ಹಂತ. ಮಾತಾಜಿನೇ ಹೇಳಿದ್ರು ನಿಮ್ಗೆ. ಇದರಲ್ಲೂ ಕೂಡ ಪತನ ಹೊಂದೋದಕ್ಕೆ ಸಾಧ್ಯ ಇದೆ ಅಂತ. ಅಂದ್ರೆ ಆ ಹಂತಕ್ಕೆ ಹೋಗುವಂತದ್ದು ಅಷ್ಟು ಸುಲಭ ಅಲ್ಲ. ಆದ್ರೆ ಆ ಹಂತಕ್ಕೆ ಹೋದ್ಮೇಲೂ ಕೂಡ ಅನರ್ಥ ನಿವೃತ್ತಿ ಪರಿಪೂರ್ಣವಾಗಿ ಯಾರಿಗೂ ಆಗೋದಿಲ್ಲ ಅಂತ ನಾ ಹೇಳಿದೆ. 4ನೇ ಹಂತ ಅನ್ನುವಂಥದ್ದು ಸುದೈವದಿಂದ ನಾವೆಲ್ಲರೂ ಇಲ್ಲಿ ಕೂತಿದೀವಿ ಇವತ್ತು. ಈ ಒಂದು ಬಂದು ಇಲ್ಲಿ ಕೂತಿದೀವಿ ಅಂದ್ರೆ ನಮ್ಮಲ್ಲಿ ಶ್ರದ್ಧೆ ಇದೆ, ಮತ್ತೆ ಸಾಧು ಸಂಘ ಮಾಡ್ತಾ ಇದ್ವಿ. ಇಲ್ಲಿ ಯಾರು ಸಾಧು? ಸಾಧು ಯಾರು? ಯಾವ ಸಾಧುವನ್ನ ಸಂಘ ಮಾಡ್ತಾ ಇದೀವಿ ನಾವು? ಹರೇ ಕೃಷ್ಣ. ಭಕ್ತರ ಭಕ್ತರ ಸಾಧು ಸಂಘ, ಯಾವ ಭಕ್ತರ ಸಂಘವನ್ನ ಮಾಡ್ತಾ ಇದೀವಿ? ಶುದ್ಧ ಭಕ್ತರ ಸಂಘ. ಯಾರ ಅಶುದ್ಧ ಭಕ್ತರು? ಕೃಷ್ಣ ಭಕ್ತಿ ಮಾಡೋದು ಮಾತಾಜಿ. ಕೃಷ್ಣನ ಶ್ರೀಲ ಪ್ರಭುಪಾದರಿಂದ ಬಂದಿರೋ ಪರಂಪರೆಯಿಂದ ಮಾತಾಡ್ತಾರೆ. ಹಾ ಪ್ರಭುಜಿ, ಇಲ್ಲಿ ನಾವು ಭಕ್ತಿ ರಸಾಮೃತ ಸಿಂಧು ಶ್ರೀಲ ಪ್ರಭುಪಾದರು ಶುದ್ಧ ಭಕ್ತರು ಅವರು ಬರ್ದಿರೋದನ್ನ ಓದ್ತಾ ಇದೀವಿ. ಅವರ ಸಂಘ ಮಾಡ್ತಾ ಇದೀವಿ, ಅವರ ಸಂಘ ಮಾಡ್ತಾ ಇದೀವಿ. ಮತ್ತೆ ಅವ್ರು ನಮಗೆ ಯಾರು ಸಂಘ ಮಾಡಿಸ್ತಾ ಇದ್ದಾರೆ? ರೂಪ ಗೋಸ್ವಾಮಿಗಳ ಸಂಘವನ್ನ ಮಾಡಿಸ್ತಾ ಇದ್ದಾರೆ. ಹೀಗೆ ನಾವು ಭಕ್ತರ ಸಂಘ ಮಾಡ್ತಾ ಇದೀವಿ. ಮತ್ತೆ ಇಲ್ಲಿ ನಾವೇನ್ ಮಾಡ್ತಾ ಇದ್ವಿ? ಭಜನ ಕ್ರಿಯೆ ಮಾಡ್ತಾ ಇದ್ವಿ. ಅಂದ್ರೆ ಅವ್ರು ಹೇಳಿರುವಂತಹ ಈ ಶಾಸ್ತ್ರದಲ್ಲಿ ನೀಡಿರುವಂತಹ ಎಲ್ಲ ಒಂದು ಜ್ಞಾನವನ್ನ ನಾವು ಅದನ್ನ ಓದ್ತಾ ಇದೀವಿ, ಕೇಳ್ತಾ ಇದೀವಿ, ಹೇಳ್ತಾ ಇದೀವಿ, ಅದನ್ನ ಮತ್ತೆ ಸ್ಮರಣೆ ಕೂಡ ಮಾಡ್ತಾ ಇದೀವಿ. ಇದೆಲ್ಲ ನಡೀತಾ ಇದೆ. ಇದು ನಡೀತಾ ಇರ್ಬೇಕಾದ್ರೆ ಅನರ್ಥ ನಿವೃತ್ತಿ ಅಂದ್ರೆ ನಮ್ಮಲ್ಲಿ ಎಷ್ಟೋ ಜನ್ಮದಿಂದ ಬಂದಿರುವಂತಹ ಈ ಒಂದು ಆ ಪಾಪದ ಪ್ರತಿಕ್ರಿಯೆಗಳೇನಿದೆ ಅದೆಲ್ಲವೂ ಕೂಡ ನಮ್ಮ ಒಂದು ಭಕ್ತಿ ಮಾರ್ಗದಲ್ಲಿ ಅನೇಕ ಅಡೆತಡೆಗಳ ರೂಪದಲ್ಲಿ ಅದು ಬರ್ತಾ ಇರುತ್ತೆ. ಅದನ್ನ ನಾವು ನಿಭಾಯಿಸ್ಕೊಂಡು ಹೋಗ್ತಾ ಇರ್ತೀವಿ. ಆದ್ರೆ ಅದನ್ನ ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ಇನ್ನ ನಿಶೇಷ ಆಗೋದಕ್ಕೆ ಅಷ್ಟು ಸುಲಭ ಇಲ್ಲ ಅಂತ ಹೇಳ್ತಾರೆ. ಅದರಿಂದಾನೇ ಭರತ ಮಹಾರಾಜ ಭಾವದ ಹಂತದಲ್ಲಿದ್ರು ಕೂಡ ಅವನು ಅಂದ್ರೆ ಇನ್ನೇನು ಪ್ರೇಮ ಸಿಗ್ಬೇಕು ಅವನ್ಗೆ, ಅಂದ್ರೆ ಅವನ್ಗೆ ಭಗವಂತನಲ್ಲಿ ಅಷ್ಟು ಪ್ರೀತಿ ಎನ್ನುವಂಥದ್ದು ಇನ್ನೇನು, ಆದ್ರೆ ಅವನಿಗೆ ಭಗವಂತನ ಮೇಲೆ ಗಾಢವಾದ ಒಂದು ಪ್ರೇಮ ಇದೆ. ಅಂದ್ರೆ ಅಷ್ಟೊಂದು ಭಗವಂತನ ಕಡೆ ಆಕರ್ಷಣೆ ಇದೆ. ಆದ್ರೂ ಕೂಡ ನೀನು ಆ ಪರಿಪೂರ್ಣತೆ ಸಾಧಿಸುವ ಸಮಯದಲ್ಲೂ ಕೂಡ ಅವನ ಜೀವನದಲ್ಲಿ ಒಂದು ಅನರ್ಥ ನಡೆಯುತ್ತೆ. ಅನರ್ಥ ಅಂತಂದ್ರೆ ಜಿಂಕೆಯ ಮೇಲೆ ಅವನಿಗೆ ಮೋಹ ಅನ್ನುವಂಥದ್ದು ಬರುತ್ತೆ. ಅಂದ್ರೆ ಅವನು ಎಲ್ಲವನ್ನೂ ತ್ಯಾಗ ಮಾಡಿದಾನೆ. ವೈರಾಗ್ಯದಲ್ಲಿ ಅವನನ್ನ ಮೀರಿಸುವವರಿಲ್ಲ. ಅಂದ್ರೆ ಅವನು ತುಂಬಾ ಚಿಕ್ಕ ವಯಸ್ಸಿಗೆ ಕಾಡಿಗೆ ಹೋಗ್ತಾನೆ. ತನ್ನೆಲ್ಲ ಒಂದು ಶ್ರೀಮಂತಿಕೆ, ರಾಜನಾಗಿದ್ದಾನೆ. ಎಲ್ಲವನ್ನು ಐಶ್ವರ್ಯವನ್ನ ಬಿಡ್ತಾನೆ, ತನ್ನ ಸುಂದರವಾದ ಹೆಂಡತಿ, ಮಕ್ಕಳು, ಪರಿವಾರವನ್ನ ಬಿಡ್ತಾನೆ. ಎಲ್ಲವನ್ನು ಬಿಟ್ಟವನು ಒಂದು ಪುಟ್ಟ ಜಿಂಕೆಗೆ ಮೋಹವನ್ನ ಪಡೆದು ನಂತರ ಅವನು ಆ ಭಾವದ ಹಂತದಿಂದ ಪತನವನ್ನ ಹೊಂದುತ್ತಾನೆ. ಎಲ್ಲಾ ಒಂದು ವಿಷಯಗಳನ್ನ ನಿನ್ನೆ ಮಾತಾಜಿ ನಿಮ್ಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಮುಂದುವರಿಸೋಣ. ಬೇರೆ ಇನ್ನೇನಾದ್ರೂ ಮಾತಾಜಿ ಹೇಳಿದ್ರೆ ನೀವು ಹೇಳ್ಬೋದು. ಹರೇ ಕೃಷ್ಣ. ನನಗೆ ಅಲ್ಲಿವರೆಗೂ ಮಾತ್ರ ನೆನ್ಪು ಬಂತು. ಬೇರೆ ಏನಾದ್ರೂ ವಿಷಯ ಹೇಳಿದ್ರೆ ಮಾತಾಜಿ. ಈಗ ನಾವ್ ಎಲ್ಲಿಂದ ಓದ್ಬೇಕಾಗಿತ್ತು? ಹರೇ ಕೃಷ್ಣ. ಓಕೆ, ಇದು ಹೇಳಿದ್ರಲ್ವಾ ಮಾತಾಜಿ, ಆ ಭಗವಂತನ ಭಾವ ಹಂತದಿಂದ ನಾವು ಭಾವ ಹಂತದಲ್ಲಿ ಇರುವಾಗ ಒಂದು ಉದಾಹರಣೆ ಕೊಟ್ಟಿದ್ರು. ದಾಮೋದರ ಲೀಲೆ ಒಂದು ಉದಾಹರಣೆ ಕೊಟ್ಟಿದ್ರಲ್ವಾ. ಯಶೋಧ ಮಾತೆ ಕೃಷ್ಣನನ್ನ ಕಟ್ಟಿ ಹಾಕ್ತಾಳೆ. ಆದ್ರೆ ಕಟ್ಟಿ ಹಾಕೋದಕ್ಕೆ ಪ್ರಯತ್ನ ಪಡ್ತಾಳೆ, ಆದ್ರೂ ಕೂಡ ಅವಳು ವಿಫಲ ಆಗ್ತಾಳೆ. ಮತ್ತೆ ಭಗವಂತನ ಒಂದು ಇಚ್ಛೆಯಿಂದ ಅವಳು ಕಟ್ಟಿ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಆ 2 ಇಂಚು ಕಡಿಮೆ ಏನಾಗ್ತಾ ಇತ್ತು ಇದಕ್ಕೆ ಕಾರಣ
ಏನು ಅಂತಂದ್ರೆ ಒಂದು ನಮ್ಮ ಪ್ರಯತ್ನ ಇರ್ಬೇಕು, ಇನ್ನೊಂದು ಪರಮಾತ್ಮನ ಭಕ್ತಿ. ಒಂದು ಕೃಪೆನೂ ಇರ್ಬೇಕು. ಹಾಗೆ ಈ ಒಂದು ಭಕ್ತಿಯಲ್ಲೂ ಕೂಡ ನಮ್ಮ ಪ್ರಯತ್ನ, ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡುವಂಥದ್ದು, ಆಚಾರ್ಯರು ನೀಡಿರುವಂತ ಯಮ ನಿಯಮಗಳನ್ನ ಪಾಲನೆ ಮಾಡುವಂಥದ್ದು, ಅದು ನಮ್ಮ ಪ್ರಯತ್ನ ನಾವು ಮಾಡ್ತಾನೆ ಇರ್ಬೇಕು. ಅದೇ ಸಮಯದಲ್ಲಿ ಭಗವಂತನ ಅವ್ಯಾಜ್ಯ ಕರುಣೆಗೂ ನಾವು ನಿರೀಕ್ಷೆನ ಇಟ್ಕೊಬೇಕು ಅನ್ನುವಂಥದ್ದು. ನಮ್ಮ ಪ್ರಯತ್ನ ಪಡೆದಿರ ಬರೀ ಅವ್ಯಾಜ್ಯ ಕರುಣೆಗೆ ನಿರೀಕ್ಷೆ ಇಟ್ಕೊಳ್ಳುವಂಥದ್ದು ಕೂಡ ಅದು ಸರಿಯಲ್ಲ ಅಂತ ಪ್ರಭುಪಾದರು ಹೇಳ್ತಾರೆ. ಅದೇ ಸಮಯದಲ್ಲಿ ಭಗವಂತನ ನಾವು ಇದಕ್ಕೂ ಮೊದಲು ನೋಡಿದ್ವಿ, ಭಗವಂತನ ಕೃಪೆ ಸಿಕ್ಕಿ ಪ್ರೇಮ ಹಂತದಲ್ಲಿ ಇರುವಂತಹ ಭಕ್ತರು ಕೂಡ ಆ ಆ ಒಂದು ಏನಂತ ಹೇಳ್ತಾರೆ, ಸಹಜೀಯರ ಹಾಗೆ ಅವರು ತೋರ್ಪಡಿಸ್ಕೊಳ್ಳೋದಿಲ್ಲ, ಅದನ್ನ ಹೊರಗಡೆ ಯಾರಿಗೂ ತಿಳಿಪಡಿಸೋದಿಲ್ಲ. ಅವರು ಸಾಧಾರಣ ಭಕ್ತರ ಹಾಗೆ ಎಲ್ಲಾ ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡ್ತಾ ಮುಂದುವರಿತಾ ಇರ್ತಾರೆ ಅನ್ನುವಂಥದ್ದು. ಆದ್ರೆ ಇಲ್ಲಿ ಎರಡು ಮುಖ್ಯವಾದ ವಿಷಯ ಏನು ಅಂತಂದ್ರೆ, ನಾವು ಎಲ್ಲಾ ಒಂದು ವೈದಿ ಭಕ್ತಿಯಲ್ಲಿ ಏನೆಲ್ಲ ಮಾಡ್ತೀವಿ ಅದನ್ನ ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರ್ಬೇಕು. ಅದೇ ಸಮಯದಲ್ಲಿ ಭಗವಂತನ ಅವ್ಯಾಜ್ಯ ಕರುಣೆ ಅದು ಸಿಕ್ಕೇ ಸಿಗುತ್ತೆ ಒಂದಲ್ಲ ಒಂದು ದಿನ ಅನ್ನುವಂತಹ ಒಂದು ದೃಢವಾದ ನಂಬಿಕೆನ ಇಟ್ಕೋಬೇಕು ಅಂತ. ಇದಕ್ಕೆ ಮಾತಾಜಿ ಹೇಳಿದಲ್ವಾ, ಅದೊಂದು ಕತೆ ಚೈತನ್ಯ ಮಹಾಪ್ರಭುಗಳದು. ಅಂದ್ರೆ ಆ ವ್ಯಕ್ತಿಗೆ ಈ ಜನ್ಮದ ಅಂದ್ರೆ ಎಷ್ಟೋ ಜನ್ಮಗಳಾದ್ಮೇಲೆ ಅವರಿಗೆ ಚೈತನ್ಯ ಮಹಾಪ್ರಭುಗಳ ಸಂಘ ಸಿಗುತ್ತೆ ಅಂತ ಹೇಳಿದಾಗ ಅವನು ಕುಣಿದಾಡ್ತಾನೆ ಅಂತ. ಯಾಕೆ ಅಂತಂದ್ರೆ ಚೈತನ್ಯ ಮಹಾಪ್ರಭುಗಳ ಬಾಯಿಂದ ಬರ್ತಾ ಇದೆ. ಅಂದ್ರೆ ಈ ಯಾವ್ದೋ ಒಂದು ಜನ್ಮ, ಎಷ್ಟೋ ಜನ್ಮ ಆದ್ರೂ ಸರಿ, ಯಾವತ್ತೋ ಒಂದಿನ, ಒಂದಲ್ಲ ಒಂದು ದಿನ ನನಗೆ ಚೈತನ್ಯ ಮಹಾಪ್ರಭುಗಳ ಕೃಪೆ ಸಿಗುತ್ತೆ ಅನ್ನುವಂತ ಒಂದು ವಿಶ್ವಾಸದಿಂದ ಅವನು ಅಷ್ಟು ಕುಣಿದಾಡ್ತಾನೆ ಅನ್ನುವಂಥದ್ದನ್ನ ಮಾತಾಜಿ ಹೇಳಿದ್ರು. ಇದೆಲ್ಲ ನನ್ಗೆ ನೆನಪು ಬಂದಂತ ವಿಷಯಗಳು. ಸೊ ಈಗ ಮುಂದುವರ್ಸೋಣ ಇಲ್ಲಿಂದ ಅಲ್ವಾ. ಇಷ್ಟಾದರೂ ಯಾವುದೇ ಭಕ್ತಿ ಪ್ರಕ್ರಿಯೆಯನ್ನು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಹಾ, ಯಾರಾದ್ರೂ ಒಬ್ರು. ಹರೇ ಕೃಷ್ಣ ಮಾತಾಜಿ. ಇಷ್ಟಾದರೂ ಯಾವುದೇ ಭಕ್ತಿ ಪ್ರತಿಕ್ರಿಯೆಯನ್ನು ಪಾಲಿಸದ ವ್ಯಕ್ತಿಯು ಇದ್ದಕ್ಕಿದ್ದಂತೆ ಭಗವಾನ್ ಕೃಷ್ಣನಲ್ಲಿ ಭಕ್ತಿ ಬೆಳೆಸಿಕೊಂಡಿರುವುದು ಕೆಲವು ಸಲ ಕಂಡು ಬಂದಿದೆ. ಹೀಗೆ ಏಕಾಏಕಿ ಬರುವ ಕೃಷ್ಣ ಪ್ರೇಮದ ಮನೋಧರ್ಮವನ್ನು ಕೃಷ್ಣನ ಅಥವಾ ಭಕ್ತನ ವಿಶೇಷ ಅನುಗ್ರಹ ಎಂದು ಅರ್ಥ ಮಾಡಿಕೊಳ್ಳಬೇಕು. ಕೃಷ್ಣನ ಅವಾಜ್ಯ ಕರುಣೆಯ ಮೂಲಕ ಹೀಗೆ ಆಕಸ್ಮಿಕವಾಗಿ ವರ್ಧಿಸುವ ದೈವೋನ್ಮಾದದ ಮನೋಧರ್ಮವನ್ನು ಮಾತಾಡುತ್ತಾ ಬಂದದ್ದು, ಕುಡಿಗಣ್ಣ ನೋಟದ ನಿಮಿತ್ತವಾಗಿ ಬಂದದ್ದು ಮತ್ತು ಶುಭ ಹಾರೈಕೆಯಿಂದ ಬಂದದ್ದು ಎಂದು 3 ಗುಂಪುಗಳಾಗಿ ವಿಂಗಡಿಸಬಹುದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಈ ಭಾವಭಕ್ತಿ ಅದು ಯಾವ ರೀತಿಯಲ್ಲಿ ನಮಗೆ ಬರುತ್ತೆ ಅನ್ನೋಂಥದ್ದನ್ನ ಇಲ್ಲಿ 3 ರೀತಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಯಾವುದೇ ಭಕ್ತಿ ಪ್ರಕ್ರಿಯೆಯನ್ನು ಪಾಲಿಸದೆ ವ್ಯಕ್ತಿಯು ಇದ್ದಕ್ಕಿದ್ದಂತೆ ಭಗವಾನ್ ಕೃಷ್ಣನಲ್ಲಿ ಬೆಳೆಸಿಕೊಂಡಿರುವ ಕೆಲವು ಸಲ ಕೃಷ್ಣನಲ್ಲಿ ಭಕ್ತಿ ಬೆಳೆಸಿಕೊಂಡಿರುವುದು ಕೆಲವು ಸಲ ಕಂಡು ಬಂದಿದೆ. ಅಂದ್ರೆ ನಾವು ನೋಡಿದ್ವಿ, ನಾವೆಲ್ಲರೂ ಸಾಧನ ಭಕ್ತಿ ಅದನ್ನ ಮುಂದುವರಿಸಬೇಕು, ಅಂದ್ರೆ ನಮ್ಮ ಪ್ರಯತ್ನ ಅಲ್ಲಿ ಇರಬೇಕು, ಭಗವಂತನ ಕರುಣೆಗೂ ಕಾಯಬೇಕು ಅಂತ. ಆದ್ರೆ ಭಗವಂತನ ಕರುಣೆಯಿಂದಲೂ ಕೂಡ ಅಂದ್ರೆ ಅವನ ಒಂದು ಅವ್ಯಾಜ್ಯ ಕರುಣೆಯಿಂದ ಮಾತ್ರನೇ ಶುದ್ಧ ಭಕ್ತರಾದಂತಹ ಅನೇಕ ಉದಾಹರಣೆಗಳನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ಭಕ್ತರಲ್ಲಿ ಯಾವ ರೀತಿಯೆಲ್ಲ ಅವರು ಆ ಒಂದು ಕರುಣೆಯನ್ನ ಪಡ್ಕೊಂಡ್ರು ಅನ್ನೋದನ್ನೆಲ್ಲ ಹೇಳ್ತಾ ಇದ್ದಾರೆ. ಅಂದ್ರೆ ಆಕಸ್ಮಿಕವಾಗಿ ವರ್ತಿಸುವ ದೈವೋನ್ಮಾದದ ಮನೋಧರ್ಮವನ್ನ ಮಾತನಾಡ್ತಾ ಬಂದದ್ದು ಅಂತ. ಯಾರು ಭಗವಂತನ ವಿಷಯವನ್ನ ವೇದಾಂತಿಗಳು ಮಾತನಾಡ್ತಾ ಇದ್ದಾರೆ, ಅದನ್ನ ಕೇಳಿ ಅಷ್ಟರಿಂದಲೇ ಒಂದು ಪರಿಪೂರ್ಣತೆಯನ್ನ ಸಾಧಿಸಿದಂತವ್ರು. ನಾರದರ ಉದಾಹರಣೆ ನೋಡ್ತೀವಿ. ಕುಡಿಗಣ್ಣ ನೋಟದ ನಿಮಿತ್ತವಾಗಿ ಬಂದದ್ದು ಅಂದ್ರೆ ಭಗವಂತನ ಕುಡಿಗಣ್ಣು ಅಂದ್ರೆ ಒಂದು ಗ್ಲಾನ್ಸ್ ಅಂತ ಹೇಳ್ತಾರೆ, ಜಸ್ಟ್ ಅವ್ನು ನೋಡಿದ್ರಿಂದಾನೇ ಅವ್ರಿಗೂ ಪರಿಪೂರ್ಣತೆಯನ್ನ ಸಾಧಿಸಿದ್ರು ಅಂತ. ಮತ್ತೆ ಶುಭ ಹಾರೈಕೆಯಿಂದ ಬಂದದ್ದು ಅಂತ, ಅಂದ್ರೆ ಭಗವಂತನ ಆಶೀರ್ವಾದ ಅಥವಾ ಅವನ ಭಕ್ತರ ಆಶೀರ್ವಾದ ಸಿಕ್ಕಿದ್ರು ಅವರು ಪರಿಪೂರ್ಣತೆಯನ್ನ ಸಾಧಿಸ್ತಾರೆ ಅನ್ನುವಂಥದ್ದು. ಈ ರೀತಿ 3 ಗುಂಪುಗಳಾಗಿ ವಿಂಗಡಿಸಿದ್ದಾರೆ. ಈಗ ಒಂದೊಂದನ್ನು ಕೂಡ ವಿವರವಾಗಿ ಹೇಳ್ತಾರೆ. ಹರೇ ಕೃಷ್ಣ, ಮುಂದುವರಿಸಿ. ಹರೇ ಕೃಷ್ಣ ಮಾತಾಜಿ. ಸುಮ್ಮನೆ ಮಾತಾಡುವುದರಿಂದ ಬಂದ ಪ್ರೇಮವನ್ನು ಕುರಿತಂತೆ ನಾರದೀಯ ಪುರಾಣದಲ್ಲಿ ವಾಚನವೊಂದುಂಟು. ಅಲ್ಲಿ ಕೃಷ್ಣನು ನಾರದರನ್ನು ಕುರಿತು, ಹೇ ಬ್ರಾಹ್ಮಣ ಶ್ರೇಷ್ಠನೇ, ನೀನು ನನ್ನಲ್ಲಿ ಅಪ್ಪಟ ಭಕ್ತಿ ಸೇವಾ ಭಾವವನ್ನು ಬೆಳೆಸಿಕೊಳ್ಳಬೇಕೆಂದು ಹಾರೈಸಿವೆ. ಆ ಭಾವವು ಆನಂದದಾಯಕವೂ ಮಂಗಳಕರವೂ ಆಗಿರುತ್ತದೆ. ಬರಿಯ ಕುಡಿಗಣ್ಣ ನೋಟದಿಂದಷ್ಟೇ ಕೃಷ್ಣನಲ್ಲಿ ದೈವೋನ್ಮಾದ ಪೂರಿತ ಪ್ರೇಮವನ್ನು ಗಳಿಸಿಕೊಳ್ಳುವುದರ ಬಗೆಗೆ ಸ್ಕಾಂದ ಪುರಾಣದಲ್ಲಿ ಉಕ್ತಿಯೊಂದಿದೆ. ಅದು ಹೀಗೆನ್ನುತ್ತದೆ: ಜಾಂಗಲ ಪ್ರಾಂತ್ಯದ ನಿವಾಸಿಗಳು ದೇವೋತ್ತಮ ಪುರುಷನಾದ ಕೃಷ್ಣನನ್ನು ಕಂಡಾಗ ಅವರು ಅವನಲ್ಲಿ ನೆಟ್ಟ ನೋಟವನ್ನು ಕೀಳಲಾಗದ ಸ್ಥಿತಿಯಲ್ಲಿ ಮುಟ್ಟಿದರು. ಹೃದಯಾಂತರಾಳದ ಶುಭ ಹಾರೈಕೆಗಳ ಮಾತಿಗೆ ಬಂದರೆ ಸುಖ ಸಂಹಿತೆಯಲ್ಲಿ ಒಂದು ಹೇಳಿಕೆಯುಂಟು.
ಅದರಲ್ಲಿ ನಾರದರು ವ್ಯಾಸರನ್ನು ಕುರಿತು ದೇವೋತ್ತಮ ಪುರುಷನ ಪರಮ ಭಕ್ತನಾದ ಪುತ್ರನೊಬ್ಬನು ನಿಮಗಿದ್ದಾನೆ. ಆತನು ನಿಯಂತ್ರಕ ತತ್ವಗಳನ್ನು ಅನುಷ್ಠಾನ ಮಾಡದೆಯೇ ಅನೇಕ ಜನ್ಮಗಳ ಕಾಲ ಭಕ್ತಿ ಸೇವೆ ಮಾಡಿ ಗಳಿಸಬಹುದಾದಷ್ಟು ದೈವಿಕ ಲಕ್ಷಣಗಳನ್ನು ಗಳಿಸಿದ್ದಾನೆ ಎಂದಿದ್ದಾರೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ 3 ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಒಂದು ಭಗವಂತನ ಮಾತನಾಡೋದ್ರಿಂದ ಬಂದಂಥದ್ದು ಮೊದಲನೇದಾಗಿ ಹೇಳ್ತಾ ಇರುವಂತದ್ದು, ಅದು ನಾರದೀಯ ಪುರಾಣದಲ್ಲಿ ಬರುವಂತದ್ದು. ಅಲ್ಲಿ ಕೃಷ್ಣ ನಾರದರಿಗೆ ಹೇಳ್ತಾ ಇರುವಂತದ್ದು, ಹೇ ಬ್ರಾಹ್ಮಣ ಶ್ರೇಷ್ಠನೇ, ನೀನು ನನ್ನಲ್ಲಿ ಅಪ್ಪಟ ಭಕ್ತಿ ಸೇವಾ ಭಾವವನ್ನು ಬೆಳೆಸಿಕೊಳ್ಳಬೇಕೆಂದು ಹಾರೈಸುವೆ. ಅಂದ್ರೆ ಭಗವಂತ ಅವರಿಗೆ ಹಾರೈಸ್ತಾ ಇರುವಂತದ್ದು, ಆ ಭಾವವು ಆನಂದದಾಯಕವೂ ಮಂಗಳಕರವೂ ಆಗಿರುತ್ತದೆ ಅಂತ. ಅಂದ್ರೆ ಭಗವಂತನ ಜೊತೆ ಮಾತನಾಡುವ ಮೂಲಕ ಅವನಿಗೆ ಆ ಒಂದು ಭಾಗ್ಯ ಸಿಕ್ಕಿದೆ, ಆ ಒಂದು ಭಕ್ತಿಯಲ್ಲಿ ಪರಿಪೂರ್ಣತೆಯನ್ನು ಸಾಧಿಸ್ತಾ ನಾರದ ಅನ್ನುವಂಥದ್ದು. ಬರಿಯ ಕುಡಿಗಣ್ಣ ನೋಟದಿಂದಷ್ಟೇ ಕೃಷ್ಣನಲ್ಲಿ ದೈವೋನ್ಮಾದ ಪೂರಿತ ಪ್ರೇಮವನ್ನು ಗಳಿಸುವುದರ ಬಗೆಗೆ ಸ್ಕಾಂದ ಪುರಾಣದಲ್ಲಿ ಇಲ್ಲಿ ಒಂದು ಉಕ್ತಿಯನ್ನು ಕೊಡ್ತಾ ಇದ್ದಾರೆ. ಸ್ಕಾಂದ ಪುರಾಣದಲ್ಲಿ ಬರುವಂತದ್ದು, ಜಾಂಗಲ ಪ್ರಾಂತದ ನಿವಾಸಿಗಳು ದೇವೋತ್ತಮ ಪರಮ ಪುರುಷರಾದ ಕೃಷ್ಣನನ್ನು ಕಂಡಾಗ ಅವರು ಅವನಲ್ಲಿ ನೆಟ್ಟ ನೋಟವನ್ನು ಕೀಳಲಾಗದ ಸ್ಥಿತಿಯನ್ನು ಮುಟ್ಟಿದರು. ಅಂದ್ರೆ ಭಗವಂತನ ಮೇಲೆ ಅವರಿಗೆ ಅಂತಹ ಒಂದು ಆಕರ್ಷಣೆ ಅನ್ನುವಂಥದ್ದು, ಅದು ಅವರನ್ನ ಆ ಈ ಒಂದು ಭಾವ ಹಂತಕ್ಕೆ ಅಥವಾ ಭಗವಂತನಲ್ಲಿ ಆ ಪ್ರೇಮದ ಹಂತಕ್ಕೆ ಅದು ಕರ್ಕೊಂಡು ಹೋಗುತ್ತೆ ಅನ್ನೋದನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಶುಕ ಸಂಹಿತೆಯಲ್ಲಿ ಬರುವಂತದ್ದು, ಅಂದ್ರೆ ಇಲ್ಲಿ ನಾರದರು ವ್ಯಾಸರಿಗೆ ಹೇಳ್ತಾ ಇರುವಂತದ್ದು, ವ್ಯಾಸರ ಮಗ ಶುಕಮುನಿಗಳ ಬಗ್ಗೆ ಹೇಳ್ತಾ ಇರುವಂತದ್ದು. ಏನಂತ ಹೇಳ್ತಾ ಇದ್ದಾರೆ, ದೇವೋತ್ತಮ ಪುರುಷನ ಪರಮ ಭಕ್ತನಾದ ಪುತ್ರನೊಬ್ಬ ನಿಮಗಿದ್ದಾನೆ. ಶುಕಮುನಿಗಳು ಭಗವಂತನ ಶುದ್ಧ ಭಕ್ತರು. ಅವನು ನಿಯಂತ್ರಕ ತತ್ವಗಳನ್ನು ಅನುಷ್ಠಾನ ಮಾಡದೆಯೇ ಅನೇಕ ಜನ್ಮಗಳ ಕಾಲ ಭಕ್ತಿ ಸೇವೆ ಮಾಡಿ ಗಳಿಸಬಹುದಾದಷ್ಟು ದೈವೀ ಲಕ್ಷಣಗಳನ್ನು ಗಳಿಸಿದ್ದಾನೆ ಎಂದಿದ್ದಾರೆ. ಅಂದ್ರೆ ಯಾವುದೇ ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡದೆ ಅಂತಂದ್ರೆ ಹೇಗೆ ಅಂತಂದ್ರೆ, ಈ ಜಾತಿ ಸಂಸ್ಕಾರ ಅಂತೆಲ್ಲ ಮಾಡ್ತಾರೆ. ಅಂದ್ರೆ ಹುಟ್ಟಿದ ಮೇಲೆ ಮಕ್ಕಳಿಗೆ ಏನಂತ ಹೇಳ್ತಾರೆ, ದೀಕ್ಷೆ ಕೊಡುವಂಥದ್ದು, ನಾಮಕರಣ ಅಲ್ಲ ಮತ್ತೆ ದೀಕ್ಷೆ ಕೊಡುವಂಥದ್ದು, ಮತ್ತೆ ಏನಂತ ಹೇಳ್ತಾರೆ, ಜನಿವಾರ ಹಾಕುವಂಥದ್ದು, ಅದೆಲ್ಲ ಮಾಡ್ತಾರಲ್ಲ. ಅದು ಯಾವ್ದನ್ನು ಮಾಡಿಲ್ಲ, ಉಪನಯನ ಎಂತದ್ದು ಮಾಡಿಲ್ಲ, ಏನು ಮಾಡ್ದಿರನೆ ಅಷ್ಟೊಂದು ಪರಿಪೂರ್ಣತೆನ ಅವರು ಸಾಧಿಸಿದ್ರು ಅಂತ ಹೇಳ್ತಾ ಇದಾರೆ. ಒಂದು ಶುಕಮುನಿಗಳು ಹುಟ್ಟಿದ ಕೂಡಲೇ ಅವರು ನೈಷ್ಠಿಕ ಬ್ರಹ್ಮಚಾರಿ ಹಾಗೆ, ಅಂದ್ರೆ ಫುಲ್ಲು ನಿರ್ವಾಣ, ಅಂದ್ರೆ ಮಗುವಿನ ಹಾಗೆ, ಯಾವುದೇ ಬಟ್ಟೆ ಬರೆ ಏನಿಲ್ಲ, ಕಾಡಿನಲ್ಲಿ ಸೀದಾ ಹೋಗ್ತಾ ಇರ್ತಾರೆ. ಅಂದ್ರೆ ವ್ಯಾಸರು ಅವರನ್ನ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಮಗ ಹುಟ್ಟಿದ ಕೂಡ್ಲೇನೆ, ಅಂದ್ರೆ ತಾಯಿಯ ಗರ್ಭದಲ್ಲಿ 16 ವರ್ಷ ಅವ್ರು ಇರ್ತಾರೆ. 16 ವರ್ಷ ಯಾಕೆ ಅಲ್ಲಿ ಇದ್ರು ಅಂತಂದ್ರೆ, ಅವರು ಹಠ ಮಾಡಿ ಕೂತಿರ್ತಾರೆ. ಅಂದ್ರೆ ನಾನು ಭೂಮಿಗೆ ನೆಲಕ್ಕೆ ಕಾಲಿಟ್ರೆ ಸಾಕು, ನನ್ನನ್ನ ಮಾಯ ಆವರಿಸ್ಕೊಳ್ತಾಳೆ ಅಂತ. ಆಗ ಕೃಷ್ಣ ಬಂದು ಅವ್ರಿಗೆ ವಾಗ್ದಾನ ಮಾಡ್ತಾರೆ, ಇಲ್ಲ, ನಿನ್ಗೆ ಮಾಯೆಯ ಯಾವುದೇ ಒಂದು ಬಂಧನಕ್ಕೆ ನೀನ್ ಸಿಲ್ಕೋದಿಲ್ಲ, ನಿನ್ನನ್ನ ಶುದ್ಧ ಭಕ್ತನಾಗಿರ್ತೀಯ, ನೀನು ಮುಕ್ತಾತ್ಮನಾಗ್ತೀಯ ಅಂತ ಹೇಳಿ ಒಂದು ಆಶ್ವಾಸನೆ ಕೊಟ್ಟಾಗ್ಲೇ ಅವರು ಜನ್ಮವನ್ನ ತಾಳುವಂಥದ್ದು. ಜನ್ಮ ತಾಳಿದ ಕೂಡಲೇ ಅವರು ಮನೆ ಬಿಟ್ಟು ಹೊರಟೋಗ್ತಾರೆ. ನಂತರ ಹಿಂಬಾಲಿಸ್ತಾ ವ್ಯಾಸರು ಅವರಿಂದ ಹೋಗ್ತಾರೆ. ಕೊನೆಗೆ ಏನ್ ಮಾಡ್ತಾರೆ, ವ್ಯಾಸರು ಅವರ ಶಿಷ್ಯರನ್ನ ಅಲ್ಲಿಗೆ ಕಳಿಸ್ತಾರೆ. ಅಂದ್ರೆ ಕಾಡಿನಲ್ಲಿ ಮರ ಕಡಿಯುವಂತವ್ರ ಕಟ್ಟಿಗೆ ಕಡಿಯೋರು ಹಾಗೆ ಇಬ್ಬರು ಶಿಷ್ಯರು ಕೃಷ್ಣನ ಕುರಿತು ಒಂದು ಗುಣಲಕ್ಷಣಗಳ, ಅವನ ರೂಪವನ್ನ ಮತ್ತೆ ಅವನ ಅವ್ಯಾಜ್ಯ ಕರುಣೆಯನ್ನ ಇದನ್ನೆಲ್ಲ ಅವರು ಹಾಡಿ ಹೊಗಳ್ತಾ ಇರ್ತಾರೆ ಶ್ಲೋಕಗಳಲ್ಲಿ. ಅದನ್ನ ಕೇಳಿ ಆಕರ್ಷಣೆ ಆಗತ್ತೆ ಅವ್ರಿಗೆ, ಶುಕಮುನಿಗಳಿಗೆ. ಕೇಳಿ ಆಕರ್ಷಿತ ಆದಂತಹ ಶುಕಮುನಿಗಳು, ಇದು ಎಲ್ಲಿ ಕಲ್ತ್ಕೊಂಡ್ರಿ, ಎಲ್ಲಿ ತಿಳ್ಕೊಂಡ್ರಿ, ನನಗೂ ಇದ್ರ ಬಗ್ಗೆ ತಿಳಿಬೇಕು ಅಂತ ಹೋಗಿ ಅವ್ರನ್ನ ಕೇಳಿದಾಗ ಅವ್ರು ಹೇಳ್ತಾರೆ, ನಿಮ್ಮ ತಂದೆ ಸ್ವತಃ ವ್ಯಾಸರು ಇದನ್ನ ರಚನೆ ಮಾಡಿರುವಂತದ್ದು, ನೀವು ಅವ್ರ ಹತ್ರ ಹೋಗಿ ತಿಳ್ಕೊಳ್ಳಿ ಅಂತ. ಆಗ ಈ ಒಂದು ಭಾಗವತ ಎಲ್ಲವನ್ನು ಕೂಡ ಶುಕಮುನಿಗಳು ಅವರ ತಂದೆ ವ್ಯಾಸರಿಂದ ತಿಳ್ಕೋತಾರೆ. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಹಾ ಪ್ರಭುಜಿ. ಕೃಷ್ಣನಲ್ಲಿ ಇರಿಸುವ ದೇವೋನ್ಮಾದ ಪೂರಿತ ಪ್ರೇಮವನ್ನು ಕುರಿತ ಹಾಗೆ ಶ್ರೀಮದ್ ಭಾಗವತದ 7ನೆಯ ಸ್ಕಂದದ 4ನೆಯ ಅಧ್ಯಾಯದಲ್ಲಿ ಶ್ಲೋಕ 36, ನಾರದರು ಯುಧಿಷ್ಠಿರ ಮಹಾರಾಜನನ್ನು ಉದ್ದೇಶಿಸಿ, ಹೇ ದೊರೆಯೇ, ಪ್ರಹ್ಲಾದನ ಗುಣಲಕ್ಷಣಗಳನ್ನು ವರ್ಣಿಸುವುದು ದುಸ್ತರವಾದ ಕಾರ್ಯ. ಆತ ಕೃಷ್ಣನಿಂದ ಸ್ವಾಭಾವಿಕವಾಗಿ ಆಕರ್ಷಿತನಾದನು. ಪ್ರಹ್ಲಾದನ ವಿಚಾರದಲ್ಲಿ ನಾನೇನು ಹೇಳಿದರೂ ಅದು ಬರಿಯ ಮಾತಾಗುತ್ತದೆ. ಅವನ ನಿಜವಾದ ವ್ಯಕ್ತಿತ್ವವನ್ನು ವರ್ಣಿಸುವುದು ಸಾಧ್ಯವಲ್ಲದ ವಿಚಾರ ಎಂದಿದ್ದಾರೆ. ಪ್ರಹ್ಲಾದನು ದೇವೋನ್ಮಾದ ಭರಿತ ಪ್ರೇಮವನ್ನು ವರ್ಧಿಸಿಕೊಳ್ಳಲು ಕೃಷ್ಣನ ಕೃಪೆಯು ಕಾರಣವಾಯಿತು ಎಂಬುದನ್ನು ನಾರದರು ಒಪ್ಪಿಕೊಂಡರೆಂಬುದು ಇವರ ಏಳಿಗೆಯ ಅರ್ಥ. ಓದ್ಲ ಮಾತಾಜಿ? ಪ್ರಭುಜಿ, ಓದಿ ಪ್ರಭುಜಿ.
ಪ್ರಹ್ಲಾದನು ರೂಢಿಸಿಕೊಂಡ ಸಹಜ ಕೃಷ್ಣಾರ್ಪಣೆಯು ನಾರದರು ಅನುಗ್ರಹ ತೋರಿದ್ದರಿಂದಷ್ಟೇ ಸಾಧ್ಯವಾಯಿತು. ಪ್ರಹ್ಲಾದ ಮಹಾರಾಜನು ಅವನ ತಾಯಿಯ ಗರ್ಭದಲ್ಲಿದ್ದಾಗ ನಾರದರು ಆಕೆಯ ಸಹಾನುಭೂತಿ ತಳೆದು ಆಕೆಗೆ ಭಕ್ತಿ ಸೇವಾ ವಿಜ್ಞಾನವನ್ನು ಬೋಧಿಸಿದರು. ಹಾಗೆಯೇ ಗರ್ಭಸ್ಥವಾಗಿದ್ದ ಶಿಶುವು ಅವರ ಉಪದೇಶದ ಲಾಭವನ್ನು ಪಡೆಯಲೆಂಬುದು ಕೂಡ ನಾರದರ ಆಶಯವಾಗಿತ್ತು. ಒಬ್ಬ ಅಧಿಕೃತ ಭಕ್ತನೂ ದೇವೋತ್ತಮ ಪುರುಷನ ಆಪ್ತ ಸಂಗಾತಿಯೂ ಆಗಿದ್ದ ನಾರದರು ಪ್ರಹ್ಲಾದ ಮಹಾರಾಜನಿಗೆ ಮಂಗಳವನ್ನು ಕೋರಿದ್ದಾಗಿ ಪ್ರಹ್ಲಾದನು ಶ್ರೇಷ್ಠ ಭಕ್ತನ ಎಲ್ಲ ಲಕ್ಷಣಗಳನ್ನು ಮೈಗೂಡಿಸಿಕೊಂಡನು. ಇದನ್ನೇ ಸಹಜಾಕರ್ಷಣೆ ಎನ್ನುತ್ತಾರೆ. ಇಂತಹ ಆಕರ್ಷಣೆಗೆ ದೇವೋತ್ತಮ ಪುರುಷ ಕೃಷ್ಣನ ಅಥವಾ ನಾರದರಂತಹ ಶ್ರೇಷ್ಠ ಭಕ್ತರ ವಿಶೇಷ ಅನುಗ್ರಹವೇ ಕಾರಣ. ಧನ್ಯವಾದಗಳು ಪ್ರಭುಜಿ. ಇಲ್ಲಿ ಧನ್ಯವಾದ. ನಾರದರ ಒಂದು ವಿಷಯವನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ನಾರದರು ಪ್ರಹ್ಲಾದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಒಂದು ಭಾವದ ಹಂತಕ್ಕೆ ಬಂದಂತಹ, ಅಂದ್ರೆ ಭಗವಂತನಲ್ಲಿ ಆ ಪ್ರೇಮದ ಹಂತವನ್ನು ಕೂಡ ಪಡ್ಕೊಂಡಂತಹ ಪ್ರಹ್ಲಾದ ಮಹಾರಾಜ ಅವನ ಒಂದು ವೈಶಿಷ್ಟ್ಯತೆಯನ್ನ ಹೇಳ್ತಾ ಇದ್ದಾರೆ ಯುಧಿಷ್ಠಿರ ಮಹಾರಾಜನಿಗೆ. ಅಂದ್ರೆ ಹೇಗೆ ಪ್ರಹ್ಲಾದ ತಾಯಿಯ ಗರ್ಭದಲ್ಲಿದ್ದಾಗಲೇ ಭಗವಂತನ ಶುದ್ಧ ಭಕ್ತರಾದಂತಹ ನಾರದರ ಕೃಪೆಗೆ ಅವನು ಪಾತ್ರನಾಗ್ತಾನೆ. ಮತ್ತೆ ಅವನು ಗರ್ಭದಲ್ಲಿದ್ದಾಗಲೇ ಒಂದು ಭಕ್ತಿಯ ಒಂದು ಏನಂತ ಹೇಳ್ತಾರೆ ಪ್ರಕ್ರಿಯೆಯನ್ನ ಅವರು ಪ್ರಹ್ಲಾದನ ತಾಯಿಗೆ ತಿಳಿಸ್ಕೊಡ್ತಾರೆ. ಆದ್ರೆ ಅದರ ಲಾಭವನ್ನ ತಾಯಿಗಿಂತ ಹೆಚ್ಚಾಗಿ ಮಗ ಪಡ್ಕೋತಾನೆ. ಆ ಮೂಲಕ ಅವನು ಸಹಜ ಸ್ವಾಭಾವಿಕ ಆಕರ್ಷಣೆ ಅನ್ನುವಂಥದ್ದು ಕೃಷ್ಣನ ಕಡೆಗೆ ಅವನು ಪಡ್ಕೊಳ್ತಾನೆ. ನಂತರ ಅದರಿಂದ ಅವನು ಪರಿಪೂರ್ಣತೆಯನ್ನು ಕೂಡ ಸಾಧಿಸ್ತಾನೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಪ್ರಹ್ಲಾದ ಮಹಾರಾಜನ ಒಂದು ಉದಾಹರಣೆಯನ್ನ ಇಲ್ಲಿ ನಾರದರು ಹೇಳ್ತಾ ಇರುವಂತದ್ದು. ನಾವು ಕೂಡ ಹಾಗೆ ಭಗವಂತನ ಅಥವಾ ಅವನ ಶುದ್ಧ ಭಕ್ತರ ಅವ್ಯಾಜ್ಯ ಕರುಣೆ ಸಿಕ್ಕಿದ್ರೆ, ಅನುಗ್ರಹ ಸಿಕ್ಕಿದ್ರೆ ಯಾರು ಬೇಕಾದ್ರೂ ಭಕ್ತಿಯಲ್ಲಿ ಪರಿಪೂರ್ಣತೆಯನ್ನು ಸಾಧಿಸೋದಕ್ಕೆ ಸಾಧ್ಯ ಇದೆ. ಆದ್ರೆ ನಾವೆಲ್ಲ ಅಷ್ಟೊಂದು ಅದೃಷ್ಟವಂತರು ಅಂತ ಹೇಳೋದಕ್ಕಿಂತ ಆಗದೆ ಇರ್ಬೋದು, ಆದ್ರೆ ಪ್ರಯತ್ನ ಬಿಡಬಾರ್ದು ಅಂತ ಇಲ್ಲಿ ಹೇಳುವಂಥದ್ದು. ಅಂದ್ರೆ ನಾವು ಅದಕ್ಕೆ ಸಾಧನ ಭಕ್ತಿನ ಗಂಭೀರವಾಗಿ ತಗೊಂಡು ಅದನ್ನ ನಾವು ಪ್ರತಿದಿನ ಮಾಡ್ತಾ ಇರ್ಬೇಕು. ಒಂದಲ್ಲ ಒಂದು ದಿನ ಚೈತನ್ಯ ಮಹಾಪ್ರಭುಗಳು ಹೇಳಿದಾಗೆ ಎಷ್ಟೋ ಜನ್ಮಗಳಾದ್ಮೇಲೆ ನನ್ನ ಹತ್ರ ಬರ್ತಾನೆ ಅಂತ ಹೇಳಿದಾಗೆ ನಾವು ಒಂದಲ್ಲ ಒಂದು ದಿನ ಅವನ ಹತ್ರಕ್ಕೆ ಹೋಗ್ತೀವಿ. ಅಂದ್ರೆ ಪ್ರಥಮ ಹೆಜ್ಜೆ ಇಟ್ಟಿದ್ದಾರೆ ಅಂತಂದ್ರೆ ಕೊನೆಯ ಏನಂತ ಹೇಳ್ತಾರೆ ಗೋಲನ್ನ ರೀಚ್ ಮಾಡ್ತಾರೆ ಅಂತ. ಹಾಗೆ ನಾವು ಒಂದಲ್ಲ ಒಂದಿನ ಅದನ್ನ ರೀಚ್ ಆಗ್ತೀವಿ ಅನ್ನುವಂತಹ ಒಂದು ವಿಶ್ವಾಸದಿಂದ ನಮ್ಮ ಒಂದು ಪ್ರಯತ್ನವನ್ನ ನಾವು ಮುಂದುವರಿಸಬೇಕು ಅನ್ನುವಂಥದ್ರಲ್ಲಿ ತಿಳಿತಾ ಇದ್ದೇವೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹಾ ಪ್ರಭು. ಸ್ಕಾಂದ ಪುರಾಣದಲ್ಲಿ ಒಂದು ಹೇಳಿಕೆ ಇದೆ. ಅದರಲ್ಲಿ ಪರ್ವತ ಮುನಿಯು ನಾರದರನ್ನು ಉದ್ದೇಶಿಸಿ, ಪ್ರಿಯ ನಾರದರೆ, ತಾವು ವಿಮಲ ಪುರುಷರಲ್ಲಿ ಅತ್ಯಂತ ಉನ್ನತರೂ ಮಹಿಮಾವಂತರೂ ಆಗಿದ್ದೀರಿ. ನಿಮ್ಮ ವ್ಯಕ್ತಿತ್ವದ ಈ ಲಕ್ಷಣದ ನಿಮಿತ್ತವಾಗಿ ನೀವು ಹಾರೈಸಿದಿರಿ ಎಂಬಷ್ಟರಿಂದಲೇ ಹೀನ ಕುಲದ ಬೇಟನೊಬ್ಬನು ಕೂಡ ಭಗವಾನ್ ಶ್ರೀಕೃಷ್ಣನ ಶ್ರೇಷ್ಠ ಭಕ್ತನಾದನು. ಕೃಷ್ಣನಲ್ಲಿ ನಮಗೆ ಉದಿಸುವ ದೈವೋನ್ಮಾದ ಭರಿತ ಪ್ರೇಮವನ್ನು 5 ವರ್ಗಗಳಾಗಿ ವಿಂಗಡಿಸಬಹುದು. ಅವುಗಳನ್ನು ಕೂಡ ರೂಪ ಗೋಸ್ವಾಮಿ ಅವರು ಮುಂದಿನ ಅಧ್ಯಾಯದಲ್ಲಿ ವಿವರಿಸುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಅಂದ್ರೆ ಇಲ್ಲಿ ಸ್ಕಾಂದ ಪುರಾಣದ ಇನ್ನೊಂದು ವಿಚಾರವನ್ನ ಹೇಳ್ತಾ ಇದ್ದಾರೆ. ಅದರಲ್ಲಿ ಪರ್ವತ ಮುನಿ ನಾರದರನ್ನ ಉದ್ದೇಶಿಸಿ ಹೇಳ್ತಾ ಇರುವಂತದ್ದು. ಅಂದ್ರೆ ಬೇಡ ಅಂತಂದ್ರೆ ಆ ಮೃಗಾರಿ, ಆ ಪರ್ವತ ಮುನಿ ಮತ್ತೆ ನಾರದರ ಸಂಭಾಷಣೆಯಲ್ಲಿ ಬರುವಂತದ್ದು ಮೃಗಾರಿ ಅಂತಂದ್ರೆ ಈ ಮೃಗಗಳು ಅಂದ್ರೆ ಕಾಡಿನ ಪ್ರಾಣಿಗಳನ್ನ ಅರೆಜೀವ ಮಾಡಿ ಅವುಗಳು ವಿಲ ಒದ್ದಾಡೋದನ್ನ ನೋಡಿ ಆನಂದಿಸ್ತಿದ್ದಂತಹ ಒಬ್ಬ ಕ್ರೂರ ವ್ಯಕ್ತಿ ಆ ಬೇಡ. ಅವನು ಹೇಗೆ ನಾರದರ ಒಂದು ಸಾನ್ನಿಧ್ಯದಿಂದ ಅವರ ಒಂದು ಅವ್ಯಾಜ್ಯ ಕರುಣೆಯಿಂದ ಹೇಗೆ ಅವನು ಉದ್ಧಾರ ಆದ ಅನ್ನುವಂಥದ್ದನ್ನ, ಅಂದ್ರೆ ಭಗವಂತನ ಶುದ್ಧ ಭಕ್ತನಾದ ಅನ್ನೋದನ್ನ ಇಲ್ಲಿ ನೆನಪಿಸ್ತಾ ಇದ್ದಾರೆ. ಅಂದ್ರೆ ನಾರದರು ಅಂತಹ ಒಂದು ವಿಮಲ ಪುರುಷ ಅಂತಂದ್ರೆ ಶುದ್ಧ ಭಕ್ತ ಅಂತವರಿಂದ ಅವರು ಮಹಿಮಾವಂತರಾಗಿದ್ದೀರಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವನನ್ನ ಹೊಗಳ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಇಂತಹ ಒಂದು ಶುದ್ಧ ಭಕ್ತರು ಯಾರಿದ್ದಾರೆ ಅಂದ್ರೆ ನಾರದರ ಒಂದು ವಿಷಯ ನೋಡಿದಾಗ ಅವರು ಯಾರನ್ನೇ ಸಂಧಿಸ್ಲಿ ಅವರೆಲ್ಲರನ್ನೂ ಕೂಡ ಭಕ್ತರನ್ನಾಗಿಸ್ಬಿಡ್ತಾರೆ. ಅಂದ್ರೆ ಅವರು ಸಂಧಿಸ್ಬೇಕು ಅಂತಂದ್ರೂ ಕೂಡ ಹೋಗಿ ಬರೀ ದೇವತೆಗಳನ್ನ ಅಥವಾ ಭಕ್ತರನ್ನ ಒಳ್ಳೊಳ್ಳೆ ಜನರನ್ನ ಮಾತ್ರ ಅಲ್ಲ, ಎಂತಹ ರಾಕ್ಷಸರಾಗಿದ್ರು ಕೂಡ ಎಲ್ಲರನ್ನೂ ಕೂಡ ಅವರು ಭೇಟಿ ಮಾಡ್ತಾರೆ. ಅಷ್ಟು ಭಗವಂತ ಅವ್ರಿಗೆ ಲೈಸೆನ್ಸ್ ಕೊಟ್ಟಿದ್ದಾನೆ ಅಂತ. ಅಂದ್ರೆ ಯಾವುದೇ ರಾಕ್ಷಸ ಇರ್ಬೋದು, ರಾವಣ ಇರ್ಬೋದು, ಹಿರಣ್ಯಕಶಿಪು ಇರ್ಬೋದು, ಹಿರಣ್ಯಾಕ್ಷ ಇರ್ಬೋದು, ಯಾರದೇ ಆಸ್ಥಾನದಲ್ಲಿ ಯಾವಾಗ ಬೇಕಾದ್ರೂ ಇವರು ಹೋಗುವಂತ ಒಂದು
ಶಕ್ತಿ ಅವ್ರಿಗಿದೆ. ಮತ್ತೆ ಅದೇ ಸಮಯದಲ್ಲಿ ಇನ್ನೊಂದು ಹೇಳ್ಬೇಕಂತಂದ್ರೆ ಅವರು ಮನಸ್ಸು ಮಾಡಿದ್ರೆ ಎಂತಹ ವ್ಯಕ್ತಿಯೇ ಆಗಿದ್ರು ಕೂಡ ಅವನನ್ನ ಭಕ್ತರನ್ನಾಗಿಸುವ ಶಕ್ತಿ ಕೂಡ ಅವರಲ್ಲಿದೆ. ನಾವು ನೋಡ್ತೀವಿ, ಅನೇಕ ಉದಾಹರಣೆಗಳನ್ನ ನೋಡ್ತೀವಿ. ನಾರದರು ರತ್ನಾಕರ ಅಂದ್ರೆ ರತ್ನಾಕರ. ಹಾ ಮಾತಾಜಿ, ಅವರನ್ನ ಹೇಗೆ ಉದ್ಧಾರ ಮಾಡಿದ್ರು, ಮೃಗಾರಿಯನ್ನ ಉದ್ಧಾರ ಮಾಡಿದ್ರು. ಇವರೆಲ್ಲರೂ ಕೂಡ ಕ್ರೂರಿಗಳು, ಬೇಡರು, ಹ್ಮ್ ಆದ್ರೆ ಹಿಂಸೆ ಕೊಡ್ತಿದ್ದಂತಹ ಜನ. ಅದೇ ರೀತಿ ಮಾತಾಜಿ, ರತ್ನಾಕರ ಅಂದ್ರೆ ವಾಲ್ಮೀಕಿ ಆಗಿದ್ರಲ್ಲ ಅವ್ರ ಮೊದಲನೇ ಹೆಸರಲ್ಲ ವಾಲ್ಮೀಕಿ ಅವರು. ಮಾತಾಜಿ? ಹಾ ಪ್ರಭುಜಿ, ಮೊದಲ ಹಾ ವಾಲ್ಮೀಕಿ ವಾಲ್ಮೀಕಿ ರಾಮಾಯಣ ದರೋಡೆ ರಚನೆ ಮಾಡ್ತಾರೆ. ರತ್ನಾಕರ ಅಂತ ಹೆಸರು ಇರ್ತಾಯ್ತಲ್ವಾ ಮಾತಾಜಿ? ಹಾ ಮಾತಾಜಿ, ಹ್ಮ್. ಎಲ್ಲರನ್ನ ಪೀಡಿಸ್ತಾ ಇರ್ತಾರೆ. ಒಂದಿನ ನಾರದರನ್ನು ಕೂಡ ಹ್ಮ್. ಹಿಡ್ಕೊಂಡು ನಿನ್ನ ಹತ್ರ ಏನಿದೆ ಕೊಡು ಅಂತಾನೆ. ಆಗ ಅವರು ಕೇಳ್ತಾರೆ, ಹೌದು ನೀನ್ ಮಾತಾಜಿ. ಇಷ್ಟೆಲ್ಲ ಪಾಪ ಕಾರ್ಯ ಮಾಡ್ತಾ ಇದ್ಯಾ, ನಿನ್ನ ಪಾಪದ ಭಾಗ ಯಾರು ತಗೋತಾರೆ ಅಂತ. ಹೌದು. ಅದರಿಂದ ಏನೆಲ್ಲ ಕಷ್ಟಗಳು ಬರುತ್ತೆ ಅನ್ನೋದನ್ನೆಲ್ಲ ಅವ್ರು ವರ್ಣಿಸಿ ತಿಳಿಸ್ತಾರೆ. ಆಮೇಲೆ ಅವನಿಗೆ ಗೊತ್ತಾಗುತ್ತೆ, ಅವನಿಗೆ ಅವ್ನು ಮಾಡ್ತಾ ಇರೋದೆಲ್ಲ ತಪ್ಪು ಅಂತ ಮಾತಾಜಿ ತಿಳ್ಕೊಂಡು. ಯಾರೋ ವಿಡಿಯೋ ಹಾಕಿದ್ರು ಮಾತಾಜಿ, ಇದ್ರಲ್ಲಿ ತುಂಬಾ ಚೆನ್ನಾಗಿತ್ತು. ಅವ್ರ ಈ ತರ ಕಥೆಗಳು ಹಾಕಿದ್ರೆ ಚೆನ್ನಾಗಿರುತ್ತೆ. ಯಾರೋ ವಿಡಿಯೋ ಹಾಕಿದ್ರು. ಓಕೆ, ಹಾಗಾದ್ರೆ ನಿಮ್ಗೆ ರತ್ನಾಕರ ಗೊತ್ತಿದ್ದಾನೆ. ಮತ್ತೆ ಅಲ್ಲ ಇನ್ನೊಂದು ಅಲ್ಲ, ಹ್ಮ್ ಜ್ಞಾಪಕ ಇರುತ್ತೆ ಅವಾಗ ಅಂದೆ. ಹಾ ಮಾತಾಜಿ, ಹ್ಮ್. ಮತ್ತೆ ಇನ್ಯಾರನ್ನ ಭೇಟಿ ಮಾಡ್ತಾರೆ? ಪ್ರಹ್ಲಾದ, ರಾಕ್ಷಸರನ್ನು ಕೂಡ ಹ್ಮ್. ಬದಲಾಯಿಸೋ ಶಕ್ತಿ ಇದೆ. ಧ್ರುವ ಮಹಾರಾಜ, ರಾಜನನ್ನು ಕೂಡ ಅವ್ರು ಭೇಟಿ ಮಾಡ್ತಾರೆ. ಅದೇ ರೀತಿ ಆ ಇನ್ನೊಬ್ಬ ಯಾರು, ಆ ಓ ಕೃಷ್ಣ, ಹೆಸರುಗಳು ಸಡನ್ ಆಗಿ ನೆನಪು ಬರಲ್ಲ. ಅವನಿಗೆ ಹರ್ಷಶೋಕ ಅಂತ ಮಗ ಇರ್ತಾನಲ್ವಾ, ಚಿತ್ರಕೇತು. ಹ್ಮ್. ಚಿತ್ರಕೇತು ಅವನನ್ನ ಉದ್ಧಾರ ಮಾಡ್ತಾನೆ. ಹೀಗೆ ಅನೇಕ ಜನ ಯಾರನ್ನೆಲ್ಲ ಭೇಟಿ ಮಾಡ್ತಾರೆ ಅವರನ್ನೆಲ್ಲ ಭಕ್ತರನ್ನಾಗಿಸ್ಬಿಡ್ತಾರೆ. ಆದ್ರೆ ಈ ಒಂದು ಏನಂತ ಹೇಳ್ತಾರೆ, ಆ ಬ್ರಹ್ಮಪುತ್ರ. ದಕ್ಷನ ಮಕ್ಕಳು ಅವರನ್ನೆಲ್ಲ ಉದ್ಧಾರ ಮಾಡ್ಬಿಡ್ತಾನೆ. ಅಂದ್ರೆ ಯಾರ ಮೇಲೆ ನಾರದರ ಕೃಪೆ ಆಗುತ್ತೆ ಅವರೆಲ್ಲರೂ ಕೂಡ ಭಕ್ತರಾಗ್ಬಿಡ್ತಾರೆ. ಅಷ್ಟು ಆದ್ರೆ ಏನಂತ ಹೇಳ್ತಾರೆ ಅಂದ್ರೆ, ನಮ್ಮ ಹತ್ರ ಏನಿದೆ ಅದನ್ನೇ ನಾವು ಬೇರೆಯವ್ರಿಗೆ ಕೊಡಕ್ಕಾಗುತ್ತೆ ಅಂತ. ಅವ್ರ ಹತ್ರ ಅಷ್ಟೊಂದು ಭಕ್ತಿ, ಕೃಷ್ಣ ಭಕ್ತಿ ಇದೆ ಅಂತಂದ್ರೆ ಅವ್ರು ಯಾರಿಗೆ ಬೇಕಾದ್ರೂ ಅದನ್ನ ಕೊಡಬಲ್ಲರು ಅಂತ. ಹಾಗೆ ಆ ಜಗತ್ತಿನಾದ್ಯಂತ ಎಲ್ಲರನ್ನ ಭಕ್ತರನ್ನಾಗಿಸುವ ಒಂದು ಆ ಇದ್ರಲ್ಲಿ ನಾರದರ ಒಂದು ಪ್ರಾಮುಖ್ಯತೆನ ನಾವು ನೋಡ್ತೀವಿ. ಅದನ್ನ ಇಲ್ಲಿ ಹಾಡಿ ಹೊಗಳ್ತಾ ಇದ್ದಾರೆ ಯಾರು, ಪರ್ವತ ಮುನಿಗಳು. ಹಾಗೆ ಕೃಷ್ಣನಲ್ಲಿ ನಮಗೆ ಉದಿಸುವ ದೈವೋನ್ಮಾದ ಭರಿತ ಪ್ರೇಮವನ್ನ 5 ವರ್ಗಗಳಾಗಿ ವಿಂಗಡಿಸಬಹುದು. ಅವುಗಳನ್ನು ಕೂಡ ರೂಪ ಗೋಸ್ವಾಮಿಯರು ಮುಂದಿನ ಅಧ್ಯಾಯಗಳಲ್ಲಿ ವಿವರಿಸ್ತಾ ಇದ್ದಾರೆ. ಈಗ ನಾವು 18ನೇ ಅಧ್ಯಾಯಕ್ಕೆ ಹೋಗೋಣ. 17ನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಓಕೆ. ಕಾಣ್ತಿದ್ದಲ್ವಾ ಸ್ಕ್ರೀನ್ ಈಗ ಎಲ್ಲರಿಗೂ? ಓದ್ತೀರಾ ಯಾರು? ನಾನು ಓದ್ತೀನಿ ಮಾತಾಜಿ. ನಾನು ಓದ್ಲಾ ಓದಿನ ಮಾತಾಜಿ? ಯಾರಾದ್ರೂ ಓದಿ. ಭಾವಭಕ್ತಿಯಲ್ಲಿರುವವನ ಗುಣಲಕ್ಷಣಗಳು. ಕೃಷ್ಣನಲ್ಲಿ ಭಾವಭಕ್ತಿಯನ್ನು ರೂಢಿಸಿಕೊಂಡಿರುವ ವ್ಯಕ್ತಿಯು ಲಕ್ಷಣಗಳನ್ನೀಗ ರೂಪ ಗೋಸ್ವಾಮಿಯವರು ನಿರೂಪಿಸುತ್ತಾರೆ. ಆ ಲಕ್ಷಣಗಳು ಇಂತಿವೆ. ಅವನು ಭಗವಂತನ ಭಕ್ತಿ ಸೇವೆಗೆ ತನ್ನೆಲ್ಲ ಕಾಲವನ್ನು ವಿನಿಯೋಗಿಸಲು ತಹತಃ ಪಡುತ್ತಾನೆ. ಅವನು ನಿಷ್ಠಿಯನಾಗಿರಲು ಇಷ್ಟಪಡುವುದಿಲ್ಲ. ದಿನದ 24 ಗಂಟೆಗಳ ಕಾಲವು ಅಡೆತಡೆ ಇಲ್ಲದೆ ಸೇವಾ ನಿರತನಾಗಿರುವುದಷ್ಟೇ ಅವನ ಅಪೇಕ್ಷೆಯಾಗಿರುತ್ತದೆ. ಅವನು ಸದಾ ಅಂತರ್ಮುಖಿಯೂ ಸಹನಶೀಲನೂ ಆಗಿರುತ್ತಾನೆ. ಐಹಿಕ ಆಕರ್ಷಣೆಗಳಿಂದ ಅವನು ವಿರಕ್ತನಾಗಿರುತ್ತಾನೆ. ತನ್ನ ಕಾರ್ಯ ಚಟುವಟಿಕೆಗಳಿಗೆ ಪ್ರತಿಫಲವಾಗಿ ಲೌಕಿಕ ಮಾನವನ್ನು ಅವನು ನಿರೀಕ್ಷಿಸುವುದಿಲ್ಲ. ಕೃಷ್ಣನು ಅವನ ಅವ್ಯಾಜ ಕರುಣೆಯನ್ನು ತನಗೆ ದಯ ಪಾಲಿಸುತ್ತಾನೆಂಬ ನಂಬಿಕೆ ಅವನಿಗಿರುತ್ತದೆ. ಶ್ರದ್ಧಾಪೂರ್ವಕವಾಗಿ ಭಗವಂತನ ಸೇವೆ ಮಾಡುವ ಕಾತರ ಅವನಿಗಿರುತ್ತದೆ. ಅವನು ಪ್ರಭುವಿನ ಪವಿತ್ರ ನಾಮ ಸಂಗೀತದಲ್ಲಿ ರುಚಿಯುಳ್ಳವನಾಗಿರುತ್ತಾನೆ. ಪ್ರಭುವಿನ ಲೋಕೋತ್ತರ ಗುಣಗಳನ್ನು ವರ್ಣಿಸುವ ಆಸಕ್ತಿ ಅವನಿಗಿರುತ್ತದೆ. ಪ್ರಭುವಿನ ಲೀಲಾ ಕ್ಷೇತ್ರಗಳಾದ ಮಥುರಾ, ವೃಂದಾವನ ಹಾಗೂ ದ್ವಾರಕಾ ಪಟ್ಟಣಗಳು ಜೀವಿಸುವುದು ಅವನಿಗೆ ಪ್ರೀತಿ. ಸಾಕಲ್ಲ ಮಾತಾಜಿ? ಹಾ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಅಂದ್ರೆ ಈ ಒಂದು 9 ಗುಣಲಕ್ಷಣಗಳನ್ನ ಭಾವದ ಹಂತದಲ್ಲಿರುವಂತಹ ಭಕ್ತರಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ ಅಂತಲೇ ಹೇಳ್ತಾ ಇದ್ದಾರೆ. ಆದ್ರೆ ಭಗವಂತನ ಭಕ್ತಿ ಸೇವೆಯಲ್ಲಿ ಅಂದ್ರೆ ತನ್ನೆಲ್ಲ ಸಮಯವನ್ನ ಭಗವಂತನ ಸೇವೆಯಲ್ಲಿ ಕಳೆಯುವಂಥದ್ದು. ಅಂದ್ರೆ ಈಗ ನಾವು ನೋಡ್ತೀವಿ, ನಮ್ಗೆ ಬೆಳಗ್ಗೆ ಮಂಗಳಾರತಿ 4:04 ಪ್ರಾರಂಭ ಆಗುತ್ತೆ. ನಂತರ ನಾವು ಅದು ಮುಗಿದ ಮೇಲೆ ಜಪ ಮಾಡ್ತೀವಿ. ಜಪ ಆದ್ಮೇಲೆ ಭಾಗವತ ಕ್ಲಾಸಸ್ ಅನ್ನ ಕೇಳುವಂಥದ್ದು. ನಂತರ ಪ್ರತಿದಿನ ಇಂತಷ್ಟು ಸಮಯ ಅಂತ
ಈ ಒಂದು ಶಾಸ್ತ್ರಗಳನ್ನ ಅಧ್ಯಯನ ಮಾಡುವಂಥದ್ದು, ಮತ್ತೆ ಇಂತಷ್ಟು ಸಮಯ ಆ ಒಂದು ಶ್ರವಣ ಅಂದ್ರೆ ಭಗವಂತನ ಕುರಿತಾದ ವಿಚಾರಗಳನ್ನ ಕೇಳುವಂಥದ್ದು, ಮತ್ತೆ ಜಪ ಪ್ರತಿದಿನ ಮಾಡುವಂಥದ್ದು, ಭಗವಂತನ ನೈವೇದ್ಯ ಪ್ರಸಾದವನ್ನ ಸ್ವೀಕಾರ ಮಾಡುವಂಥದ್ದು, ಭಗವಂತನ ವಿಗ್ರಹಾರಾಧನೆಯನ್ನ ದಿನದಲ್ಲಿ 2 ಬಾರಿ ಮಾಡುವಂಥದ್ದು, ಭಗವಂತನಿಗೆ ಆ ಆ ಆ 2 ಸಮಯದಲ್ಲಿ ಅವನಿಗೆ ಒಂದು ಭೋಗವನ್ನ ಅರ್ಪಿಸುವಂಥದ್ದು, ಇದೆಲ್ಲ ನಮಗೆ ಕೊಟ್ಟಿರುವಂತಹ ಒಂದು ಆಮ್, ಏನಂತ ಹೇಳ್ತೀವಿ ನಿಯಮಗಳು. ಈ ರೀತಿ ನಾವು ಭಕ್ತರ ಒಂದು ಗೃಹಸ್ಥರಾದಂತಹ ಭಕ್ತರ ಒಂದು ಆಮ್, ಜೀವನ ಕ್ರಮ ಆ ರೀತಿ ಇರುತ್ತೆ. ಇದನ್ನೆಲ್ಲ ನಾವು ಸರಿಯಾಗಿ ಮಾಡ್ತಾ ಇದೀವಿ ಅಂತಂದ್ರೆ ನಮಗೆ ಬೇರೆ ಯಾವುದೇ ಒಂದು ಲೌಕಿಕ ವಿಷಯಗಳಲ್ಲಿ ತೊಡಗೋದಕ್ಕೆ ಸಮಯ ಅನ್ನುವಂಥದ್ದು ಸ್ವಲ್ಪ ಕೂಡ ಸಿಗೋದಿಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಯಾರು ಭಾವದ ಹಂತದಲ್ಲಿದ್ದಾನೆ ಅವನ ಒಂದು ಲಕ್ಷಣ ಏನು ಅಂತಂದ್ರೆ ಅವನು 1 ನಿಮಿಷ ಕೂಡ ಭಗವಂತನ ಭಕ್ತಿಯನ್ನಲ್ಲದೆ ಬೇರೆ ಯಾವುದಕ್ಕೂ ಅವನು ತನ್ನ ಸಮಯವನ್ನು ವಿನಿಯೋಗಿಸುವುದಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನ ಏನಂತ ಕರೀತಾರೆ ಅಂದ್ರೆ ಅವ್ಯರ್ಥ ಕಾಲತ್ವ ಅಂತ ಹೇಳ್ತಾರೆ. ಅವ್ಯರ್ಥ ಕಾಲತ್ವ ಅಂತಂದ್ರೆ ಭಗವಂತನ ಭಕ್ತಿಗೆ ಹೊರತುಪಡಿಸಿ ಬೇರೆ ಯಾವುದಕ್ಕೂ, ಯಾವುದೇ ಲೌಕಿಕ ವಿಷಯಗಳಿಗೂ ವಿಚಾರಗಳಿಗೂ ಮಾತನಾಡೋದಕ್ಕೆ ಆಗ್ಲಿ ಅಥವಾ ವ್ಯರ್ಥ ಕಾಲಹರಣ ಮಾಡೋದಕ್ಕೆ ಆಗ್ಲಿ ಅವನು ಇಷ್ಟಪಡೋದಿಲ್ಲ ಅಂತ. ಮತ್ತೆ ಅವನು ಸದಾ ಅಂತರ್ಮುಖಿಯು ಸಹನಶೀಲನೂ ಆಗಿರ್ತಾನೆ ಅಂತ. ಅಂದ್ರೆ ಏನಂತ ಹೇಳ್ತಾರೆ, ಸಹನಶೀಲ ಅಂತಂದ್ರೆ ಅದಕ್ಕೆ ಈ ಒಂದು ಶಿಷ್ಟಾಷ್ಟಕಮಲ್ಲಿ ಹೇಳ್ತಾರೆ ನಮ್ರತೆ ಅಂತ ಹೇಳ್ತಾರೆ. ಸಹನೆ, ತಾಳ್ಮೆ, ನಮ್ರತೆ, ಮತ್ತೆ ಆ ವಿನಯತೆ ಕೂಡ ಇರುತ್ತೆ. ವಿನಯತೆ ಅಂತಂದ್ರೆ ತನ್ನನ್ನ ತಾನು ಎಲ್ಲರಿಗಿಂತ ಕಡಿಮೆ ಅಂತ ತಿಳ್ಕೊಳ್ಳುವಂತದ್ದು. ಅದೇ ತಾನು ತುಂಬಾ ಶ್ರೇಷ್ಠ ವ್ಯಕ್ತಿ ಅನ್ನುವಂತಹ ಒಂದು ಗರ್ವ ಅವನಿಗೆ ಯಾವತ್ತೂ ಬರೋದಿಲ್ಲ. ಮತ್ತೆ ಸದಾ ಅಂತರ್ಮುಖಿ ಅಂತಂದ್ರೆ ಸದಾ ಭಗವಂತನ ಸೇವೆಯಲ್ಲಿ, ಭಗವಂತನ ಗುಣಗಾನ ಮಾಡೋದ್ರಲ್ಲಿ, ಭಗವಂತನ ವಿಷಯವನ್ನ ಹೆಚ್ಚು ತಿಳ್ಕೊಳ್ಳೋದ್ರಲ್ಲಿ ಅವನಿಗೆ ಆಸಕ್ತಿ ಇರುತ್ತೆ ಹೊರತು ಬಹಿರ್ಮುಖವಾಗಿ ಈ ಒಂದು ಲೌಕಿಕ ವಿಷಯಗಳಲ್ಲಿ ಅವನಿಗೆ ಆಸಕ್ತಿ ಇರೋದಿಲ್ಲ. ಐಹಿಕ ಆಕರ್ಷಣೆಯಿಂದ ಅವನು ವಿರಕ್ತ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನ ವಿರಕ್ತಿ ಅಂದ್ರೆ ಅವನಿಗೆ ಲೌಕಿಕ ವಿಚಾರಗಳು, ಭೋಗದ ವಿಷಯಗಳು, ಇಂದ್ರಿಯ ಭೋಗದ ವಿಷಯಗಳು, ಇವುಗಳಲ್ಲಿ ಅವನಿಗೆ ವೈರಾಗ್ಯ ಅನ್ನುವಂಥದ್ದು ಇರುತ್ತೆ. ತನ್ನ ಕಾರ್ಯಚಟುವಟಿಕೆಗಳಿಗೆ ಪ್ರತಿಫಲವಾಗಿ ಲೌಕಿಕ ಮಾನವನ್ನು ಅವನು ನಿರೀಕ್ಷಿಸುವುದಿಲ್ಲ. ಇದನ್ನ ಮಾನ ಶೂನ್ಯತಾ ಅಂತ ಹೇಳ್ತಾ ಇದ್ದಾರೆ. ಮಾನ ಶೂನ್ಯತಾ ಅಂತಂದ್ರೆ ಇನ್ನೊಬ್ಬರಿಗೆ ಮರ್ಯಾದೆಯನ್ನು ಕೊಡುವಂಥದ್ದು, ತನಗೆ ಮರ್ಯಾದೆನ ನಿರೀಕ್ಷಿಸದೇ ಇರುವಂಥದ್ದು. ಇದನ್ನ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ನೋಡ್ತೀವಿ. ಏನಂತಂದ್ರೆ ನಾವು ಮಾತಾಡುವಾಗ್ಲೂ ಕೂಡ ಎಲ್ಲರನ್ನು ಕೂಡ ಹೆಂಗಸರನ್ನ ಮಾತಾಜಿ ಅಂತೀವಿ ಅಥವಾ ಗಂಡಸರನ್ನ ಪ್ರಭುಜಿ ಅಂತ ಕರಿತೀವಿ. ಅಂದ್ರೆ ನಾವು ಅವ್ರಿಗೆ ಗೌರವಗಳನ್ನ ಸೂಚಿಸುವಂಥದ್ದು. ಆದ್ರೆ ದೀಕ್ಷೆ ಆದ ನಂತರ ನಮ್ಮ ಹೆಸರು ಯಾವ ರೀತಿ ಇರುತ್ತೆ ಅಂತಂದ್ರೆ ಹೆಂಗಸರಿಗೆಲ್ಲ ದಾಸಿ ಅಂತ ಕೊಡ್ತಾರೆ, ಗಂಡಸರಿಗೆಲ್ಲ ದಾಸ ಅಂತ ಕೊಡ್ತಾರೆ. ಅಂದ್ರೆ ನಾನು ಕಡಿಮೆ, ಇನ್ನೊಬ್ಬರಿಗೆ ನಾನು ಮರ್ಯಾದೆನ ಕೊಡ್ತೀನಿ, ನನಗೆ ಅದರ ಒಂದು ನಿರೀಕ್ಷೆ ಇಲ್ಲ ಅಂತ. ನಮಗೆ ಯಾವುದೇ ಲೌಕಿಕ ಮಾನವದ ನಿರೀಕ್ಷೆನ ಇಟ್ಕೊಳ್ದೇ ಇರುವಂತದ್ದು. ನಂತರ ಬರುವಂತದ್ದು ಆಶಾಬಂಧ. ಆಶಾಬಂಧ ಅಂತಂದ್ರೆ ಕೃಷ್ಣನು ಅವನ ಅವ್ಯಾಜ್ಯ ಕರುಣೆಯನ್ನು ತನಗೆ ದಯಪಾಲಿಸುತ್ತಾನೆ ಎಂಬ ನಂಬಿಕೆ. ಅಂದ್ರೆ ಭಗವಂತನ ಅವ್ಯಾಜ್ಯ ಕರುಣೆ ಅದು ಒಂದಲ್ಲ ಒಂದು ದಿನ ನಮಗೆ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಒಂದು ದೃಢವಾದ ವಿಶ್ವಾಸ. ಅದನ್ನ ಇಲ್ಲಿ ಆಶಾಬಂಧ ಅಂತ ಕರೀತಾ ಇದ್ದಾರೆ. ನಂತರ ಬರುವಂತದ್ದು ಸಮುತ್ಕಂಠ. ಸಮುತ್ಕಂಠ ಅಂತಂದ್ರೆ ಶ್ರದ್ಧಾಪೂರ್ವಕವಾಗಿ ಭಗವಂತನ ಸೇವೆ ಮಾಡುವ ಕಾತರ ಮನೆಗೆ ಇರುತ್ತದೆ. ಅಂದ್ರೆ ಯಾವಾಗ್ಲೂ ಭಗವಂತನ ಸೇವೆ ಅದು ಸದಾ ಮಾಡ್ತಾ ಇರ್ಬೇಕು. ಅಂದ್ರೆ ಈಗ ಏನಂತ ಹೇಳ್ತಾರೆ, ಮಾತಾಜಿ ನೆನೆ ಇದನ್ನು ಹೇಳಿದ್ರಲ್ಲ, ಡ್ರಗ್ ಅಡಿಕ್ಟ್ಗಳ ಬಗ್ಗೆ, ಒಂದು ಹಿಪ್ಪಿಗಳ ಬಗ್ಗೆ ಪ್ರಭುಪಾದರು ಹೇಳಿದಂತದ್ದು. ಅಂದ್ರೆ ಅವರು ಭಾವೋನ್ಮಾದದ ಒಂದು ನೆಲೆಗೆ ಹೋಗ್ತಾರೆ ಡ್ರಗ್ ಅದನ್ನ ತಗೊಂಡಾಗ ಅಂತ. ಹಾಗೆ ಶುದ್ಧ ಭಕ್ತರು ಏನ್ ಮಾಡ್ತಾರೆ, ಅವ್ರಿಗೆ ಸೇವೆ ಮಾಡೋದ್ರಲ್ಲಿ ಅವ್ರಿಗೆ ಆ ಒಂದು ಉನ್ಮಾದ, ಒಂದು ಮತ್ತು ಸಿಗುತ್ತೆ. ಅಂತಹ ಒಂದು ಏನು ಅವ್ರಿಗೆ ಆನಂದ ಅದರಿಂದ ಸಿಗ್ತಾ ಇರುತ್ತೆ, ಅದನ್ನ ಅವರು ನಿರಂತರವಾಗಿ ಮಾಡ್ತಾರೆ. ಮತ್ತೆ ಅದನ್ನ ಮಾಡದೇ ಇರೋದಕ್ಕೆ ಅವರಿಂದ ಸಾಧ್ಯ ಆಗೋದಿಲ್ಲ. ಇಲ್ಲಿ ಅದನ್ನ ಸಮುತ್ಕಂಠ ಅಂತ ಕರಿತಾ ಇದ್ದಾರೆ. ಅವನು ಪ್ರಭುವಿನ ಪವಿತ್ರ ನಾಮ ಸಂಕೀರ್ತನೆಯಲ್ಲಿ ರುಚಿಯುಳ್ಳವನಾಗಿರುತ್ತಾನೆ. ಅದನ್ನ ನಾವು ನಾಮಗಾನೆ ಸದಾ ರುಚಿ ಅಂತ ಕೊಟ್ಟಿದ್ದಾರೆ. ನಾಮಗಾನೆ ಸದಾ ರುಚಿ ಅಂತಂದ್ರೆ ಅವನು ನಮ್ಮ ಹಾಗೆ ಕಷ್ಟಪಟ್ಟು 16 ಸುತ್ತು ಇವು ಹೇಗಪ್ಪ ಮಾಡೋದು, ಟೈಮ್ ಇಲ್ಲ, ಆಗ್ತಾ ಇಲ್ಲ, ಗಮನ ಕೊಡಕ್ ಆಗ್ತಾ ಇಲ್ಲ, ಕಾನ್ಸಂಟ್ರೇಷನ್ ಇಲ್ಲ, ಆದ್ರೂ ಹಂಗೋ ಹಿಂಗೋ ಮುಗಿಸ್ತಾ ಇದೀವಿ ಅಂತ ಆ ರೀತಿ ಮಾಡೋದಿಲ್ಲ. ಅವನು ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನ್ಗೆ ಎಷ್ಟು ಅದರಲ್ಲಿ ರುಚಿ ಸಿಗ್ತಾ ಇದೆ ಅಂತಂದ್ರೆ ಅವನ್ಗೆ ಎಷ್ಟ್ ಸತಿ ಮಾಡಿದಾನೆ ಅನ್ನೋ ಲೆಕ್ಕ ಇಟ್ಟಿನೇ ಮಾಡ್ತೀವಿ ನಾವು. ಆದ್ರೆ ಅದ್ ಮಾಡಿದಾದ್ಮೇಲೆ ಅವ್ನಿಗೆ ನಿಲ್ಸಕ್ಕೆ ಇಷ್ಟ ಇಲ್ಲ. ಇನ್ನೂ ಹೇಳಬೇಕು, ಮತ್ತೆ ಹೇಳ್ಬೇಕು, ಇನ್ನೂ ಸಂಕೀರ್ತನೆ ಮಾಡ್ಬೇಕು. ಅಂದ್ರೆ ಅದ್ರಲ್ಲಿ ಅವ್ನಿಗೆ ನಿಜವಾದ ರುಚಿ ಅವನಿಗೆ ಸಿಕ್ಕಿದೆ.
ಅಂತಹ ಭಕ್ತ ಯಾರಿದ್ದಾನೆ ಅವನು ಅದನ್ನ ಸಂಕೀರ್ತನೆ ಮಾಡ್ತಾ ಇರ್ತಾನೆ, ಗುನುಗ್ತಾನೆ ಇರ್ತಾನೆ. ಎಷ್ಟು ಹೇಳಿದ್ರು ಕೂಡ ಅವ್ನಿಗಿನ್ನ ಇನ್ನ ಹೇಳ್ತಾ ಇರ್ಬೇಕು ಅಂತ ಅದ್ರಲ್ಲಿ ಏನಂತ ಹೇಳ್ತಾರೆ, ಹುಚ್ಚು ಪ್ರೀತಿ ಅಂತ ಹೇಳ್ತಾರಲ್ಲ, ಆ ರೀತಿ ಅವನು ಸಂಕೀರ್ತನೆಯಲ್ಲಿ ಆಸಕ್ತಿನ ಹೊಂದಿರ್ತಾನೆ. ಪ್ರಭುವಿನ ಲೋಕೋತ್ತರ ಗುಣಗಳನ್ನು ವರ್ಣಿಸುವ ಆಸಕ್ತಿ ಅವನಿಗಿರುತ್ತೆ. ಅಂದ್ರೆ ಕೆಲವೊಂದು ಭಕ್ತರು ನಾವು ನೋಡ್ತೀವಿ, ಅವ್ರಿಗೆ ಅವ್ರ ಬಾಯಿಂದ ಭಗವಂತನ ವರ್ಣಿಸುವ ಒಂದು ರೀತಿ ಇರುತ್ತಲ್ವಾ. ಯಾರು ಅಭಕ್ತರು ಇರ್ತಾರೆ ಅಥವಾ ಯಾರು ಬದಾತ್ಮರು ಇರ್ತಾರೆ, ಮೊದಲನೇ ಬಾರಿ ಒಂದು ಭಗವಂತನ ವರ್ಣನೆಯನ್ನ ಕೇಳ್ತಾ ಇದ್ದಾರೆ ಅಂತವ್ರು ಕೂಡ ಅದರಿಂದ ಆಕರ್ಷಣೆಗೆ ಒಳಗಾಗ್ಬಿಡ್ತಾರೆ. ಅಷ್ಟು ಅಷ್ಟು ಸುಂದರವಾಗಿ ಭಗವಂತನ ವರ್ಣನೆಯನ್ನ ಮಾಡ್ತಾರೆ, ಗುಣಗಾನವನ್ನ ಮಾಡ್ತಾರೆ. ಕೇಳ್ತಾ ಇರುವಂತಹ ವ್ಯಕ್ತಿ ಕೂಡ ಕೂಡಲೇ ಆಕರ್ಷಣೆ ಅವನಲ್ಲೂ ಕೂಡ ಬಂದ್ಬಿಡುತ್ತೆ. ಅಷ್ಟು ಚೆನ್ನಾಗಿ ವರ್ಣಿಸ್ತಾರೆ. ಯಾಕೆಂದ್ರೆ ಅವರು ಆ ಭಗವಂತನನ್ನ ಮತ್ತೆ ಅವನ ಗುಣಗಳನ್ನ ಅಷ್ಟೊಂದು ಆಸ್ವಾದಿಸ್ಬಿಟ್ಟಿರ್ತಾರೆ. ಅವರ ಬಾಯಿಂದ ಕೇಳ್ತಾ ಇರುವಂತಹ ವ್ಯಕ್ತಿಗಳು ಕೂಡ ಅದನ್ನ ಕೇಳಿನೇ ಅವರು ಧನ್ಯ ಅಂತ ಹೇಳ್ಬೇಕು. ಅಷ್ಟು ಚೆನ್ನಾಗಿ ಅದನ್ನ ವರ್ಣಿಸುವಂತಹ ಒಂದು ಭಕ್ತಿಯವರಲ್ಲಿ ಇರುತ್ತೆ. ಪ್ರಭುವಿನ ಲೀಲಾ ಕ್ಷೇತ್ರಗಳಾದ ಮಥುರಾ, ವೃಂದಾವನ ಮತ್ತು ಅದನ್ನ ಪ್ರಭುವಿನ ಲೋಕೋತ್ತರ ಗುಣಗಳನ್ನು ವರ್ಣಿಸುವ ಆಸಕ್ತಿನ ಇಲ್ಲಿ ಏನಂತ ಕರೀತಾ ಇದ್ದಾರೆ, ಗುಣಾಖ್ಯಾನೆ ಆಸಕ್ತಿ ಅಂತ ಹೇಳಿ ಕರೀತಾ ಇದ್ದಾರೆ. ಮತ್ತೆ ಕೊನೆಯದನ್ನ ತದ್ವಸತಿ ಸ್ಥಳೆ ಪ್ರೀತಿ. ತದ್ವಸತಿ ಸ್ಥಳೆ ಪ್ರೀತಿ ಅಂತಾರೆ ಪ್ರಭುವಿನ ಲೀಲಾಕ್ಷೇತ್ರಗಳಾದ ಮಥುರಾ, ವೃಂದಾವನ ಹಾಗೂ ದ್ವಾರಕಾ ಪಟ್ಟಣಗಳಲ್ಲಿ ಜೀವಿಸುವುದು ಅವನಿಗೆ ಪ್ರೀತಿ. ಅಂದ್ರೆ ಭಗವಂತ ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆ ಅಲ್ಲಿ ಇದ್ದ ಅನ್ನುವಂಥದ್ದು ಸತ್ಯ. ಈಗ ಅವನಿಲ್ಲಾದ್ರೂ ಕೂಡ ಅವನಿದ್ದಂತಹ ಸ್ಥಳ ಅಲ್ಲಿ ಇದೆ. ಆದ್ರೆ ಏನಂತ ಮಾಡ್ತಾರೆ ಅಂದ್ರೆ, ಈ ಭಕ್ತರು ನಾವು ನೋಡ್ತೀವಿ ವೃಂದಾವನ ಅಲ್ಲೆಲ್ಲ ಅವ್ರು ಯಾವ ರೀತಿ ಮಣ್ಣಿನಲ್ಲಿ ಹೊರಳಾಡ್ತಾರೆ. ಅಂದ್ರೆ ಭಗವಂತನ ಪಾದದ ಒಂದು ಧೂಳಿನ ಕಣ ಆದ್ರೂ ಅಲ್ಲಿ ಎಲ್ಲಾದ್ರೂ ಇರುತ್ತೆ, ಅದಾದ್ರೂ ನನಗೆ ಸಿಗುತ್ತಾ ಅನ್ನೋ ಹಾಗೆ. ಅಂದ್ರೆ ಅವರು ಬೇರೆ ಬೇರೆ ರೀತಿಯಲ್ಲಿ ಪರಿಕ್ರಮಗಳನ್ನ ಮಾಡ್ತಾರೆ. ಕೆಲವೊಬ್ಬರು ದೀರ್ಘದಂಡ ನಮಸ್ಕಾರ ಮಾಡ್ತಾ, ಹುರುಳ್ ಸೇವೆ ಮಾಡ್ತಾ, ಆ ರೀತಿಯಲ್ಲ. ಅಂದ್ರೆ ಆ ಗಾಳಿಯಲ್ಲಿ, ಆ ಒಂದು ಮಣ್ಣಿನಲ್ಲಿ, ಅಲ್ಲಿರುವಂತಹ ಒಂದು ಕಾಡಿನಲ್ಲಿ, ವಾತಾವರಣದಲ್ಲಿ ಅಲ್ಲಿರುವಂತಹ ಮರಗಳು ಕೂಡ ಭಗವಂತನ ಒಂದು ಸಾನ್ನಿಧ್ಯವನ್ನ ಪಡೆದಿದ್ವು. ಆ ಕಾರಣದಿಂದ ಅವರು ಅದರ ಒಂದು ಸಣ್ಣ ಒಂದು ಚಿಕ್ಕ ಒಂದು ಕೃಪೆ ಆದ್ರೆ ನಮ್ಗೆ ಸಿಗುತ್ತಾ ಅಂತ ಹೇಳಿ ಅಂತಹ ಸ್ಥಳಗಳಲ್ಲಿ ಅವರು ವಾಸಿಸೋದಕ್ಕೆ ಇಷ್ಟಪಡ್ತಾರೆ. ಅಂದ್ರೆ ಕಣಕಣದಲ್ಲಿ ಭಗವಂತನನ್ನ ಕಾಣುವಂತವ್ರು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಭಾವಭಕ್ತಿಯಲ್ಲಿರುವಂತಹ ಭಕ್ತರ ಗುಣಲಕ್ಷಣಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಬರ್ತಾ ಇರುವಂತದ್ದು ಅವ್ಯರ್ಥ ಕಾಲತ್ವ. ಅಂದ್ರೆ ಭಗವಂತನಿಗಾಗಿ ಸದಾ ಅವನ ಸೇವೆಯಲ್ಲಿ ಮುಡಿಪಾದಂಥವ್ರು, ಅದನ್ನ ಹೊರತುಪಡಿಸಿ ಬೇರೆ ಯಾವುದೇ ಲೌಕಿಕ ವಿಷಯಗಳಲ್ಲಿ ಆಸಕ್ತಿನ ಹೊಂದದೇ ಇರುವಂತವ್ರು, ಮತ್ತೆ ಕಾಲವನ್ನ ವ್ಯರ್ಥವಾಗಿ ಲೌಕಿಕ ವಿಷಯಗಳಲ್ಲಿ ಕಳೀದೇ ಇರುವಂತವ್ರು. ಹರೇ ಕೃಷ್ಣ. ಹರೇ ಇಲ್ಲ ಕೃಷ್ಣ. ಮಾತಾಜಿ. ಹೌದಿ ಯಾರಾದ್ರೂ ಓದಿ ನಾನು ಓದಿದ್ದೀನಿ. ಇಲ್ಲ ಓದಿ ಮತ್ತೆ ಓದಿ ಪ್ರಭುಗಳು. ನಾನು ಓದಿದ್ದೀನಿ, ನೀವು ಓದಿ ಮಾತಾಜಿ. ಕೃಷ್ಣನಲ್ಲಿ ನಾನು ಓದ್ತೀನಿ ಭಾವಭಕ್ತಿಯನ್ನು ಪ್ರಭುಜಿ. ಅವ್ಯರ್ಥ ಕಾಲತ್ವ. ಕೃಷ್ಣನಲ್ಲಿ ಭಾವಭಕ್ತಿಯನ್ನು ಬೆಳೆಸಿಕೊಂಡಿರುವ ಅಪ್ಪಟ ಭಕ್ತನು ತನ್ನ ಮಾತುಗಳನ್ನು ಸದಾ ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸುವ ಹಾಡುಗಳನ್ನು ನುಡಿಯಲು ಸ್ವಲ್ಪ ವಿನಿಯೋಗಿಸುತ್ತಾನೆ. ನಿಧಾನಕ್ಕೆ. ಸರಿ ಪ್ರಭುಜಿ. ಮಾನಸಿಕವಾಗಿ ಸದಾ ಕೃಷ್ಣನನ್ನು ಕುರಿತೇ ಚಿಂತಿಸುತ್ತಿರುತ್ತಾನೆ. ಇತ್ತ ದೇಹವನ್ನು ದೇವರಿಗೆ ಅಡ್ಡಬಿದ್ದು ನಮಸ್ಕರಿಸಲೋ ಇಲ್ಲವೇ ಇಂತಹ ಬೇರೊಂದು ಕಾರ್ಯಕ್ಕೋ ಬಳಸುತ್ತಾನೆ. ಇಂತಹ ದೈವೋನ್ಮಾದ ಪೂರಿತ ಕಾರ್ಯಗಳನ್ನೆಸಗುವ ಕಾಲದಲ್ಲಿ ಭಕ್ತನು ಕೆಲವು ಸಲ ಕಣ್ಣೀರು ಗರೆಯುವುದುಂಟು. ಹೀಗೆ ಅವನ ಇಡೀ ಬದುಕು ಭಗವಂತನ ಸೇವೆಯಲ್ಲಿ ಮಗ್ನವಾಗಿರುತ್ತದೆ. ಬೇರೊಂದು ಕಾರ್ಯಕ್ಕೆಂದು ಒಂದು ಕ್ಷಣವೂ ವ್ಯರ್ಥವಾಗುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಅವ್ಯರ್ಥ ಕಾಲತ್ವಂ ಅಂತಂದ್ರೆ ಅವನು ಒಂದು ನಿಮಿಷ ಕೂಡ ಬೇರೆ ಯಾವುದೇ ವಿಚಾರಗಳಲ್ಲಿ ಅವನಿಗೆ ಆಸಕ್ತಿ ಇಲ್ಲ. ಅನನ್ಯ ಭಕ್ತಿ ಅಂತ ಹೇಳ್ತಾರೆ. ಅನನ್ಯ ಅಂದ್ರೆ ಅನ್ಯ, ಬೇರೆ ಯಾವುದೇ ವಿಚಾರ ಅವನ ಹೃದಯದಲ್ಲಿ ಅಥವಾ ಮನಸ್ಸಿನಲ್ಲಿ, ಅವನ ಬುದ್ಧಿಯಲ್ಲಿ ಮೂಡೋದಿಲ್ಲ. ಪ್ರತಿ ಕ್ಷಣ ಪ್ರತಿ ನಿಮಿಷ ಅವನು ಭಗವಂತನ ವಿಷಯವಾಗಿಯೇ ಕುರಿತು ಚಿಂತನೆಗಳನ್ನ ಮಾಡ್ತಾ ಇರ್ತಾನೆ. ಅಂತಹ ಒಂದು ಹಂತದಲ್ಲಿ ಈ ಭಾವಭಕ್ತಿನ ಪಡೆದಂತಹ ಭಕ್ತರು ಇರ್ತಾರೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಅವನು ಇಡೀ ಒಂದು ಮಾತು, ಅಂದ್ರೆ ಈಗ ನಾವು ನೋಡ್ತೀವಿ ಅಂಬರೀಷ ಮಹಾರಾಜ ಹೇಗೆ ನಾಲಿಗೆಯಿಂದ ಭಗವಂತನ ಪ್ರಸಾದ ಸ್ವೀಕಾರ ಮತ್ತೆ ಭಗವಂತನ ಗುಣಗಾನ ಮಾಡುವಂಥದ್ದು, ಅವನ ಬಗ್ಗೆ ಒಂದು ಹಾಡಿ ಹೊಗಳುವಂಥದ್ದು, ಆ ರೀತಿ ತನ್ನೆಲ್ಲ ಇಂದ್ರಿಯಗಳನ್ನ ತನ್ನನ್ನ ತಾನು ಪರಿಪೂರ್ಣವಾಗಿ ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಳ್ಳುವಂಥದ್ದು. ಇಂತಹ ಯಾರು ಭಕ್ತರಿರ್ತಾರೆ, ಅದರಲ್ಲಿ ನಾವು ನೋಡ್ತಾ ಇದ್ದೀವಿ ದೇಹವನ್ನ ದೇವರಿಗೆ ಅಡ್ಡ ಬಿದ್ದು ನಮಸ್ಕರಿಸೋದಕ್ಕೆ, ಅಂದ್ರೆ ಎಲ್ಲ ಪ್ರತಿಯೊಂದು ಅಂಗಾಂಗಗಳನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸುವಂಥದ್ದು. ಹೀಗೆ
ಎಷ್ಟು ಅದನ್ನ ಮಾಡ್ತಾ ಇದ್ದಾನೆ ಅಂತಂದ್ರೆ ನಮ್ಮ ಹಾಗೆ ಏನಂತ ಹೇಳೋದು, ಆ ಇದನ್ನ ನಾವು ದೀಕ್ಷೆ ತಗೊಂಡಿದ್ದೀವಿ ಅಥವಾ ಗುರುಗಳು ನಮ್ಗೆ ಹೇಳಿದ್ದಾರೆ ಅಂತ ಹೇಳಿ ನಾನು ಇದನ್ನ ಮಾಡ್ಲೇಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟು ಕಷ್ಟಪಟ್ಟು ಮಾಡೋದಲ್ಲ, ಇಷ್ಟಪಟ್ಟು ಮಾಡ್ತಾ ಇರ್ತಾರೆ. ಎಷ್ಟು ಇಷ್ಟಪಟ್ಟು ಮಾಡ್ತಾ ಇರ್ತಾರೆ ಅಂದ್ರೆ ಅದನ್ನ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಆ ಆನಂದ ಏನಂತಾರೆ, ಆನಂದ ಬಾಷ್ಪ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಆ ಭಗವಂತನನ್ನ ಅವರು ಸ್ಮರಣೆ ಮಾಡಿದಷ್ಟು ಆ ಹೃದಯದಲ್ಲಿ ನಿಜವಾಗ್ಲೂ ಆ ಜೀವಿ ಅಂದ್ರೆ ಜೀವಾತ್ಮನಿಗೆ ಸಚ್ಚಿದಾನಂದ ಸ್ವರೂಪಿ ಅವನಿಗೆ ನಿಜವಾದ ಆನಂದ ಸಿಗುವಂಥದ್ದು ಭಗವಂತನ ಸಂಪರ್ಕದಲ್ಲಿದ್ದಾಗ ಮಾತ್ರ. ಇವರು ಸದಾ ಪರಿಪೂರ್ಣವಾಗಿ 100ಕ್ಕೆ 100ರಷ್ಟು ಭಗವಂತನ ಸಂಪರ್ಕಕ್ಕೆ ಹೋದಾಗ ಏನಾಗುತ್ತೆ ಅಂತಂದ್ರೆ ಆ ಆನಂದ ಅನ್ನುವಂಥದ್ದು ಸಾಗರದ ಹಾಗೆ ಅದು ಹರಿತಾ ಇರುತ್ತೆ. ಅದು ಕಣ್ಣೀರಿನ ಮೂಲಕ ಅದು ಬಹಿರಂಗ ಆಗುತ್ತೆ. ಹೀಗೆ ಆ ಭಾವದ ಹಂತದಲ್ಲಿರುವಂತಹ ವ್ಯಕ್ತಿಯ ಒಂದು ಗುಣಲಕ್ಷಣವನ್ನ ಹೇಳ್ತಾ ಇದ್ದಾರೆ. ಅವನು ಒಂದು ನಿಮಿಷ, ಒಂದು ಸೆಕೆಂಡ್ ಕೂಡ ಭಗವಂತನ ಸೇವೆಯನ್ನು ಹೊರತುಪಡಿಸಿ ಬೇರೆ ಯಾವ್ದ್ರಲ್ಲೂ ಅವನಿಗೆ ಆಸಕ್ತಿ ಇರೋದಿಲ್ಲ, ಅದರಲ್ಲಿ ಅವನಿಗೆ ಯಾವುದೇ ರುಚಿ ಕೂಡ ಇರೋದಿಲ್ಲ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದನ್ನೇ ಅವ್ಯರ್ಥ ಕಾಲತ್ವ ಅಂತ ಕರೀತಾ ಇದ್ದಾರೆ. ಈಗ ಮುಂದಿನದು ಶಾಂತಿ. ಶಾಂತಿ ಅಂದ್ರೆ ಅವರು ಯಾವ ರೀತಿ ಇರ್ತಾರೆ ಅಂತ ಯಾರಾದ್ರೂ ಓದಿ. ಹರೇ ಓದ್ಲಾ ಕೃಷ್ಣ ಮಾತಾಜಿ? ಮಾತಾಜಿ, ಓದ್ಲಾ ಮಾತಾಜಿ. ಶೋಭೆ ಬಂದೆರಗುವ ಸಂದರ್ಭಗಳು ಹಲವಾರಿದ್ದ ಹೊತ್ತಿನಲ್ಲಿ ವ್ಯಕ್ತಿಯು ವಿಚಲಿತನಾಗದೆ ಉಳಿದಿದ್ದಾಗ ಅವನನ್ನು ಅಂತರ್ಮುಖಿ ಎಂದು ಶಾಂತನೆಂದು ಕರೆಯುತ್ತಾರೆ. ಇಂತಹ ಸಹನಶೀಲ ಹಾಗೂ ತಾಳ್ಮೆಗಳಿಗೆ ಪರೀಕ್ಷಿತ್ ಮಹಾರಾಜರ ದೃಷ್ಟಾಂತವು ಶ್ರೀಮದ್ ಭಾಗವತದ 1ನೇ ಸ್ಕಂದದ 19ನೇ ಅಧ್ಯಾಯದಲ್ಲಿ ಶ್ಲೋಕ 15 ಸಿಗುತ್ತದೆ. ಅವನ ಮರಣದ ಸಮಯದಲ್ಲಿ ಉಪಸ್ಥಿತರಿದ್ದ ಮುನಿವರಿಯರನ್ನು ಉದ್ದೇಶಿಸಿ ಪರೀಕ್ಷಿತ್ ಮಹಾರಾಜನು, ಬ್ರಾಹ್ಮಣೋತ್ತಮರೇ, ನಾನು ನಿಮ್ಮಲ್ಲಿ ಶರಣಾಗತನಾದ ದಾಸನೆಂದು ನೀವು ಸದಾ ನನ್ನನ್ನು ಪರಿಗ್ರಹಿಸಬೇಕು. ಭಗವಾನ್ ಕೃಷ್ಣನ ಪಾದ ಕಮಲಗಳಿಗೆ ತನ್ನ ತನುಮನಗಳನ್ನು ಅರ್ಪಿಸಿ ನಾನು ಗಂಗಾ ತೀರಕ್ಕೆ ಬಂದಿದ್ದೇನೆ. ಆದ್ದರಿಂದ ದಯವಿಟ್ಟು ನನ್ನನ್ನು ಹರಿಸಿ ಗಂಗಾ ಮಾತೆಯು ನನ್ನಲ್ಲಿ ಪ್ರಸನ್ನಳಾಗಲಿ. ಬ್ರಾಹ್ಮಣ ಕುಮಾರನ ಶಾಪವು ನನಗೆ ತಟ್ಟಲಿ. ಆ ಕುರಿತು ನನಗೆ ಚಿಂತೆ ಇಲ್ಲ. ನನ್ನ ಅಂತ್ಯಕಾಲದಲ್ಲಿ ನೀವೆಲ್ಲರೂ ಭಗವಾನ್ ವಿಷ್ಣುವಿನ ಪವಿತ್ರ ನಾಮವನ್ನು ಸಂಕೀರ್ತಿಸುತ್ತಿರಬೇಕೆಂದೊಂದೇ ನನ್ನ ಭಿನ್ನಾಪ. ಆ ಮೂಲಕ ನಾನು ಪ್ರಭುವಿನ ಲೋಕೋತ್ತರ ಗುಣಗಳನ್ನು ಅರಿಯುವುದಾಗಲಿ ಎಂದನು. ಪರೀಕ್ಷಿತ್ ಮಹಾರಾಜನ ಈ ಭವ್ಯ ನಡವಳಿಕೆ ಕೊನೆಯುಸಿರಿರುವ ತನಕ ಅವನು ಸ್ಥಿರಚಿತ್ತನಾಗಿದ್ದುದು ಇವೆಲ್ಲವೂ ಅವನ ಗಂಭೀರ ಪ್ರವೃತ್ತಿಗೆ ಉದಾಹರಣೆಗಳಾಗಿವೆ. ಕೃಷ್ಣನಲ್ಲಿ ಭಾವಭಕ್ತಿಯನ್ನು ಬೆಳೆಸಿಕೊಂಡಿರುವ ಭಕ್ತನ ಲಕ್ಷಣಗಳಲ್ಲಿ ಸಹನಶೀಲತೆಯೂ ಒಂದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಪ್ರತಿಕೂಲ ಪರಿಸ್ಥಿತಿ ಇದ್ದಾಗ್ಲೂ ಕೂಡ ಯಾರು ಶುದ್ಧ ಭಕ್ತನಿದ್ದಾನೆ, ಭಾವದ ಹಂತದಲ್ಲಿದ್ದಾನೆ, ಅಂತಹ ವ್ಯಕ್ತಿ ಅವನು ಧೃತಿಗೆಡೋದಿಲ್ಲ ಅಂತ, ಸಹನೆ ತಾಳ್ಮೆಯನ್ನು ಕಳ್ಕೊಳ್ಳೋದಿಲ್ಲ ಅಂತ ನಾವು ನೋಡ್ತೀವಿ. ಪರೀಕ್ಷಿತ ಮಹಾರಾಜನಿಗೆ ಶಾಪ ಕೊಟ್ಟಿದ್ದಾನೆ ಶೃಂಗಿ, 7 ದಿನಗಳಲ್ಲಿ ಅವನು ಹಾವು ಕಚ್ಚಿ ಸಾಯುವಂತಾಗ್ಲಿ ಅಂತ. ಅದು ತಕ್ಷಕ ಅನ್ನುವಂತಹ ಹಾವು ಕಚ್ಚಲಿ ಅಂತ ಹೇಳಿದ್ದಾನೆ. ಆದ್ರೆ ಅಂತಹ ಪರಿಸ್ಥಿತಿಯಲ್ಲೂ ಕೂಡ ಪರೀಕ್ಷಿತ ಮಹಾರಾಜನಿಗೆ ಏನು ಆ ತನ್ನ ಒಂದು ಏನಂತ ಹೇಳ್ತಾರೆ, ಆ ಒಂದು ಮನಸ್ಥಿತಿ ಅದು ಹಾಳಾಗೋದಿಲ್ಲ. ನಾವ್ಯಾರಾದ್ರೂ ಇಷ್ಟು ದಿನದಲ್ಲಿ ಸಾಯ್ತೀವಿ ಅಥವಾ ಇಷ್ಟು ಸಮಯದಲ್ಲಿ ನಾವು ಸಾಯ್ತೀವಿ, ಕೆಲವೊಬ್ಬರಿಗೆ ಹೇಳ್ತಾರೆ, ಅಂದ್ರೆ ಯಾವ್ದಾದ್ರು ಒಂದು ದೊಡ್ಡ ಕಾಯಿಲೆ, ಕ್ಯಾನ್ಸರ್ ಅಂತ ಬಂದಾಗ ನೀವು ಇಷ್ಟು ತಿಂಗಳು ಇರ್ತೀರಿ, ಇಷ್ಟು ವಾರ ಇರ್ತೀರಿ ಅಂತಂದ್ರೆ ಆ ವ್ಯಕ್ತಿ ಅವನ ಪರಿಸ್ಥಿತಿ ಆ ದಿನಗಳು ಹೇಗಿರುತ್ತೆ. ಹರೇ ಕೃಷ್ಣ. ಈಗ ಬಂದ ಅದಾಗಿಲ್ಲ ಇದಾಗಿಲ್ಲ ಅಂತ ಆ ದುಡ್ಡು ಇವ್ರು ಕೊಡು, ಈ ದುಡ್ಡು ಅವ್ರಿಗೆ ಕೊಡ, ಆಸ್ತಿ ಇವ್ರು ಕೊಡು ಅಂತ ಕೊರತೆನೆ ಇರ್ತದೆ. ಮತ್ತೆ ಆತಂಕ ಜಾಸ್ತಿ ಆಗ್ತಾ ಇರುತ್ತೆ ಮಾತಾಜಿ. ಆತಂಕ ಜಾಸ್ತಿ ಆಗುತ್ತೆ ಮಾತಾಜಿ ಅವ್ರಿಗೆ. ಇನ್ನೊಂದ್ ಸ್ವಲ್ಪ ಬೇಗ, ಇನ್ನೊಂದ್ ಸ್ವಲ್ಪ ನೋಡಿಲ್ಲ, ಮದ್ವೆ ನೋಡಿಲ್ಲ, ಅವ್ರಿಗೆ ಕೊಟ್ಟಿದ್ದ ಟೈಮ್ಗಿಂತ ಸ್ವಲ್ಪ ಬೇಗನೆ ಹುಟ್ಟೋಗ್ತಾರೆ. ಹೌದು ಆ ಟೆನ್ಷನ್ ಅಲ್ಲಿ, ಆ ಪ್ರೆಷರ್ ಅಲ್ಲಿ ಇನ್ ಸ್ವಲ್ಪ ಬೇಗನೆ ಹುಟ್ಟುತ್ತಾರೆ. ಅದು ಬೇಗ ಬರಲ್ಲ ಮಾತಾಜಿ. ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದು ಬರಬೇಕು. ಅದು ಸ್ವಲ್ಪ ಕೃಪೆ ಆಶೀರ್ವಾದ ದೇವ್ರದ್ದು ಇರ್ಬೇಕು. ಬದುಕಿರುವಾಗ ಅದೇ ನಮ್ ಜೀವನ ಕಾಲದಲ್ಲಿ ಈ ತರ ಸ್ವಲ್ಪ ಎಲ್ಲ ಇದ್ ಮಾಡಿದ್ರೆ ಅದೆಲ್ಲ ಸ್ವಲ್ಪ ಬರೋದು ಮಾತಾಜಿ. 100% ಮಾತ್ರ 10% ಬರುತ್ತೆ ಅವಾಗ ಜ್ಞಾಪಕ, ಅದು ಅಷ್ಟೇನೆ. ಅದಕ್ಕೆ ಏನ್ ಮಾಡ್ತಾರೆ ಡಾಕ್ಟರ್ಗಳು, ಹೇಳಕ್ಕೆ ಹೋಗೋದಿಲ್ಲ. ಯಾರು ಸಾಯ್ತಾನೆ ಆ ವ್ಯಕ್ತಿಗೆ ಅದನ್ನ ಹೇಳೋದಿಲ್ಲ, ನೀವು ಇಷ್ಟು ದಿನಾನೇ ಇರೋದು ಅಂತ. ಆದ್ರೆ ಅವ್ರ ಮನೆಯವ್ರಿಗೆ ಹೇಳ್ತಾರೆ ಅಷ್ಟೇ. ಹಾಗೆ ಆದ್ರೆ ಇಲ್ಲಿ ಪರೀಕ್ಷಿತ ಮಹಾರಾಜನ ವಿಚಾರ ನೋಡ್ತಾ ಇದೀವಿ. ಅವನ್ಗೆ ಗೊತ್ತಾಗಿದೆ 7 ದಿನದಲ್ಲಿ ಅವ್ನು ಸಾಯ್ತಾನೆ ಅಂತ. ಆದ್ರೆ ಅವ್ನು ಎಷ್ಟು ಪಾಸಿಟಿವ್ ಆಗಿ ಅದನ್ನ ತಗೊಂಡಿದ್ದಾನೆ ಅಂತಂದ್ರೆ ಗಂಗಾ ತೀರದಲ್ಲಿ ಹೋಗಿ ಕುತ್ಕೊಂಡು ಎಲ್ಲರಿಗೂ ಹೇಳ್ತಾ ಇದ್ದಾನೆ. ಅಂದ್ರೆ ನನಗೋಸ್ಕರ ಪ್ರಾರ್ಥನೆ ಮಾಡಿ, ನನಗೋಸ್ಕರ ಸಂಕೀರ್ತನೆ ಮಾಡಿ ಭಗವಂತನ, ಆದ್ರೆ ಅವನಿಗೆ ಕಾನ್ಫಿಡೆನ್ಸ್ ಇದೆ, ಅದರಲ್ಲೂ ಒಂದು ಪಾಸಿಟಿವಿಟಿ ನೋಡ್ತಾ ಇದ್ದಾನೆ. 7 ದಿನ ನನಗೆ ಸಮಯ ಇದೆ, 7 ದಿನ ಸಮಯದಲ್ಲಿ ನಾನು ಭಾಗವತವನ್ನ ಪರಿಪೂರ್ಣವಾಗಿ ಕೇಳೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ 7 ದಿನ ಸಮಯ ಇದೆ ಅಂತಂದ್ರೆ
ಏನಂತ ಹೇಳ್ತಾರೆ ಪ್ರಭುಪಾದರು ಅಂದ್ರೆ ಎಲ್ಲರಿಗೂ ಕೂಡ ಇಂತಹ ಭಾಗ್ಯ ಸಿಗಲ್ಲ ಅಂತ. ಈಗ ನಾನು ನೀವು ಇರ್ಬೋದು, ಈ ಕ್ಷಣ ಮಾತಾಡ್ತಾ ಮಾತಾಡ್ತಾ ನನ್ನ ಪ್ರಾಣ ಈ ನಿಮಿಷ ಹೋಗ್ಬೋದು, ಹೇಳಕ್ಕಾಗೋದಿಲ್ಲ. ನಾವ್ ಯಾವಾಗ ಹೋಗ್ತೀವಿ, ಹೇಗೆ ಹೋಗ್ತೀವಿ, ಏನಾಗುತ್ತೆ, ಇದು ಯಾರು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಆದ್ರೆ ಹೌದು. ಇಲ್ಲಿ ಅವನು ಎಷ್ಟು ಅದೃಷ್ಟ ಮಾಡಿದ್ದಾನೆ ಅಂದ್ರೆ 7 ದಿನವರೆಗೂ ಅವನು ಇರ್ತಾನೆ ಅನ್ನುವಂಥದ್ದು ಅವನಿಗೆ ಒಂದು ನಂಬಿಕೆ ಇದೆ. ಆ 7 ದಿನ ಅವನು ಅದಕ್ಕೆ ಪ್ರಿಪೇರ್ ಆಗೋದಕ್ಕೆ ಅವನಿಗೆ ಸಮಯ ಸಿಕ್ಕಿದೆ. ನಾವೆಲ್ಲ ಪ್ರಿಪೇರ್ ಆಗಿಲ್ಲ ಅಂತ ಅಂದ್ರೆ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೂ ಕೂಡ ನಮಗೆ ಇದಿಲ್ಲ, ನಂಬಿಕೆ ಇಲ್ಲ. ಅಂದ್ರೆ ನಾವ್ ಅನ್ಕೋತೀವಿ ನಾನ್ ಇನ್ನ ಇಷ್ಟೋ ವರ್ಷ ಬದುಕಿರ್ತೀನಿ, ನನಗೆ ಇಷ್ಟು ಬೇಗ ಅದೆಲ್ಲ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನಾವು ನೀವು ಅಲ್ಲ, 90-100 ಆದ್ಮೇಲೆ ಕೂಡ ಅಷ್ಟ ಏಜ್ ಆದವ್ರಿಗೂ ಕೂಡ ಅದೇ ಮನಸ್ಥಿತಿ ಇರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಾ ಇನ್ನೂ ಬದುಕಿರ್ತೀನಿ ಅನ್ನೋಂಥದ್ದು ಒಂದು, ಅದನ್ನೇ ಹೇಳ್ತಾರಲ್ವಾ ಯುಧಿಷ್ಠಿರ ಮಹಾರಾಜ. ಅಂದ್ರೆ ಸುತ್ತಮುತ್ತ ಎಲ್ಲಾ ಜನ ಸಾಯ್ತಾ ಇದ್ದಾರೆ, ನೋಡಿದ್ರು ಕೂಡ ಅದು ಕಣ್ಣಾರೆ ಕಂಡಾಗ್ಲೂ ಕೂಡ ಅವನ ಮನೆಯಲ್ಲೇ ಸಾವುಗಳಾಗ್ತಿದ್ರು ಕೂಡ ಅವನು ಆ ವ್ಯಕ್ತಿ ಯಾವ್ದೇ ರೀತಿ ಅದಕ್ಕೆ ಪ್ರಿಪೇರ್ ಆಗೋದಿಲ್ಲ. ಅವನು ಏನ್ ಮಾಡ್ತಾ ಇರ್ತಾನೆ, ಇನ್ನೂ ನಾನು ತುಂಬಾ ದಿನ ಬದುಕಿರ್ತೀನಿ ಅನ್ನೋ ಹಾಗೆ ಶಾಶ್ವತ. ಸಂಪತ್ತನ್ನ ಸೇರಿಸ್ತಾ ಇರ್ತಾನೆ. ಆದ್ರೆ ಹ್ಮ್ ಅವನಿನ್ನ ಆ ಶಾಶ್ವತ ಹಣ ಆಗಿರ್ತೀನಿ ಹಣ ಅಂತ. ಮಾಡುವಂಥದ್ದು, ನಾನು ಇನ್ನೂ ಅದನ್ನ ಭೋಗಿಸ್ಬೇಕು ಅನ್ನುವಂಥದ್ದು, ಅದಕ್ಕಿನ್ನ ನಾನು ಹ್ಮ್ ಇನ್ನೆಷ್ಟು ಸೇರಿಸ್ಬೇಕು ಅನ್ನುವಂಥದ್ದು, ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಹೊರತು ಹ್ಮ್ ನಾಳೆ ಸಾಯ್ತೀನಿ, ನನಗೂ ಕೂಡ ಸಾವಿದೆ, ಸಾವಿನ ನಂತರ ನನ್ನ ಪರಿಸ್ಥಿತಿ ಏನು, ನಾನು ಎಲ್ಲೋಗ್ತೀನಿ, ನಾನು ಏನ್ ಮಾಡ್ಬೇಕು, ಅದಕ್ಕೆ ಯಾವ ರೀತಿ ನಾನು ಸಿದ್ಧತೆ ಮಾಡ್ಕೋಬೇಕು ಅನ್ನೋದನ್ನ ಯಾರು ಯೋಚನೆ ಮಾಡೋದಿಲ್ಲ ಅಂತ. ಆದ್ರೆ ಇಲ್ಲಿ ಪರೀಕ್ಷಿತ ಮಹಾರಾಜ ಆ ರೀತಿ ಇಲ್ಲ. ಅವನಿಗೆ 7 ದಿನದಲ್ಲಿ ಸಾಯ್ತೀನಿ ಅಂತ ಗೊತ್ತಾಗಿದ್ ಕೂಡ್ಲೆ ಪರಿಪೂರ್ಣ ಸಿದ್ಧತೆಗೆ ಅವನು ಕೂತ್ ಬಿಟ್ಟಿದ್ದಾನೆ. ಅಂದ್ರೆ ಅವನು ನಿರ್ಧಾರ ಮಾಡ್ಬಿಟ್ಟಿದ್ದಾನೆ, ನಾನು ಹೋಗೋದು ನಿರ್ಧಾರ ಆಗಿದೆ, ಹೋಗೋ ದಾರಿ ಅದು ಸುಗಮವಾಗಿರ್ಬೇಕು, ಹೋಗಿ ಸರಿಯಾದ ಆ, ಜಾಗವನ್ನು ತಲುಪಬೇಕು, ಎಲ್ಲ ತಿಳ್ಕೊಳ್ಬೇಕು ಅಂತ ಹೇಳಿ ಅಲ್ಲಿ ಋಷಿ ಮುನಿಗಳು ಎಲ್ಲರೂ ಅಲ್ಲಿ ಗಂಗಾ ತೀರದಲ್ಲಿ ಕೂತಿದ್ದಾರೆ. ಮತ್ತೆ ಅಲ್ಲಿ ಅವನು ಶುಕ ಮುನಿಗಳಿಂದ ಎಲ್ಲ ಇಡೀ ಒಂದು ಭಗವಂತನ ವಿಚಾರವನ್ನ, ಭಕ್ತಿಯ ವಿಚಾರವನ್ನ, ಮತ್ತೆ ಪ್ರತಿಯೊಂದನ್ನು ಕೂಡ ಅವನು ಅವರ ಮೂಲಕ ತಿಳ್ಕೊತಾನೆ. ಆದ್ರೆ ಆ ತಕ್ಷಕ ಬಂದು ಅವನನ್ನ ಕೊಲ್ಲೋದಕ್ಕೆ ಮೊದಲೇ ಅವನು ಎಲ್ಲ ತಯಾರಿಯನ್ನ ಅಲ್ಲಿ ಮಾಡ್ಕೊಂತಾನೆ. ಅಂದ್ರೆ ಅದು ಅಂತಹ ಪರಿಸ್ಥಿತಿಯಲ್ಲೂ ಕೂಡ ತನ್ನ ಒಂದು ಮನಸ್ಸಿನ ಒಂದು ಸಮತೋಲನವನ್ನ ಕಾಪಾಡ್ಕೊಳ್ಳುವಂಥದ್ದು, ಅದನ್ನ ಇಲ್ಲಿ ಹೇಳ್ತಾ ಇರುವಂತದ್ದು ಶಾಂತಿ ಅಂತ. ಇದು ಯಾರಲ್ಲಿ ಸಾಧ್ಯ ಅಂದ್ರೆ ಭಗವಂತನ ಭಾವಭಕ್ತಿಯಲ್ಲಿ ಇರುವಂತಹ ಭಕ್ತರಲ್ಲಿ ಮಾತ್ರ ಇಂತಹ ಒಂದು ಸಹನಶೀಲತೆ ಇರೋದಕ್ಕೆ ಸಾಧ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಓದ್ಲಾ ಮಾತಾಜಿ. ಹಾ ಪ್ರಭುಜಿ. ವಿರಕ್ತಿ. ಇಂದ್ರಿಯಗಳು ಸದಾ ಸುಖವನ್ನು ಬಯಸುತ್ತವೆ. ಆದರೆ ಭಕ್ತನು ಕೃಷ್ಣನಲ್ಲಿ ಲೋಕೋತ್ತರ ಪ್ರೇಮವನ್ನು ಬೆಳೆಸಿಕೊಂಡಾಗ ಐಹಿಕ ಅಪೇಕ್ಷೆಗಳು ಅವನನ್ನೇ ಅವನನ್ನೆದು ಕಂಗೆಡಿಸುವು ಅವನನ್ನೆಂದು ಅವನನ್ನು ಅವನನ್ನೆಂದು ಹಾ ಅವನನ್ನೆಂದು ಕಂಗೆಡಿಸವು ಕಂಗೆಡಿಸವು. ಕಂಗೆಡಿಸವು. ಇಂತಹ ಮನಸ್ಥಿತಿಯನ್ನು ವಿರಕ್ತಿ ಎಂದು ಕರೆಯುತ್ತಾರೆ. ದೊರೆ ಭರತನ ನಡತೆಯಲ್ಲಿ ವಿರಕ್ತಿಗೊಂಡು ಉತ್ತಮ ಉದಾಹರಣೆ ಸಿಗುತ್ತದೆ. ಶ್ರೀಮದ್ ಭಾಗವತದ 5ನೇ ಸ್ಕಂದದ 14ನೇ ಅಧ್ಯಾಯದಲ್ಲಿ ಶ್ಲೋಕ 43 ಹೀಗೆಂದು ಹೇಳಿದೆ: ಭರತ ಚಕ್ರವರ್ತಿಯು ಕೃಷ್ಣನ ಪಾದಾಂಬುಜಗಳ ಸೊಗಸಿಗೆ ಎಷ್ಟು ಮಾರು ಹೋಗಿದ್ದಾನೆಂದರೆ ತನ್ನ ತಾರುಣ್ಯದಲ್ಲಿ ಕೂಡ ಸಂಸಾರ, ಮಕ್ಕಳು, ಸ್ನೇಹಿತರು, ರಾಜ್ಯ ಮುಂತಾದವುಗಳನ್ನು ಹುಟ್ಟಬಾರದ ಮಲದಂತೆ ತ್ಯಜಿಸಿಬಿಟ್ಟನು. ಭರತ ಚಕ್ರವರ್ತಿಯು ವಿರಕ್ತಿಗೆ ಆದರ್ಶವಾಗಿದ್ದಾನೆ. ಐಹಿಕ ಜಗತ್ತಿನಲ್ಲಿ ಸುಖಕರವಾದ ಬದುಕು ನಡೆಸಲು ಬೇಕಾಗುವುದೆಲ್ಲವೂ ಅವನಿಗಿತ್ತು, ಆದರೆ ಅವನು ಅವುಗಳನ್ನು ತ್ಯಜಿಸಿದನು. ವಿರಕ್ತಿ ಎಂದರೆ ಕೃತಕ ವಿಧಾನಗಳ ಮೂಲಕ ಮೋಹದ ಪ್ರಲೋಭನೆಗಳಿಂದ ದೂರವಿರುವುದು ಎಂದು ಅರ್ಥವಲ್ಲ. ಪ್ರಲೋಭನೆಗಳ ನಡುವೆಯೂ ಐಹಿಕ ಆಕರ್ಷಣೆಗಳಿಂದ ವ್ಯಕ್ತಿಯು ದೂರವಿರಬಲ್ಲನಾದರೆ ಅಂಥವನನ್ನು ವಿರಕ್ತನೆನ್ನುತ್ತಾರೆ. ಮೊದಲಲ್ಲಿ ಪ್ರಾರಂಭಿಕ ಭಕ್ತನು ಎಲ್ಲ ಪ್ರಲೋಭನೆಗಳಿಂದಲೂ ದೂರವಿರಬೇಕೇನೂ ಹೌದು. ಆದರೆ ನುರಿತ ಭಕ್ತನ ನಿಜವಾದ ಸ್ಥಾನ ಯಾವುದೆಂದರೆ ಸಕಲ ಪ್ರಲೋಭನೆಗಳ ಮಧ್ಯೆ ಇದ್ದು ಅವನು ಯಾವುದರ ಆಕರ್ಷಣೆಗೂ ಒಳಗಾಗದೇ ಇರಬೇಕು. ಇದು ವಿರಕ್ತಿಯು ಸಾಧಿಸುವ ವಾಸ್ತವವಾದ ಷರತ್ತು. ಧನ್ಯವಾದಗಳು ಮಾತಾಡಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ ವಿರಕ್ತಿಗೆ ಭರತ ಮಹಾರಾಜನ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಈಗ ನಾನ್ ಬಂದ್ಬಿಟ್ಟು ಆ ಹನುಮಂತ ಪ್ರಭುಜಿ, ನಾನು ನಿಮ್ಮ ಮನೆಯನ್ನ ತ್ಯಾಗ ಮಾಡ್ದಿದ್ದೀನಿ, ಅದು ನನಗೆ ಬೇಡ ಅಂತ ಹೇಳಿದ್ರೆ ಎಷ್ಟು ಹಾಸ್ಯಾಸ್ಪದ ಆಗಿರುತ್ತೆ. ಹಾಗೆ ಯಾರ ಹತ್ರ ಏನೂ ಇಲ್ಲ, ಬಡವಾಗಿದ್ದಾನೆ, ಕಡು ಬಡವಾಗಿದ್ದಾನೆ, ಅವನ್ ಬಂದ್ಬಿಟ್ಟು ನನಗೆ ಇದು ಏನಾದ್ರೂ ಒಂದು ಅಂದ್ರೆ ನನಗೆ ಮನೆ ಬೇಡ, ನನಗೆ ಸಂಸಾರ ಬೇಡ, ಇದು ಬೇಡ, ಅದು ಬೇಡ ಅಂತ ಹೇಳಿ
ಹೇಳೋದು ಅದು ಸುಲಭವಾಗಿ ಹೇಳ್ಬೋದು, ಯಾಕಂದ್ರೆ ಅದು ಅವ್ರದ್ದಲ್ಲ, ಅವ್ರ ಹತ್ರ ಇಲ್ಲ ಕೂಡ. ಆ ರೀತಿ ಹೇಳೋದು ಅದು ಈಸಿ ಆಗ್ಬೋದು. ಆದ್ರೆ ಯಾರ ಹತ್ರ ಅದೆಲ್ಲ ಇದ್ದು ಕೂಡ ಅದನ್ನ ಅವ್ರು ಬಿಡ್ತಾರೆ ಅಂತಂದ್ರೆ ಅಲ್ಲಿ ನಾವು ನಿಜವಾದ ಒಂದು ವಿರಕ್ತಿನ ಕಾಣ್ತಾ ಇದೀವಿ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಭರತ ಮಹಾರಾಜ ಅವನು ರಾಜ ಆಗಿದ್ದ, ಮತ್ತೆ ಅವನ ಹತ್ರ ಎಲ್ಲ ಏನಂತ ಹೇಳ್ತಾರೆ, ಭೋಗದ ವಸ್ತುಗಳು ಅವನ ಹತ್ರ ಇತ್ತು. ಮತ್ತೆ ಅವನ ಸುಂದರವಾದ ಹೆಂಡತಿ, ಸಂಸಾರ, ಮಕ್ಕಳು ಎಲ್ಲ ಇತ್ತು ಅವನ ಹತ್ರ. ಆದ್ರೆ ಅವನು ತ್ಯಾಗ ಮಾಡಿ ಹೋದಾಗ, ಕಾಡಿಗೆ ತಪಸ್ಸಿಗೆ ಹೋದಾಗ ಯಾವ ರೀತಿ ಅದನ್ನ ಆ ಬಿಟ್ಟು ಹೋಗ್ತಾರೆ ಅಂತಂದ್ರೆ, ಈಗ ನಾವೇನನ್ನಾದ್ರೂ ಬಿಟ್ಟು ಹೋಗ್ತೀವಿ ಅಂದ್ರೆ ಕೂಡ ನಾವು ನೋಡೋದಕ್ಕೆ ಅದನ್ನ ಬಿಟ್ಟಿದೀವಿ, ಆದ್ರೆ ಮನಸ್ಸಿನಿಂದ ಅದನ್ನ ಬಿಟ್ಟಿರೋದಿಲ್ಲ. ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಿನ ಮೂಲೆಯಲ್ಲಿ ಅದು ಮತ್ತೆ ಮತ್ತೆ ಮೆಲುಕು ಹಾಕ್ತಾ ಇರ್ತೀವಿ. ಅಂದ್ರೆ ಅದ್ರ ಜೊತೆ ನಮ್ಮ ಇನ್ನ ಆ ಒಂದು ಏನಂತ ಹೇಳ್ತಾರೆ ವಾಸನೆ ಅದಿನ್ನೂ ಇದೆ. ಅದಿನ್ನೂ ನಮ್ಮ ಒಳಗಡೆ ಯಾರಿಗೂ ಕಾಣದೆ ಹಾಗೆ ನಾವು ಮನಸ್ಸು ಒಳಗಡೆನೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಆದ್ರೆ ಭರತ ಮಹಾರಾಜ ಎಷ್ಟು ವಿರಕ್ತಿನ ಸಾಧಿಸ್ತಾ ಅಂದ್ರೆ ಅದನ್ನ ಯಾವ್ದಕ್ಕೆ ಹೋಲಿಸ್ತಾ ಇದ್ದಾರೆ ಇಲ್ಲಿ ಅಂತಂದ್ರೆ, ಮುಟ್ಟಬಾರದ ಮಲದಂತೆ ತ್ಯಜಿಸಿ ಬಿಟ್ಟ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾರಾದ್ರೂ ಮಲ ವಿಸರ್ಜನೆ ಮಾಡಿದ್ಮೇಲೆ ಅದನ್ನ ತಿರುಗಿ ನೋಡೋದಿಲ್ಲ ಅಲ್ವಾ, ಹಾಗೆ ಅವನದನ್ನ ಆ ಒಂದು ಆ ಲೌಕಿಕ ಜೀವನ ಏನೋ ಅವನು ಅಲ್ಲಿವರೆಗೂ ರಾಜನ ಹಾಗೆ ಮಾಡಿದ್ದ, ಅದನ್ನ ಅವನು ಹಿಂತಿರುಗಿ ಒಂದು ನಿಮಿಷ ಕೂಡ ಅವ್ನು ನೋಡ್ಲಿಲ್ಲ ಅಂತ ಹೇಳಿ ಹೇಳ್ತಾ ಇದಾರೆ. ಅವನ ಹೆಂಡತಿ, ಮಕ್ಕಳು, ಅವನ ಸಾಮ್ರಾಜ್ಯ ಎಲ್ಲವನ್ನೂ ಕೂಡ ಅವನು ಆ ರೀತಿ ತ್ಯಜಿಸಿ ಹೋದ ಅಂತ. ಇಲ್ಲಿ ಭರತ ಚಕ್ರವರ್ತಿಯ ವಿರಕ್ತಿಯ ಅದು ಒಂದು ಭಾವದ ಹಂತದಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ, ಅವನ ಒಂದು ವಿರಕ್ತಿಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ರೀತಿ ವಿರಕ್ತಿಯನ್ನ ಭಾವದ ಹಂತದಲ್ಲಿ ಇರುವಂತವ್ರು ಮಾತ್ರನೇ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿ. ಅಂದ್ರೆ ಐಹಿಕ ಜಗತ್ತಿನ ಸುಖಕರವಾದ ಬದುಕು ನಡೆಸಲು ಬೇಕಾದದ್ದೆಲ್ಲವೂ ಅವನ ಹತ್ರ ಇತ್ತು. ನನ್ನ ಹತ್ರ ಎಲ್ಲಾ ಇದ್ದು ನಾನು ಅದನ್ನ ತ್ಯಾಗ ಮಾಡಿದ್ರೆ ಅದು ನಿಜವಾದ ತ್ಯಾಗ. ನನ್ನ ಹತ್ರ ಏನೂ ಇಲ್ದಿರನೆ ನಾನು ತ್ಯಾಗ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನ ತ್ಯಾಗ ಅಂತ ಕರೆಯೋದಿಲ್ಲ. ಆದ್ರೆ ಅವನು ಅವುಗಳನ್ನ ತ್ಯಜಿಸಿದನು ವಿರಕ್ತಿ ಎಂದರೆ ಕೃತಕ ವಿಧಾನಗಳ ಮೂಲಕ ಮೋಹದ ಪ್ರಲೋಭನೆಯಿಂದ ದೂರ ಇರುವುದು ಎಂದು ಅರ್ಥವಲ್ಲ. ಅಂದ್ರೆ ನಾವು ಈಗ ನಾವು ನೋಡ್ತೀವಿ, ಯಾರು ಅಷ್ಟಾಂಗ ಯೋಗಿಗಳು ಇರ್ತಾರೆ, ಅವ್ರು ಏನ್ ಮಾಡ್ತಾರೆ, ಅವರು ಪ್ರತ್ಯಾಹಾರ ಅಂತಂದ್ರೆ ಎಲ್ಲ ಇಂದ್ರಿಯ ವಿಷಯಗಳಿಂದ ಅವರು ದೂರ ಇಟ್ಕೋಬೇಕು. ಅದನ್ನ ಅವರು ಬಲವಂತವಾಗಿ ಮಾಡ್ತಾರೆ. ಅಂದ್ರೆ ಮನಸ್ಸಿನಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಅದು ತುಂಬಾ ಇದ್ರೂ ಕೂಡ ಅದನ್ನ ಅವರು ಹೃದಯ ಅದು ಕಲ್ಲು ಮಾಡ್ಕೊಂಡು ಮಾಡುವಂಥದ್ದು, ಆ ರೀತಿ ಮಾಡುವಂಥದ್ದು ಅಂತ ಇಲ್ಲಿ ಹೇಳ್ತಾ ಇಲ್ಲ. ಅದನ್ನ ಏನಂತ ಹೇಳ್ತಾರೆ, ಆ ನೈಸರ್ಗಿಕವಾಗಿ ಮಾಡ್ಬೇಕು ಅಂತಂದ್ರೆ ಯಾವಾಗ ಅದು ಸಾಧ್ಯ ಆಗುತ್ತೆ ಅಂತಂದ್ರೆ, ಉತ್ತಮವಾದದ್ದನ್ನ ಪಡ್ಕೊಂಡಾಗ ನಮಗೆ ಅದಕ್ಕಿಂತ ಕೆಳಮಟ್ಟದನ್ನ ಬಿಟ್ಕೊಡೋದು ಸುಲಭ ಆಗುತ್ತೆ. ಅಂದ್ರೆ ಈಗ ನನಗೆ ಸ್ವಂತ ಮನೆ ಸಿಕ್ಕಿದೆ ಅಂತಂದಾಗ ನಾನು ಇದ್ದಂತಹ ಬಾಡಿಗೆ ಮನೆ ಅದು ಎಷ್ಟೇ ನನಗೆ ಇಷ್ಟವಾದದ್ದಾಗಿದ್ರು ಕೂಡ ಅದನ್ನ ಬಿಟ್ಟು ಹೋಗೋದಕ್ಕೆ ನನಗೆ ಒಪ್ಪಿಗೆ ಇದೆ. ಯಾಕೆಂದ್ರೆ ನನ್ಗೆ ಅದಕ್ಕಿಂತ ಉತ್ತಮವಾದದ್ದು ಇನ್ನೊಂದು ಸಿಗ್ತಾ ಇದೆ. ಹಾಗೆ ಯಾರು ಭಗವಂತನ ಮೇಲೆ ಆಕರ್ಷಣೆಯನ್ನ ಪಡಿತಾರೆ, ಮತ್ತೆ ಭಗವಂತನಲ್ಲಿ ಹೆಚ್ಚು ಹೆಚ್ಚು ಭಾವದ ಹಂತದವರೆಗೆ ಅವರು ಆ ಒಂದು ಭಕ್ತಿ ಸೇವೆಯಲ್ಲಿ ತೊಡಗಿದ್ದಾರೆ, ಅಂತವರಿಗೆ ಈ ಐಹಿಕ ವಿಚಾರಗಳು ಅದು ಅಂತಹ ಒಂದು ಪ್ರಾಮುಖ್ಯತೆನ ಹೊಂದಿರೋದಿಲ್ಲ. ಹಾಗೆ ಅವರು ಸ್ವಾಭಾವಿಕವಾಗಿ ಅದನ್ನ ಬಿಡ್ತಾರೆ. ಕೃತಕವಾಗಿ ಬಲವಂತವಾಗಿ ಪ್ರಯತ್ನಪೂರ್ವಕವಾಗಿ ಬಿಡುವಂಥದ್ದಲ್ಲ, ಆ ನೈಸರ್ಗಿಕವಾಗಿ ಅದನ್ನ ಬಿಡುವಂಥದ್ದು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲಾ ಪ್ರಲೋಭನೆಗಳಿಂದಲೂ ದೂರವಿರಬೇಕಿನೂ ಹೌದು, ಆದರೆ ನುರಿತ ಭಕ್ತರ ನಿಜವಾದ ಸ್ಥಾನ ಯಾವುದು ಅಂತಂದ್ರೆ ಸಕಲ ಪ್ರಲೋಭನೆಗಳ ಮಧ್ಯೆ ಇದ್ದು ಅವನು ಯಾವುದರ ಆಕರ್ಷಣೆಗೂ ಒಳಗಾಗದೇ ಇರಬೇಕು. ಇದನ್ನ ಇಲ್ಲಿ ವಿರಕ್ತಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರಭುಪಾದರು ಏನಂತ ಹೇಳ್ತಾರೆ ಅಂತಂದ್ರೆ, ನಿಜವಾದ ಸನ್ಯಾಸಿ ಯಾರು ಅಂತಂದ್ರೆ ಗೃಹಸ್ಥನಾಗಿದ್ದುಕೊಂಡು ಹೆಂಡತಿ ಮಕ್ಕಳು ಎಲ್ಲರೂ ಅವನ ಕಣ್ಣೆದುರುಗಡೆ ಇರುವಾಗ್ಲೇನೆ ಅಲ್ಲಿ ಅವನು ಏನು ವೈರಾಗ್ಯವನ್ನ ಸಾಧಿಸ್ತಾನೆ, ಅಲ್ಲಿ ಅವನು ಏನು ಭಕ್ತಿಯನ್ನ ಮಾಡ್ತಾನೆ, ಅವನು ನಿಜವಾದ ಆ ವೈರಾಗಿ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಬ್ರಹ್ಮಚಾರಿ ಸನ್ಯಾಸಿಗಳು ಅವ್ರಿಗೆ ಅವ್ರ ಜೀವನದಲ್ಲಿ ಯಾರು ಇಲ್ಲ, ಅವ್ರು ಮಾಡೋದಕ್ಕೂ ಕೂಡ ಮತ್ತೆ ಗೃಹಸ್ಥನಾದವನು ಮಾಡೋದಕ್ಕೂ ವ್ಯತ್ಯಾಸ ಇದೆ ಅಂತ. ಅದಕ್ಕೆ ಅವ್ರು ಏನಂತ ಹೇಳ್ತಾರೆ ಅಂದ್ರೆ, ಆಗಿದ್ದಂತಹ ಇಪ್ಪಿಗಳು ಏನ್ ಮಾಡ್ತಿದ್ರು ಅಂದ್ರೆ ಅವರು ಸಂಪಾದನೆ ಮಾಡ್ತಾ ಇದ್ರು, ಎಲ್ಲರ ಹಾಗೆ ಹೋಗಿ ಹೊರಗಡೆ ದುಡಿತಿದ್ರು, ಹಣ ಗಳಿಸ್ತಿದ್ರು. ಅದರಲ್ಲಿ ₹1 ಕೂಡ ಅವ್ರಿಗಾಗಿ ಇಟ್ಕೊಳ್ದಿರ ಇಸ್ಕಾನ್ ಸಂಸ್ಥೆಯನ್ನು ಸ್ಥಾಪನೆ ಮಾಡೋದಕ್ಕಾಗಿ ಕೊಟ್ಟು ಬಿಡ್ತಾ ಇದ್ರು. ಅದನ್ನ ಹೇಳ್ತಾ ಇದ್ರು ಪ್ರಭುಪಾದರು, ನೀವು ಗೃಹಸ್ಥರಾಗಿದ್ರು ಕೂಡ ಸನ್ಯಾಸಿಗಳಿಗಿಂತ ಹೆಚ್ಚು ಅಂತ. ಅಂದ್ರೆ ವೈರಾಗ್ಯ ಅಂತಂದ್ರೆ ಆ ಮಟ್ಟದ್ದು ಅನ್ನೋದನ್ನಲ್ಲಿ ಹೇಳ್ತಾರೆ. ಅಂದ್ರೆ ನಮ್ಮ ಹತ್ರ ಇದ್ದು ಅದನ್ನ ನಾವು ಬಿಟ್ಕೊಡುವಂಥದ್ದು ಅದು ನಿಜವಾದ ವೈರಾಗ್ಯ. ನಮ್ಮ ಹತ್ರ ಇಲ್ದೇ ಇರೋದನ್ನ ಬಿಡೋದು ಅಂತಂದ್ರೆ ಅದು ಏನಂತ ಹೇಳ್ತಾರೆ, ಹಾಸ್ಯ ಮಾಡಿದ ಹಾಗೆ. ಹರೇ ಕೃಷ್ಣ. ಮಾನಶೂನ್ಯತಾ ಶುದ್ಧ ಸಾಕ್ಷಾತ್ಕೃತನ ಎಲ್ಲ ಲಕ್ಷಣಗಳು ಇದ್ದು
ಆ ತನ್ನ ಹಿರಿಮೆಯ ಬಗೆಗೆ ಅಹಂಕಾರ ಪಡುತ್ತಿರುವ ಭಕ್ತನನ್ನು ಮಾನಶೂನ್ಯ ಎಂದು ಕರೆಯುತ್ತಾರೆ. ಭಗೀರಥ ರಾಜನು ಉಳಿದೆಲ್ಲ ಅರಸುಗಳಿಗೆ ಸಾರ್ವಭೌಮ ಅರಸನಾಗಿದ್ದರು. ಕೃಷ್ಣನಲ್ಲಿ ಅವನು ಎಂತಹ ಭಾವಭಕ್ತಿಯನ್ನು ಬೆಳೆಸಿಕೊಂಡಿದ್ದನೆಂದರೆ ಆತ ಪರಿವ್ರಾಜಕನಾಗಿ ತನ್ನ ರಾಜಕೀಯ ಶತ್ರುಗಳ ಹಾಗೂ ಅಂತ್ಯಜರ ಮನೆಗಳಿಗೆ ಭಿಕ್ಷೆಗೆ ಹೋದನು. ಅಷ್ಟೇ ಅಲ್ಲ, ಅಂತಹ ಜನರಿಗೆ ಅಡ್ಡ ಬಿದ್ದು ನಮಸ್ಕರಿಸುವಷ್ಟು ನಮ್ರತೆ ಅವನಲ್ಲಿತ್ತೆಂದು ಪದ್ಮಪುರಾಣದಲ್ಲಿ ಹೇಳಿದೆ. ಭಾರತದ ಚರಿತ್ರೆಯಲ್ಲಿ ಇಂಥ ಅನೇಕ ಉದಾಹರಣೆಗಳು ಸಿಗುತ್ತವೆ. ಸುಮಾರು 200 ವರ್ಷಗಳ ಹಿಂದೆ ಕಲ್ಕತ್ತೆಯಲ್ಲಿದ್ದ ಲಾಲ್ ಬಾಬು ಎಂಬ ದೊಡ್ಡ ಜಮೀನ್ದಾರರು ವೈಷ್ಣವನಾಗಿ ಪರಿವರ್ತನೆ ಹೊಂದಿ ವೃಂದಾವನದಲ್ಲಿ ಬಾಳಿದನು. ಅವನಾದರೂ ಮನೆ ಮನೆಗೆ ಹೋಗಿ ಭಿಕ್ಷೆ ಎತ್ತಿದನು. ರಾಜಕೀಯದಲ್ಲಿದ್ದ ತನ್ನ ಶತ್ರುಗಳಲ್ಲೂ ಯಾಚನೆ ಮಾಡಿದನು. ಭಿಕ್ಷೆ ಕೇಳಲು ಹೋದ ಮನೆಯವರಿಂದ ಅಪಮಾನವಾಗುವುದು ಕೃಪೆಯ ಒಂದು ಭಾಗ, ಅದು ಸಹಜ. ಆದರೆ ವ್ಯಕ್ತಿಯು ಅಪಮಾನವನ್ನು ಕೃಷ್ಣನ ಸಲುವಾಗಿ ಸಹಿಸಿಕೊಳ್ಳಬೇಕು. ಕೃಷ್ಣ ಸೇವೆಯ ಸಲುವಾಗಿ ಕೃಷ್ಣ ಭಕ್ತನು ಯಾವುದೇ ಸ್ಥಾನವನ್ನಾದರೂ ಒಪ್ಪಿಕೊಳ್ಳಬಲ್ಲ. ಧನ್ಯವಾದಗಳು ಪ್ರಭುಜಿ. ಹರಿ ಕೃಷ್ಣ. ಧನ್ಯವಾದಗಳು. ಮಾನ್ಯ ಶೂನ್ಯತೆ ಅಂತ ಹೇಳಿ ಹೇಳ್ತಾ ಇದ್ರೆ ಅಂದ್ರೆ ಅಮಾನೀನ ಮಾನದೇನ ಕೀರ್ತನೀಯ ಸದಾ ಹರಿ ಅಂದ್ರೆ ನನಗೆ ಮಾನ ಬೇಡ, ಇನ್ನೊಬ್ಬರಿಗೆ ನಾನು ಗೌರವಗಳನ್ನು ಕೊಡುವಂಥದ್ದು ಅನ್ನುವಂಥದ್ದು. ಈ ಒಂದು ಗುಣವು ಕೂಡ ಶುದ್ಧ ಭಕ್ತನು ಅಥವಾ ಭಾವದ ಹಂತದಲ್ಲಿರುವ ಭಕ್ತನ ಒಂದು ಗುಣಲಕ್ಷಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶುದ್ಧ ಸಾಕ್ಷಾತ್ಕೃತನ ಎಲ್ಲ ಲಕ್ಷಣಗಳು ಇದ್ದು ತನ್ನ ಹಿರಿಮೆಯ ಬಗೆಗೆ ಅಹಂಕಾರ ಪಡೆದಿರುವ ಭಕ್ತನನ್ನು ಮಾನ್ಯ ಶೂನ್ಯ ಎಂದು ಕರೆಯುತ್ತಾರೆ. ಅಂದ್ರೆ ಅವನಿಗೆ ಭಗವಂತನ ಸಾಕ್ಷಾತ್ಕಾರ ಆಗಿದೆ, ಆ ಪ್ರೇಮದ ಹಂತಕ್ಕೂ ಹೋಗಿದ್ದಾನೆ ಅಂತ ಇಟ್ಕೊಳ್ಳಿ, ಆದ್ರೂ ಕೂಡ ಅವನು ತನ್ನನ್ನ ತಾನು ಎಲ್ಲರಿಗಿಂತ ಕೀಳು ಅಂತ ಭಾವಿಸುವಂಥದ್ದು. ಅಂದ್ರೆ ನಾವು ನೋಡ್ತೀವಿ ಈ ಗೋಸ್ವಾಮಿಗಳು ಆ ರೀತಿ ಇದ್ರು ಅಂತ. ಅಂದ್ರೆ ಚೈತನ್ಯ ಮಹಾಪ್ರಭುಗಳನ್ನ ಭೇಟಿ ಮಾಡುವಾಗ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಯಾವ ರೀತಿ ಭೇಟಿ ಮಾಡ್ತಾರೆ ಅಂತಂದ್ರೆ ಹುಲ್ಲು ಕಡ್ಡಿಯನ್ನ ಅವರು ಬಾಯಿಲಿ ಕಚ್ಚಿ ಹಿಡಿದು ಅವ್ರ ಮುಂದೆ ಹೋಗ್ತಾರಂತೆ. ಅಂದ್ರೆ ನಾನು ಒಂದು ಪ್ರಾಣಿಗೆ, ಒಂದು ಹಸು ಆ ರೀತಿ ಒಂದು ಪ್ರಾಣಿಗೆ ಸಮಾನ ಅಂತ ಹೇಳುವಂಥದ್ದು. ಅಂದ್ರೆ ನನಗೆ ಅಷ್ಟು ಅಂದ್ರೆ ನಮ್ರತೆಯನ್ನ ತೋರಿಸುವಂಥದ್ದು. ಅಂದ್ರೆ ನಾನೊಂದು ಪ್ರಾಣಿ ಅಂತ ಹೇಳಿ, ಅಂದ್ರೆ ನನಗೆ ಅಷ್ಟು ಜ್ಞಾನ ಇಲ್ಲ, ಅಂದ್ರೆ ಪ್ರಾಣಿಗಳಿಗೆ ಹೇಗೆ ಜ್ಞಾನ ಇಲ್ಲ ಹಾಗೆ ನನಗೆ ಜ್ಞಾನ ಇಲ್ಲ ಅಂತ ಹೇಳುವಂಥದ್ದು. ಆದ್ರೆ ವಾಸ್ತವದಲ್ಲಿ ಅವ್ರಿಗೆ ಎಲ್ಲ ಜ್ಞಾನ ಇದೆ. ಆ ಕಾರಣದಿಂದಲೇ ಅವರು ಚೈತನ್ಯ ಮಹಾಪ್ರಭುಗಳಿಗೆ ಶರಣಾಗಿ ಅವ್ರ ಹತ್ರ ಹೋಗಿ ಅವರಿಂದ ಒಂದು ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಹೋಗ್ತಾರೆ. ಆದ್ರೆ ಏನಂತ ಹೇಳ್ತಾರೆ ಅಂದ್ರೆ ಸನಾತನ ಗೋಸ್ವಾಮಿಗಳು ಎಲ್ಲರೂ ನನ್ನನ್ನ ಪಂಡಿತ ಅಂತ ಕರೀತಾರೆ, ಆದ್ರೆ ನಾನೆಂತ ಪಂಡಿತನೋ ನನಗೆ ಗೊತ್ತಿಲ್ಲ, ನಾನ್ ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಯಾಕೆ ಈ ಜನ್ಮ ಪಡೆದಿದ್ದೀನಿ, ನಾನು ಯಾಕೆ ಇಷ್ಟೆಲ್ಲ ಕಷ್ಟಗಳಲ್ಲಿ ಸಿಕ್ಕಾಕೊಂಡಿದ್ದೀನಿ, ಈ ಯಾವುದೇ ಜ್ಞಾನ ನನಗೆ ಗೊತ್ತಿಲ್ಲ, ಆದ್ರೂ ಕೂಡ ನನ್ನನ್ನ ಎಲ್ಲ ಜನ ಪಂಡಿತ ಅಂತ ಕರೀತಾರೆ. ಆದ್ರೆ ನಾನು ತುಂಬಾ ಅಜ್ಞಾನಿ ಅಂತ ಹೇಳಿ ಅವರು ನಮ್ರತೆಯನ್ನ ತೋರಿಸ್ಕೊಡುವಂಥದ್ದು. ಮತ್ತೆ ಭಗೀರಥ ರಾಜನ ಉಳಿದೆಲ್ಲ ಅರಸುಗಳಿಗೆ ಸಾರ್ವಭೌಮ ಅರಸನಾಗಿದ್ದರು. ಕೃಷ್ಣನಲ್ಲಿ ಅವನ ಎಂತಹ ಭಾವಭಕ್ತಿಯನ್ನು ಬೆಳೆಸಿಕೊಂಡಿದ್ದನೆಂದರೆ ಆತ ಪರಿವ್ರಾಜಕನಾಗಿ ತನ್ನ ರಾಜಕೀಯ ಶತ್ರುಗಳು, ಅಂದ್ರೆ ಇಲ್ಲಿ ಭಗೀರಥ ರಾಜನ ಒಂದು ವಿಚಾರವನ್ನಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಪರಿವ್ರಾಜಕ ಅಂದ್ರೆ ಪ್ರಭುಜಿ ಇಲ್ಲಿ ಯಾವ ರೀತಿ ಅಂತಂದ್ರೆ ಸನ್ಯಾಸಕ್ಕೆ ಮುಂಚೆ ಬರುತ್ತೆ. ಪರಿವ್ರಾಜಕ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಮನೆಗೆ ಹೋಗಿ ಭಕ್ತಿಯನ್ನ ಹರಡುವಂಥದ್ದು, ಹಬ್ಬುವಂಥದ್ದು. ನಾರದರು ಅವರೆಲ್ಲರೂ ಅದನ್ನ ಮಾಡಿದ್ರು. ಪರಿವ್ರಾಜಕ ಅಂತಂದ್ರೆ ಎಲ್ಲರಿಗೂ ಭಕ್ತಿಯ ಮಹಿಮೆಯನ್ನ ತಿಳಿಸ್ಕೊಡುವಂಥದ್ದು. ವಾನಪ್ರಸ್ಥ ಆದ್ಮೇಲೆ ಬರುವಂಥದ್ದು. ವಾನಪ್ರಸ್ಥ ಅಂತಂದ್ರೆ ಅವರು ಪರಿವಾರದಿಂದ ದೂರ ಆಗ್ತಾರೆ. ಆದ್ರೆ ಪರಿವ್ರಾಜಕ ಅಂದ್ರೆ ಸನ್ಯಾಸಿಯ ಹಂತ ಆ ಒಂದು ಹಂತದಲ್ಲಿ ಅವರು ಎಲ್ಲರಿಗೂ ಆ ಒಂದು ಭಕ್ತಿಯ ಒಂದು ಮಹತ್ವವನ್ನ ತಿಳಿಸ್ಕೊಡುವಂಥದ್ದು. ಆ ರೀತಿ ಮನೆಗೆ ಹೋಗಿ ಅದನ್ನ ಮಾಡುವುದು. ಅಂದ್ರೆ ಅದನ್ನ ಮಾಡುವಾಗ ಅವ್ರು ಏನ್ ಮಾಡ್ತಾರೆ, ಮಧುಕರಿ ಮಾಡ್ತಾರೆ, ಭಿಕ್ಷೆ ಬೇಡಬೇಕು. ಭಿಕ್ಷೆ ಬೇಡಿ ಭಿಕ್ಷೆಯನ್ನ ಅವರು ಪಡ್ಕೊಂಡು ಬರಬಾರ್ದು. ಅಂದ್ರೆ ಅದನ್ನ ಯಾವುದೇ ರೀತಿ ಅಲ್ಲಿ ಯಾರ ಮನೆಗೆ ಹೋಗಿ ಗೃಹಸ್ಥನ ಮನೆಯಿಂದ ಅವ್ರು ಭಿಕ್ಷೆ ಪಡ್ಕೊತಾ ಇದ್ದಾರೋ ಅವರಲ್ಲಿ ಭಕ್ತಿಯನ್ನ ಮೂಡಿಸ್ಬೇಕು. ಇಲ್ಲ ಅಂತಂದ್ರೆ ಅವನು ತಗೊಂಡಂತದ ಭಿಕ್ಷೆ ಅದು ಅವ್ರಿಗೆ ಅವಮಾನಕರ ಅಂತ ಹೇಳ್ತಾರೆ. ಅಂದ್ರೆ ನಾವು ಅವ್ರಿಗೆ ಕೊಟ್ಟು ಅದನ್ನ ತಗೊಳ್ಳುವಂಥದ್ದು, ಅಂದ್ರೆ ಅದಕ್ಕಿಂತ ಶ್ರೇಷ್ಠವಾದದನ್ನ ಅವ್ರಿಗೆ ಕೊಟ್ಟು ಅವರಿಂದ ಪಡ್ಕೊಳ್ಳುವಂಥದ್ದು. ಅಂತಹ ಒಂದು ಜ್ಞಾನವನ್ನ ಅವರು ಜನರಿಗೆ ಹಂಚಬೇಕು. ಹಾಗೆ ಮಾಡುವಾಗ ಅವರು ತನ್ನ ರಾಜಕೀಯ ಶತ್ರುಗಳು ಹಾಗೂ ಅಂತ್ಯಜರ ಮನೆಗೆ ಭಿಕ್ಷೆಗೆ ಹೋದನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ರಾಜನಾಗಿದ್ದಾಗ ಯಾರು ಅವರಿಗೆ ಶತ್ರುಗಳಾಗಿದ್ರು ಅವ್ರ ಮನೆಗೂ ಹೋಗಿದ್ದ. ಮತ್ತೆ ಅಂತ್ಯಜರು ಅಂತಂದ್ರೆ ಇಲ್ಲಿ ನಾಯಿ ಮಾಂಸ ತಿನ್ನುವಂಥವ್ರು, ಅಂತರ ಮನೆಯಿಂದ ಕೂಡ ಅವನು ಭಿಕ್ಷೆನ ಬೇಡಿ ಪಡ್ಕೊಳ್ತಾ ಇದ್ರು. ಅದನ್ನ ಇಲ್ಲಿ ಹೇಳ್ತಾ ಇರುವಂತದ್ದು ಮಾನ್ಯ ಶೂನ್ಯತ, ನಾನು ರಾಜ ಅನ್ನುವಂಥದ್ದನ್ನ ಪಕ್ಕಕ್ಕೆ ಇಡುವಂಥದ್ದು. ಅಷ್ಟೇ ಅಲ್ಲ, ಅಂತಹ ಜನರಿಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡುವಷ್ಟು ನಮ್ರತೆ ಅವನಲ್ಲಿ ಇತ್ತು ಅಂತ ಹೇಳಿ ಪದ್ಮಪುರಾಣದಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಯಾರು
ನಾವು ನೋಡ್ತೀವಿ ನಿತ್ಯಾನಂದ ಪ್ರಭುಗಳು ಮತ್ತೆ ಹರಿದಾಸ್ ಠಾಕೂರರು ಅವರೆಲ್ಲರೂ ಕೂಡ ಚೈತನ್ಯ ಮಹಾಪ್ರಭುಗಳ ಸಂಕೀರ್ತನ ಯಜ್ಞವನ್ನ ಎಲ್ಲಾ ಕಡೆ ಹಬ್ಬಬೇಕು ಅಂತ ಹೇಳಿ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಮನೆ ಮನೆಗೆ ಹೋಗಿ ಬಾಗಿಲು ತಟ್ಟುತ್ತಿದ್ರಂತೆ. ಯಾರು ಬಂದು ಬಾಗಿಲನ್ನ ತೆಗಿತಾರೆ ಕೂಡಲೇ ಅವ್ರಿಗೆ ಕಾಲಿಗೆ ಅಡ್ಡ ಬೀಳ್ತಾ ಇದ್ರಂತೆ. ಅದ್ರ ನಮಸ್ಕಾರ ಮಾಡಿ ಹೇಳ್ತಿದ್ರಂತೆ, ಒಂದೇ ಒಂದು ಸತಿ ನಮಗೋಸ್ಕರ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳಿ ಅಂತ. ಆ ರೀತಿ ಅವರು ಬೇಡ್ತಿದ್ರು, ಅವ್ರನ್ನ ಕೇಳ್ತಿದ್ರು ಅಂತ. ಅಂತಹ ಅಂದ್ರೆ ನಿತ್ಯಾನಂದ ಪ್ರಭುಗಳು ಸಾಧಾರಣ ವ್ಯಕ್ತಿ ಅಲ್ಲ, ಅವರು ಸ್ವತಃ ಬಲರಾಮ. ಹರಿದಾಸ್ ಠಾಕೂರರು ಅಷ್ಟೇ, ಅವರು ಸಾಧಾರಣ ವ್ಯಕ್ತಿ ಅಲ್ಲ, ಅವರು ಸ್ವತಃ ಬ್ರಹ್ಮ. ಅವೆಲ್ಲವೂ ಕೂಡ ನಮಗೆ ತೋರಿಸುವಂತದ್ದು ಮಾನ್ಯ ಶೂನ್ಯತಾ ಅಂತಂದ್ರೆ ಏನು ಅಂತ. ಮತ್ತೆ ಇಲ್ಲಿ ಭಾರತದ ಚರಿತ್ರೆಯಲ್ಲಿ ಇನ್ನೊಂದು ವ್ಯಕ್ತಿಯ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ವ್ಯಕ್ತಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ 200 ವರ್ಷಗಳ ಹಿಂದೆ ಕಲ್ಕತ್ತೆಯಲ್ಲಿ ಇದ್ದಂತವ್ರು. ಅವರು ಜಮೀನ್ದಾರರಾಗಿದ್ದವ್ರೆ, ಅಂದ್ರೆ ಶ್ರೀಮಂತರೇ ಆಗಿದ್ದಾರೆ. ಕೊನೆಗೆ ಏನಾಗುತ್ತೆ, ಅವರು ವೈಷ್ಣವರಾಗ್ತಾರೆ. ವೈಷ್ಣವರಾದ್ಮೇಲೆ ಅವರು ಈ ರೀತಿ ಸನ್ಯಾಸ ಸ್ವೀಕಾರ ಮಾಡುವಂಥದ್ದು ಆದಾಗ ಅವ್ರು ಏನ್ ಮಾಡ್ತಾರೆ, ಮನೆ ಮನೆಗೆ ಮಧುಕರಿಗೆ ಹೋಗ್ತಾ ಇದ್ರು. ಆ ರೀತಿ ಮನೆಗೆ ಮನೆಗೆ ಹೋಗಿ ಭಿಕ್ಷೆನ ಬೇಡಿದಾಗ ಅವ್ರ ಗುರುಗಳು, ಇದು ಒಂದು ಕಥೆ ಬರುತ್ತೆ, ಗುರುಗಳು ಎಷ್ಟು ಬೇಡಿ ತಗೊಂಬಂದ್ರು ಶಿಷ್ಯನಾದವನು ಅವ್ರು ಹೇಳ್ತಿದ್ರಂತೆ, ನಿನಗಿನ್ನೂ ಒಂದು ಅಹಂಕಾರ ಹೋಗಿಲ್ಲ, ನಿನಗಿನ್ನೂ ನಾನು ಅನ್ನೋಂಥದ್ದು ಹೋಗ್ಲೇ ಇಲ್ಲ ಅಂತ ಹೇಳ್ತಾರೆ. ಅವರು ಎಲ್ಲ ಬಿಟ್ಟೆ, ನಾನು ಈಗಲೂ ಕೂಡ ಭಿಕ್ಷೆ ಎತ್ಕೊಂಡು ಬರ್ತಾ ಇದ್ದೀನಿ, ಆದ್ರೂ ಕೂಡ ನನ್ ಗುರುಗೆ ಸಮಾಧಾನ ಇಲ್ಲ, ನನಗಿನ್ನ ಅಹಂಕಾರ ಇದೆ, ನಾನು ಅನ್ನೋಂಥ ಅಹಂಕಾರ ಇದೆ ಅಂತ ಹೇಳ್ತಾರಲ್ಲ, ನಾನು ಏನ್ ತಪ್ಪು ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ರಂತೆ. ಕೊನೆಗೆ ಅವ್ರಿಗೆ ಗೊತ್ತಾಯ್ತಂತೆ, ಅವರು ಜಮೀನ್ದಾರರಾಗಿದ್ದಾಗ ಅವ್ರಿಗೆ ಯಾರೋ ಒಬ್ರು ಪೈಪೋಟಿಗಿದ್ರು ರಾಜಕೀಯದಲ್ಲಿ, ಮತ್ತೆ ಅವರ ಶತ್ರುಗಳು ಕೂಡ ಆಗಿದ್ರು. ಅಂತವ್ರ ಮನೆಗೆ ಅವರು ಹೋಗಿರ್ಲಿಲ್ಲ ಅಂತ, ಅವ್ರ ಮನೆಯಿಂದ ಅವ್ರು ಬೇಡಿರ್ಲಿಲ್ಲ ಅಂತ. ಆಮೇಲೆ ಇವರು ಅವ್ರ ಮನೆಗೂ ಹೋಗಿ ಭಿಕ್ಷಾಟನೆಯನ್ನ ಕೇಳಿದಾಗ ಯಾರು ಅವ್ರ ಶತ್ರು ಇದ್ರು ಅವ್ರಿಗೂ ಕೂಡ ಮನಸ್ಸು ಸ್ವಲ್ಪ ಬೇಜಾರಾಯ್ತಂತೆ. ಅಂದ್ರೆ ನನ್ನ ಜೊತೆ ಸರಿಸಮವಾಗಿ ಪೈಪೋಟಿ ಮಾಡ್ತಿದ್ದಂತಹ ವ್ಯಕ್ತಿ ನನ್ನ ಮನೆ ಬಾಗಿಲು ಮುಂದೆ ಬಂದು ಭಿಕ್ಷೆ ಕೇಳ್ತಾ ಇದ್ದಾನೆ ಅಂತ ಅವರು ಕೂಡ ಕೊಟ್ರಂತೆ. ಆದ್ರೆ 1 ಸತಿ 2 ಸತಿ ಇಲ್ಲ, ಸುಮಾರು ಸತಿ ಕೊಟ್ಟ ಮೇಲೆ ಅವ್ರ ಗುರುಗಳು ಒಪ್ಕೊಂಡ್ರಂತೆ, ಆಯ್ತು ನೀನು ಪೂರ್ತಿಯಾಗಿ ನಿನ್ನ ಒಂದು ಮಾನ್ಯ ಶೂನ್ಯತೆಗೆ ಬಂದಿದ್ಯಾ, ಅಂದ್ರೆ ನೀನೆಲ್ಲ ನಿನ್ನ ಒಂದು ಗೌರವ ಭಾವ ಅಥವಾ ಆ ಒಂದು ಏನಂತ ಹೇಳ್ತಾರೆ ಮಿಥ್ಯಾಹಂಕಾರದಿಂದ ಹೊರಗಡೆ ಬಂದಿದ್ಯಾ ಅಂತ ಶಿಷ್ಯನನ್ನ ಅವ್ರನ್ನ ಸ್ವೀಕಾರ ಮಾಡಿದ್ರು ಅಂತ. ಹೀಗೆ ಆ ವ್ಯಕ್ತಿ ಮನೆ ಮನೆಗೆ ಹೋಗಿ ತಿರುಪೆಯ ಒಂದು ಭಾಗ ಅಂತಂದ್ರೆ ಎಲ್ಲರೂ ಆ ರೀತಿ ಭಿಕ್ಷೆ ಕೊಡುವಾಗ ಪೂರ್ತಿ ಗೌರವ ಭಾವದಿಂದ ಕೊಡೋದಿಲ್ಲ, ಅಪಮಾನಗಳು ಕೂಡ ಅನೇಕ ಜನ ಮಾಡ್ತಾರೆ, ಅದನ್ನು ಕೂಡ ಅವರು ಸ್ವೀಕಾರ ಮಾಡ್ಬೇಕಾಗತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ಒಂದು ಪರಿಸ್ಥಿತಿ ಯಾರು ಅದನ್ನ ಫೇಸ್ ಮಾಡ್ತಾರೆ ಅಂದ್ರೆ ಈ ಭಾವದ ಹಂತದಲ್ಲಿ ಇರುವಂತಹ ಭಕ್ತರು ಮಾತ್ರ ಮಾಡೋದಕ್ಕೆ ಸಾಧ್ಯ ಅಂತ. ಅದನ್ನ ಅವ್ರು ಯಾರಿಗೋಸ್ಕರ ಸಹಿಸ್ಕೊಳ್ತಾರೆ, ಕೃಷ್ಣನಿಗಾಗಿ ಸಹಿಸ್ಕೊಳ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕೃಷ್ಣ ಸೇವೆಯ ಸಲುವಾಗಿ ಕೃಷ್ಣ ಭಕ್ತನು ಯಾವುದೇ ಸ್ಥಾನವನ್ನಾದರೂ ಒಪ್ಪಿಕೊಳ್ಳಬಲ್ಲ ಅಂತ. ಅಂದ್ರೆ ಈಗ ಇಸ್ಕಾನ್ ಸಂಸ್ಥೆಯಲ್ಲೂ ಕೂಡ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಪುಸ್ತಕಗಳ ವಿತರಣೆಗಾಗಿ ಹೋಗುವಂಥದ್ದು, ಮತ್ತೆ ಡೊನೇಷನ್ಗಾಗಿ ಸನ್ಯಾಸಿಗಳು ಹೋಗ್ತಾರೆ. ಅಂತಹ ಸಂದರ್ಭದಲ್ಲಿ ಎಲ್ಲರೂ ಅವರನ್ನ ತುಂಬಾ ಗೌರವದಿಂದ ಅವ್ರನ್ನ ಬರಮಾಡ್ಕೊಳ್ಳೋದು ಅಥವಾ ಅವ್ರಿಗೆ ಯಥೋಚ್ಛವಾಗಿ ಎಲ್ಲರೂ ಕೊಡೋದಿಲ್ಲ. ಅಂದ್ರೆ ಅಪಮಾನಗಳನ್ನ ಮಾಡುವಂಥದ್ದು ಅದನ್ನೆಲ್ಲ ಅವರು ಸಹಿಸ್ಕೊಳ್ತಾರೆ, ಭಗವಂತನ ಸೇವೆಯ ಒಂದು ಭಾಗವಾಗಿ ಅದನ್ನ ಸ್ವೀಕಾರ ಮಾಡ್ತಾರೆ. ಅದನ್ನ ಇಲ್ಲಿ ಮಾನ್ಯ ಶೂನ್ಯತಾ ಅಂತ ಇಲ್ಲಿ ಕರೀತಾ ಇದ್ದಾರೆ. ಹರೇ ಕೃಷ್ಣ. ಆಶಾಬಂಧ. ವ್ಯಕ್ತಿಯು ತಾನು ದೇವೋತ್ತಮ ಪರಮಪುರುಷ ಅನುಗ್ರಹಕ್ಕೆ ಪಾತ್ರನಾಗುತ್ತೇನೆಂಬ ದೃಢನಂಬಿಕೆಯಿಂದ ನಡೆಯುವುದನ್ನು ಸಂಸ್ಕೃತ ಭಾಷೆಯಲ್ಲಿ ಆಶಾಬಂಧ ಎನ್ನಲಾಗಿದೆ. ಆಶಾಬಂಧವೆಂದರೆ ನಾನು ಭಕ್ತಿ ಸೇವೆಯ ನಿತ್ಯ ವಿಧಿಗಳನ್ನು ನನ್ನ ಕೈಲಾದಷ್ಟು ಮಟ್ಟಿಗೆ ಆಚರಿಸುತ್ತಿದ್ದೇನೆ, ಆದ್ದರಿಂದ ನಾನು ಭಗವತ್ಧಾಮಕ್ಕೆ ಮರಳುವ ನಿಶ್ಚಯ ಎಂದು ನಿರಂತರವಾಗಿ ಚಿಂತಿಸುವುದು. ಈ ಆಶಾಭಾವದ ಮಹತ್ವವನ್ನು ವಿಶದೀಕರಿಸಲು ರೂಪ ಗೋಸ್ವಾಮಿಯವರು ಈ ಒಂದು ಪ್ರಾರ್ಥನೆಯೇ ಸಾಕು. ನನಗೆ ಕೃಷ್ಣನಲ್ಲಿ ಪ್ರೀತಿ ಇಲ್ಲ, ಕೃಷ್ಣನಲ್ಲಿ ಪ್ರೇಮ ಬೆಳೆಸಿಕೊಳ್ಳುವ ಸಾಧನಗಳಾದ ಶ್ರವಣ ಕೀರ್ತನೆಗಳಲ್ಲೂ ನನಗೆ ಒಲವಿಲ್ಲ. ಕೃಷ್ಣನ ಪಾದ ಕಮಲಗಳನ್ನು ಹೃದಯಸ್ಥ ಮಾಡಿಕೊಂಡು ಅವನನ್ನು ಸದಾ ಸ್ಮರಿಸುತ್ತಿರುವ ಹಾಗೆ ಮಾಡಬಲ್ಲ ಭಕ್ತಿಯೋಗದ ಪ್ರತಿಕ್ರಿಯೆಯು ಒಂದು ನನಗೆ ತಿಳಿದು. ತತ್ವಜ್ಞಾನದಲ್ಲಿ ಪರಿಣಿತಿ ಮತ್ತು ಪುಣ್ಯ ಕಾರ್ಯಗಳ ಮಾತಿಗೆ ಬಂದರೆ ಅಂಥವುಗಳಲ್ಲಿ ತೊಡಗುವ ಅವಕಾಶ ನನಗೆ ಬರುವಂತೆ ಕಾಣುತ್ತಿಲ್ಲ. ಈ ಎಲ್ಲಕ್ಕೂ ಮಿಗಿಲಾಗಿ ನಾನು ಉತ್ತಮ ವಂಶದಲ್ಲಿ ಹುಟ್ಟಿದವನಲ್ಲ. ಆದ್ದರಿಂದ ಗೋಪಿ ಜನ ವಲ್ಲಭನಾದ, ಗೋಪಿಯರಿಗೆ ಪ್ರಿಯನಾದವನು, ಅವರನ್ನು ಪಾಲಿಸುವವನು ಆದ ಕೃಷ್ಣ ನಿನ್ನನ್ನು ಕುರಿತು ಪ್ರಾರ್ಥಿಸುವುದೊಂದೇ ನನಗೆ ಉಳಿದಿರುವ ಮಾರ್ಗ. ಹೇಗೋ ಅಂತೂ ನಿನ್ನ ಪಾದಕಮಲಗಳನ್ನು ಸಮೀಪಿಸಬಹುದೆಂಬ ಭರವಸೆಯು ನನ್ನದಾಗಿದೆ. ಈ ಆಸೆಯು ನನ್ನ ನೋವಿಗೂ ಕಾರಣವಾಗಿದೆ, ಏಕೆಂದರೆ ಬದುಕಿನ ಪರಮಾರ್ಥಕ ಗುರಿಯನ್ನು ಮುಟ್ಟಲು ನಾನು
ಅಸಮರ್ಥ ಎಂದು ನನಗನಿಸುತ್ತೆ. ರೂಪ ಗೋಸ್ವಾಮಿಯವರ ಮಾತಿನ ಭಾವಾರ್ಥ ಹೀಗಿಂಟು: ಆಶಾಬಂಧವನ್ನು ಆಶ್ರಯಿಸಿ ನಾನು ಹೇಗೋ ಎಂತೋ ಪರಮಪ್ರಭುವಿನ ಪಾದಕಮಲಗಳನ್ನು ತಲುಪುತ್ತೇನೆನ್ನುವ ಭರವಸೆಯನ್ನು ವ್ಯಕ್ತಿಯು ಶತಾಯುಗತಾಯು ಬಿಟ್ಟುಕೊಡಬಾರದು. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ. ಇದು ನಮ್ಮ ಪರಿಸ್ಥಿತಿ, ಆದ್ರೆ ನಾವ್ ಅದನ್ನ ಒಪ್ಕೊಳ್ಳೋದಿಲ್ಲ. ಆದ್ರೆ ಇಲ್ಲಿ ರೂಪ ಗೋಸ್ವಾಮಿಗಳದನ್ನ ಹೇಳ್ತಾ ಇದ್ದಾರೆ. ಈ ಭಕ್ತಿರಸ ಅಮೃತ ಸಿಂಧು ಅನ್ನುವಂತಹ ಒಂದು ಗ್ರಂಥವನ್ನು ರಚನೆ ಮಾಡಿ ಪ್ರತಿಯೊಬ್ಬರಿಗೂ ಭಕ್ತಿಯನ್ನ ಹೇಗೆ ಮೈಗೂಡಿಸ್ಕೊಳ್ಬೇಕು, ಅದನ್ನ ನಮ್ಮ ಜೀವನದಲ್ಲಿ ಹೇಗೆ ಅದನ್ನ ಅಳವಡಿಸ್ಕೊಳ್ಬೇಕು ಅನ್ನುವಂತಹ ಇಡೀ ಕೃಷ್ಣ ಪ್ರಜ್ಞೆ ಒಂದು ಪ್ರಕ್ರಿಯೆಯನ್ನ ನಮ್ಗೆ ತಿಳಿಸ್ಕೊಡ್ತಾ ಇರುವಂತಹ ರೂಪ ಗೋಸ್ವಾಮಿ ಅದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಆಶಾ ಬಂಧ ಅಂತಂದ್ರೆ ಭಗವಂತನಲ್ಲಿ ಆ ಒಂದು ಏನಂತ ಹೇಳಿದ್ವಿ, ಅದು ದಾಯಾಬಾಕ್. ಅಂದ್ರೆ ಎಂಥದೇ ಪರಿಸ್ಥಿತಿ ಬಂದಾಗ್ಲೂ ಕೂಡ ಭಗವಂತನ ಸೇವೆಯನ್ನ ಮುಂದುವರಿಸುವಂಥದ್ದು. ಮತ್ತೆ ಭಗವಂತ ತನ್ನನ್ನ ಒಂದಲ್ಲ ಒಂದು ದಿನ ಅವನು ತನ್ನ ಅವ್ಯಾಜ್ಯ ಕರುಣೆಯನ್ನ ನಮಗೆ ಕೊಟ್ಟೇ ಕೊಡ್ತಾನೆ ಅನ್ನುವಂತಹ ಒಂದು ದೃಢವಾದ ನಂಬಿಕೆನ ಇಟ್ಕೊಳ್ಳುವಂಥದ್ದು. ಅಂದ್ರೆ ನಾನು ಒಂದಲ್ಲ ಒಂದು ದಿನ ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗ್ತೀನಿ ಅನ್ನುವಂತಹ ನಂಬಿಕೆನ ಬೆಳೆಸ್ಕೊಳ್ಳುವಂಥದ್ದು. ಅದನ್ನ ಇಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಆಶಾ ಬಂಧ ಅಂತಲ್ಲಿ ಕರೀತಾ ಇದ್ದಾರೆ. ಅಂದ್ರೆ ನಾನು ಭಕ್ತಿ ಸೇವೆ ನಿತ್ಯ ವಿಧಿಗಳನ್ನು ನನ್ನ ಕೈಲಾದಷ್ಟು ಮಟ್ಟಿಗೆ ಆಚರಿಸುತ್ತಿದ್ದೇನೆ, ಆದ್ದರಿಂದ ನಾನು ಭಗವದ್ಧಾಮಕ್ಕೆ ಮರಳುವುದು ನಿಶ್ಚಯ ಎಂದು ನಿರಂತರವಾಗಿ ಚಿಂತಿಸುವುದು. ಅಂದ್ರೆ ಪ್ರಾಮಾಣಿಕವಾಗಿ ಯಾರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತವರಲ್ಲಿ ಇದನ್ನ ನಾವು ನೋಡೋದಕ್ಕೆ ಸಾಧ್ಯ. ಅಂದ್ರೆ ಕಾಯ ವಚ ಮನಸ್ಸ ಯಾರೋ ನೋಡ್ತಾ ಇದ್ದಾರೆ ಅಥವಾ ಯಾರೋ ಹೇಳ್ತಾ ಇದ್ದಾರೆ ಅನ್ನೋದಕ್ಕಾಗಿ ಅಲ್ಲ, ಸ್ವಪ್ರಯತ್ನದಿಂದ ಪ್ರಾಮಾಣಿಕ ಪ್ರಯತ್ನಗಳನ್ನು ಯಾರು ಮಾಡ್ತಾ ಇದ್ದಾರೆ ಅವರು ಇಟ್ಕೊಳ್ಳುವಂತಹ ಒಂದು ದೃಢವಾದ ನಂಬಿಕೆ, ಒಂದಲ್ಲ ಒಂದು ದಿನ ಭಗವಂತ ನನ್ನ ಒಂದು ಪ್ರಯತ್ನಕ್ಕೆ ಒಂದು ಫಲ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದು. ಈ ಆಶಾಭಾವದ ಮಹತ್ವವನ್ನ ವಿಶದೀಕರಿಸಲು ಇಲ್ಲಿ ಅದಕ್ಕೊಂದು ಉದಾಹರಣೆಯಾಗಿ ರೂಪ ಗೋಸ್ವಾಮಿಗಳನ್ನ ಹೇಳ್ತಾ ಇದ್ದಾರೆ. ರೂಪ ಗೋಸ್ವಾಮಿಗಳ ಪ್ರಾರ್ಥನೆ ಯಾವ ರೀತಿ ಇತ್ತು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅವ್ರು ಎಂತಹ ಪ್ರಾರ್ಥನೆ ಮಾಡ್ತಾ ಇದ್ರು ಅಂದ್ರೆ, ನನಗೆ ಕೃಷ್ಣನಲ್ಲಿ ಪ್ರೀತಿ ಇಲ್ಲ ಏನಂತ ಹೇಳ್ತಾರೆ, ಅವರೆಲ್ಲ ಕೃಷ್ಣನ ಹುಚ್ಚರು. ಅವ್ರು ಹೇಳ್ತಾ ಇದಾರೆ, ನನಗೆ ಕೃಷ್ಣನಲ್ಲಿ ಪ್ರೀತಿ ಇಲ್ಲ ಅಂತ. ಕೃಷ್ಣನಲ್ಲಿ ಪ್ರೇಮ ಬೆಳೆಸಿಕೊಳ್ಳುವ ಸಾಧನಗಳಾದ ಶ್ರವಣ ಸಂಕೀರ್ತನೆಗಳಲ್ಲೂ ನನಗೆ ಒಲವಿಲ್ಲ. ಇದೆಲ್ಲ ನಮ್ಮ ಪರಿಸ್ಥಿತಿ. ವಾಸ್ತವದಲ್ಲಿ ನಾವ್ ಹಿಂಗಿದೀವಿ. ಕೃಷ್ಣನಲ್ಲಿ ನಮ್ಗೆ ಪ್ರೀತಿ ಇಲ್ಲ, ನಮ್ಗೆ ಪ್ರೇಮ ಬೆಳೆಸ್ಕೊಳ್ಳೋದಕ್ಕೆ ಯಾವುದೇ ಒಂದು ಕೃಷ್ಣ ಪ್ರಜ್ಞೆ ಅದರಲ್ಲಿ ನಮ್ಗೆ ಆಸಕ್ತಿ ಇಲ್ಲ, ಶ್ರವಣ ಕೇಳೋದಕ್ಕೆ ಸಮಯ ಇಲ್ಲ, ಸಂಕೀರ್ತನೆ ಮಾಡೋದಕ್ಕೆ ಇಷ್ಟ ಇಲ್ಲ. ಇದೆಲ್ಲ ನಮ್ಮ ಒಂದು ಜೀವನ. ಆದ್ರೆ ಅಲ್ಲಿ ರೂಪ ಗೋಸ್ವಾಮಿಗಳದನ್ನ ಹೇಳ್ತಾ ಇದ್ದಾರೆ. ಅದನ್ನ ಅವರ ನಮ್ರತೆ ಅಂತ ಹೇಳ್ತೀವಿ. ಕೃಷ್ಣನ ಪಾದ ಕಮಲಗಳನ್ನ ಹೃದಯಸ್ಥ ಮಾಡಿಕೊಂಡು ಅವನನ್ನು ಸದಾ ಸ್ಮರಿಸುತ್ತಿರುವ ಹಾಗೆ ಮಾಡಬಲ್ಲ ಭಕ್ತಿಯೋಗದ ಪ್ರಕ್ರಿಯೆಯು ಒಂದು ನನಗೆ ತಿಳಿಯದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಪ್ರಕ್ರಿಯೆಯನ್ನ ನಮಗೆ ತಿಳಿಸ್ಕೊಡ್ತಾ ಇರುವಂತದ್ದೇ ರೂಪ ಗೋಸ್ವಾಮಿಗಳು. ಅವ್ರು ಹೇಳ್ತಾ ಇದ್ದಾರೆ, ನನಗಿದು ಯಾವುದು ಗೊತ್ತಿಲ್ಲ ಅಂತ. ತತ್ವಜ್ಞಾನದಲ್ಲಿ ಪರಿಣತಿ ಮತ್ತು ಪುಣ್ಯ ಕಾರ್ಯಗಳಲ್ಲಿ ಮಾತಿಗೆ ಬಂದರೆ ಅಂತಹದ್ದುಗಳಲ್ಲಿ ತೊಡಗುವ ಅವಕಾಶ ನನಗೆ ಬರುವಂತೆ ಕಾಣುತ್ತಿಲ್ಲ ಅಂತ. ತತ್ವಜ್ಞಾನ ಅಂತಂದ್ರೆ ಈ ಫಿಲಾಸಫಿ ಅನ್ನುವಂಥದ್ದು ಅದಕ್ಕಿಂತ ಹೆಚ್ಚಿನದು ಭಗವಂತನ ಈ ಒಂದು ರಹಸ್ಯ ಜ್ಞಾನ ಅನ್ನುವಂಥದ್ದು. ಆ ಜ್ಞಾನವನ್ನೇ ಪಡ್ಕೊಂಡಂತವ್ರು ನೇರವಾಗಿ ಚೈತನ್ಯ ಮಹಾಪ್ರಭುಗಳಿಂದ ಅವ್ರು ಹೇಳ್ತಾ ಇದ್ದಾರೆ, ನನಗೆ ಅವುಗಳಲ್ಲಿ ಅವಕಾಶ ಸಿಗುತ್ತೆ ಅಂತ ನನ್ಗೆ ಅನಿಸ್ತಿಲ್ಲ ಅಂತ. ಈ ಎಲ್ಲಕ್ಕೂ ಮಿಗಿಲಾಗಿ ನಾನು ಉತ್ತಮ ವಂಶದಲ್ಲಿ ಹುಟ್ಟಿದವನಲ್ಲ. ರೂಪ ಗೋಸ್ವಾಮಿಯವರು ಸಾರಸ್ವತ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿರ್ತಾರೆ. ಅವರು ಕರ್ನಾಟಕದವರ ಅಂತ ಅನ್ಸುತ್ತೆ ನಾನು, ಅಂದ್ರೆ ಸೌತ್ ಇಂಡಿಯಾದವ್ರೆ. ಆ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿರ್ತಾರೆ. ಆ ಸಮಯದಲ್ಲಿ ಅವರು ಒಂದು ಪಾಂಡಿತ್ಯ ಎಷ್ಟಿರುತ್ತೆ ಅಂತಂದ್ರೆ, ಅವ್ರಿಗೆ ಸುಮಾರು ಭಾಷೆಗಳು ಬರ್ತಾ ಇರತ್ತೆ. ಆಂಗ್ಲ ಭಾಷೆ, ಪರ್ಷಿಯನ್ ಭಾಷೆ, ಮತ್ತೆ ಸಂಸ್ಕೃತ, ಹೀಗೆ ಬೇರೆ ಬೇರೆ ಭಾಷೆಗಳು ಅವ್ರಿಗೆ ಗೊತ್ತಿರುತ್ತೆ. ಆ ಕಾರಣದಿಂದ ಅವ್ನು ಏನ್ ಮಾಡ್ತಾನೆ, ನವಾಬ್ ಹುಸೇನ್ ಶಾ ಅವ್ರ ಹತ್ರ ಬಂದು ಅವರಿಗೆ ಬ್ಲಾಕ್ ಮೇಲ್ ಮಾಡ್ತಾನೆ. ಅಂದ್ರೆ ನೀವು ಅಣ್ಣ ತಮ್ಮಂದಿರಿಬ್ರು ನನ್ನ ಆಸ್ಥಾನದಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡ್ಬೇಕು, ಇಲ್ಲ ಅಂತಂದ್ರೆ ನಾನು ಬ್ರಾಹ್ಮಣರಿಗೆಲ್ಲ ಕಿರುಕುಳ ಕೊಡ್ತೇನೆ, ಅವ್ರನ್ನೆಲ್ಲ ನಾಶ ಮಾಡ್ತೇನೆ ಆ ರೀತಿ ಹೇಳಿದಾಗ ಅವ್ರು ಏನ್ ಮಾಡ್ತಾರೆ, ಬೇರೆ ಉಪಾಯ ಇಲ್ಲದೆ ಅವನ ಹತ್ರ ಕೆಲಸಕ್ಕೆ ಹೋಗ್ತಾರೆ. ಒಬ್ರು ವಿತ್ತ ಮಂತ್ರಿ ಅಂದ್ರೆ ಫಿನಾನ್ಷಿಯಲ್ ಮಿನಿಸ್ಟರ್, ಇನ್ನೊಬ್ರು ಪ್ರೈಮ್ ಮಿನಿಸ್ಟರ್ ಪ್ರಧಾನ ಮಂತ್ರಿಯಾಗಿ ಅವನು ಕೆಲಸ ಮಾಡ್ತಾರೆ. ಅದೇ ಆ ರೀತಿ ಹೋದವ್ರು ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಹೆಸರು ಬದಲಾಯಿಸ್ಬಿಡ್ತಾರೆ. ಅವರನ್ನ ನವಾಬ್ ಹುಸೇನ್ ಶಾ ಅವ್ನ ಏನ್ ಮಾಡ್ತಾನೆ, ಸಾಕಾರ್ ಮಲಿಕ್ ಮತ್ತೆ ದಬೀರ್ ಕಾಸ್ ಅಂತ ಅವ್ರಿಬ್ರ ಹೆಸರು ಚೇಂಜ್ ಮಾಡ್ತಾನೆ. ಅಂದ್ರೆ ಅವ್ರೇನ್ ಮಾಡ್ತಾರೆ, ಅವ್ರ ಹತ್ರ ಒಂದು ಮಡಿಕೆಯಲ್ಲಿ ನೀರಿರುತ್ತೆ ಬದ್ನ ಅಂತ, ಅದನ್ನ ಅವ್ರ ಬ್ರಾಹ್ಮಣರ ಮೇಲೆ ಸಿಂಪಡಿಸಿದ್ರೆ ಸಾಕು, ಅವರು ಮುಸ್ಲಿಂ ಆಗ್ಬಿಟ್ರು ಅಂತ ಘೋಷಣೆ ಮಾಡ್ತಿದ್ರು. ಅಷ್ಟು ಸುಲಭವಾಗಿ ಮತಾಂತರವನ್ನ ಮಾಡ್ತಾ ಇದ್ರು. ಹಾಗೆ ಎಲ್ಲ ಬ್ರಾಹ್ಮಣ ಸಮಾಜದವ್ರು ಏನ್ ಮಾಡ್ತಾರೆ, ಅವ್ರನ್ನ ಹೊರಗಡೆ ಇಟ್ಬಿಡ್ತಾರೆ. ಅಂದ್ರೆ ಯಾರು ನವಾಬ್ ಹುಸೇನ್ ಶಾ ಅಂತಹ ಒಂದು ಮುಸಲ್ಮಾನನ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ ಅಂತವ್ರು ಬ್ರಾಹ್ಮಣರಾಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರೆ ಅವರು ಅವನಕ್ಕೆ
ಕೈ ಕೆಳಗೆ ಕೆಲಸ ಮಾಡಿದ್ರು ಕೂಡ ಅವರ ಮನೆಯಲ್ಲಿ ಎಲ್ಲಾ ಅನುಷ್ಠಾನಗಳು ಸದಾ ನಡೀತಾ ಇರುತ್ತೆ. ಅಂದ್ರೆ ಅಲ್ಲಿ ಭಾಗವತ ಪ್ರವಚನಗಳು ನಡೀತಾ ಇರುತ್ತೆ, ಸದಾ ಭಕ್ತಿಯ ಎಲ್ಲ ಕಾರ್ಯಗಳು ನಡೀತಾ ಇರುತ್ತೆ. ಆದ್ರೆ ಈ ಸಮಾಜ ಅವ್ರನ್ನ ಹೊರಗಡೆ ಇಟ್ಟಿದೆ. ಆದ್ರೆ ಯಾವಾಗ ಅವರು ಹೋಗಿ ಒಂದು ಅವಕಾಶ ಕೇಳ್ತಾರೆ, ನಾವು ಮತ್ತೆ ವಾಪಸ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ, ಆ ಸಂದರ್ಭದಲ್ಲಿ ಏನಂತ ಹೇಳ್ತಾ ಇರ್ತಾರೆ ಆ ಒಂದು ಪಂಡಿತರಾದವರು, ಯಾರು ಆ ರೀತಿ ಬದ್ನ ಆಗಿ ಮುಸಲ್ಮಾನರಾಗಿದ್ದಾರೆ ಮತ್ತೆ ವಾಪಸ್ ಬ್ರಾಹ್ಮಣರಾಗ್ಬೇಕು ಅಂತಂದ್ರೆ ಸೀಸವನ್ನ ಕಾಯಿಸಿ ಕುಡಿಬೇಕು ಅಂತ ಹೇಳ್ತಾರೆ. ಸೀಸವನ್ನ ಕಾಯಿಸಿ ಕುಡಿದ್ರೆ ಬದುಕ್ತಾನ ವ್ಯಕ್ತಿ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಅಂದ್ರೆ ಅವ್ರು ಹೇಳಿರುವಂತದ್ದು ನೀವು ಹೋಗಿ ಸಾಯ್ಬೇಕಷ್ಟೇ, ನಿಮ್ಗೆ ಬೇರೆ ದಾರಿ ಇಲ್ಲ ಅಂತ. ದಾರಿ ಇಲ್ಲ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಆ ಸಂದರ್ಭದಲ್ಲಿ ಏನಂತ ಹೇಳ್ತಾರೆ ಅಂದ್ರೆ, ಯಾವೊಬ್ಬ ವ್ಯಕ್ತಿ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪ ಮಾಡ್ತಾನೆ, ಅವನು ಎಂತದೇ ಕೇವಲವಾದ ಅಂತದ್ದು ಅದೇ ಅಂತ್ಯಜ ಅಥವಾ ಇನ್ಯಾವುದೋ ಒಂದು ಯವನ ಅಥವಾ ಮ್ಲೇಚ್ಛ ಎಂತದೇ ಕುಟುಂಬದಲ್ಲಿ ಅವನು ಹುಟ್ಟಿರ್ಲಿ, ಅಂದ್ರೆ ಹರಿದಾಸ್ ಠಾಕೂರರವರು ಮ್ಲೇಚ್ಛ ಕುಟುಂಬದಲ್ಲಿ ಹುಟ್ಟಿರ್ತಾರೆ, ಅಂದ್ರೆ ದನದ ಮಾಂಸ ತಿನ್ನುವಂತಹ ಒಂದು ಮನೆಯಲ್ಲಿ ಹುಟ್ಟಿರ್ತಾರೆ. ಆದ್ರೂ ಕೂಡ ಅಂತಹ ವ್ಯಕ್ತಿ ಕೂಡ ಅವನು ಪರಿಪೂರ್ಣತೆಯನ್ನು ಸಾಧಿಸ್ತಾನೆ, ಅವನು ಭಕ್ತನಾಗ್ತಾನೆ, ಅವನು ಎಲ್ಲ ಒಂದು ವೈಷ್ಣವನಾಗ್ತಾನೆ ಅಂತ ಆ ಒಂದು ಸಂದರ್ಭದಲ್ಲಿ ಸಾರ್ತಾ ಇದ್ರು. ಅದನ್ನ ಕೇಳಿದಂತಹ ಇವರಿಬ್ರು ಕೂಡ ಅವರಿಂದ ಆಕರ್ಷಿತರಾಗಿ ಅವ್ರು ಏನ್ ಮಾಡ್ತಾರೆ, ಅವರು ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳಾಗ್ತಾರೆ. ಅದಕ್ಕಾಗಿ ಆ ಒಂದು ನವಾಬ್ ಹುಸೇನ್ ಶಾ ಅವನ ಒಂದು ಕೆಲಸವನ್ನ ಬಿಡ್ತಾರೆ. ಮತ್ತೆ ಅವನು ಸನಾತನ ಗೋಸ್ವಾಮಿ ಅವ್ರನ್ನ ಜೈಲಿಗೆ ಹಾಕಿರ್ತಾನೆ, ಅಲ್ಲಿಂದಲೂ ತಪ್ಪಿಸ್ಕೊಂಡ್ ಬರ್ತಾರೆ, ಎಲ್ಲ ಕಷ್ಟಗಳನ್ನ ಅನುಭವಿಸ್ತಾರೆ. ಅವರು ಶ್ರೀಮಂತಿಕೆ, ಲೌಕಿಕವಾಗಿ ಹಣಕ್ಕೆ ಯಾವುದೇ ಒಂದು ಕಡಿಮೆ ಇರೋದಿಲ್ಲ. ಮತ್ತೆ ಅಲ್ಲಿ ಪವರ್ ಕೂಡ ಕೊಟ್ಟಿದ್ದಾನೆ ಒಂದು ರಾಜ, ಎಲ್ಲವನ್ನು ಕೂಡ ಅವರು ಬಿಸಾಡಿ ಬರ್ತಾರೆ. ಅದ್ ಯಾವ್ದು ಬೇಡ ಅಂತ ಹೇಳಿ ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳಾಗ್ತಾರೆ. ಇಲ್ಲಿ ಅದನ್ನ ಹೇಳ್ತಾ ಇದ್ದಾರೆ, ನಾನು ಉತ್ತಮ ವಂಶದಲ್ಲಿ ಹುಟ್ಟಿಲ್ಲ ಅಂತ. ಅಂದ್ರೆ ಅದು ಹುಟ್ಟಿನಿಂದಲ್ಲ, ಅವರ ಒಂದು ಸಂಸ್ಕಾರದಿಂದ ಅವರು ವೈಷ್ಣವರಾದವರು. ಅವ್ರು ಹೇಳ್ತಾ ಇದ್ದಾರೆ, ನಾನು ಉತ್ತಮ ವಂಶದಲ್ಲಿ ಹುಟ್ಟಿಲ್ಲ. ಆದ್ದರಿಂದ ಗೋಪೀಜನ ವಲ್ಲಭನಾದ ಗೋಪಿಯರಿಗೆ ಅಂದ್ರೆ ಪ್ರಿಯನಾದವನು, ಅವರನ್ನು ಪಾಲಿಸುವವನು ಆದ ಕೃಷ್ಣ, ನಿನ್ನನ್ನು ಕುರಿತು ಪ್ರಾರ್ಥಿಸುವುದೊಂದೇ ನನಗೆ ಉಳಿದಿರುವ ಮಾರ್ಗ. ಇದು ನಮ್ಮೆಲ್ಲರಿಗೂ ಕೂಡ ನಿಜವಾಗ್ಲೂ ಇದು ಒಂದು ಉದಾಹರಣೆ. ಅಂದ್ರೆ ನಮ್ಮ ಪ್ರಾರ್ಥನೆ ಈ ರೀತಿ ಇರಬೇಕು. ಇದು ರೂಪಗೋಸ್ವಾಮಿಗಳ ಪ್ರಾರ್ಥನೆ ಇರ್ಬೋದು, ಆದ್ರೆ ನಮ್ಮ ಪ್ರಾರ್ಥನೆ ಪ್ರತಿದಿನ ಕೃಷ್ಣನ ಮುಂದೆ ಇದಾಗಿರ್ಬೇಕು. ಮತ್ತೆ ಹೇಗೋ ಅಂತೂ ನಿನ್ನ ಪಾದಕಮಲಗಳನ್ನು ಸಮೀಪಿಸಬಹುದೆಂಬ ಆಸೆಯೂ ಭರವಸೆಯೂ ನನಗಿದೆ. ಅಂತಹ ಒಂದು ಸಣ್ಣ ಆಸೆ ನಮ್ಮ ಹೃದಯದಲ್ಲಿ ಸದಾ ಇರಬೇಕು. ಅದನ್ನೇ ಇಲ್ಲಿ ಆಶಾಬಂಧ ಅಂತೇಳಿ ಕರಿತಾ ಇದ್ದಾರೆ. ಈ ಆಸೆಯು ನನ್ನ ನೋವಿಗೂ ಕಾರಣವಾಗಿದೆ. ಅಂದ್ರೆ ಭಗವಂತ ಒಂದಲ್ಲ ಒಂದು ದಿನ ನಮ್ಗೆ ಕೃಪೆ ಕೊಡ್ತಾನೆ ಅನ್ನುವಂಥದ್ದು, ಅಂದ್ರೆ ನಾನೀಗ ಅದಕ್ಕೆ ಅರ್ಹನಲ್ಲ ಅನ್ನುವಂಥದ್ದು ಕೂಡ ನೋವು. ಮತ್ತೆ ಏಕೆಂದರೆ ಬದುಕಿನ ಆ ಪಾರಮಾರ್ಥಿಕ ಗುರಿಯನ್ನು ಮುಟ್ಟಲು ನಾನು ಅಸಮರ್ಥ ಎಂದು ನನಗನಿಸುತ್ತದೆ. ಅಂದ್ರೆ ನಾನು ಅದಕ್ಕೆ ಅರ್ಹತೆ ನನಗಿಲ್ಲ, ಅಸಮರ್ಥ ನಾನು. ಆದ್ರೂ ಕೂಡ ಭಗವಂತ ನನ್ನ ಮೇಲೆ ಅಂತಹ ಒಂದು ಅವ್ಯಾಜ್ಯ ಕರುಣೆ ಒಂದಲ್ಲ ಒಂದು ದಿನ ತೋರಿಸ್ತಾನೆ ಅನ್ನುವಂತಹ ಒಂದು ಸಣ್ಣ ಆಸೆ, ಆಶಾ ಕಿರಣ ಅವರ ಹೃದಯದಲ್ಲಿದೆ. ರೂಪ ಗೋಸ್ವಾಮಿಯವರ ಮಾತಿನ ಭಾವಾರ್ಥ ಹೀಗುಂಟು: ಆಶಾಬಂಧವನ್ನು ಆಶ್ರಯಿಸಿ ತಾನು ಹೇಗೋ ಎಂತೋ ಪರಮಪ್ರಭುವಿನ ಪಾದಕಮಲಗಳನ್ನು ತಲುಪುತ್ತೇನೆ ಎನ್ನುವ ಭರವಸೆಯನ್ನು ವ್ಯಕ್ತಿಯು ಶತಾಯಗತಾಯ ಬಿಟ್ಟುಕೊಡಬಾರದು ಅಂತ. ಅಂದ್ರೆ ಅಷ್ಟು ಗಟ್ಟಿಯಾಗಿ ಭಗವಂತನ ಪಾದಕಮಲಗಳನ್ನ ಹಿಡ್ದಿಟ್ಕೊಳ್ಬೇಕು ಅಂತ. ಅದು ಬಿಟ್ರೆ ನಮ್ಗೆ ಬೇರೆ ದಾರಿ ಇಲ್ಲ. ಭಗವಂತ ಒಂದಲ್ಲ ಒಂದು ದಿನ ನೀನು ನನ್ನನ್ನ ಒಪ್ಕೋತೀಯ, ಅಲ್ಲಿವರೆಗೂ ನಾನು ನಿನ್ನನ್ನ ಬಿಡೋದಿಲ್ಲ. ನಾನು ಅದನ್ನ ಭಗವಂತನನ್ನ ಒಂದು ಅವ್ಯಾಜ್ಯ ಕರುಣೆಯನ್ನ ಪಡ್ಕೊಳ್ತೇನೆ ಅನ್ನುವಂತಹದ್ದು ಒಂದು ಪ್ರಯತ್ನ. ಅದನ್ನಲ್ಲಿ ಆಶಾಬಂಧ ಅಂತಾನೆ ಕರಿತಾ ಇದ್ದಾರೆ. ಇವತ್ತಿನ ಕ್ಲಾಸ್ ಇಲ್ಲಿಗೆ ನಿಲ್ಲಿಸೋಣ, ನಾಳೆ ಮುಂದುವರ್ಸೋಣ. ವಾಂಛಾ ಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ರಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ಬಂದಿರುವಂತ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಮತ್ತೆ ಮಾತಾಜಿ ಅಥವಾ ಪ್ರಭುಜಿ ಯಾರಾದ್ರೂ ಅಟೆಂಡೆನ್ಸ್ ಲಿಂಕ್ ಹಾಕಿರ್ತಾರೆ, ಎಲ್ಲರೂ ಅಟೆಂಡೆನ್ಸ್ ಲಿಂಕ್ ಫಿಲ್ ಮಾಡಿರ್ತೀರ ಅನ್ಕೋತೀನಿ. ಹರೇ ಕೃಷ್ಣ. ಪ್ರಭುಜಿ ಹನುಮಂತ್ ಪ್ರಭುಜಿ ಹಾಕಿದ್ದಾರೆ. ಡೈಲಿ ಅಟೆಂಡೆನ್ಸ್ ಮಾಡೋ ಅವಶ್ಯಕತೆ ಏನಿದೆ? ಪ್ರಭುಜಿ ನೀವು ಪ್ರತಿದಿನ ಕೇಳ್ತಾ ಇದೀರಾ ಅನ್ನೋದು ಅವ್ರು ನೋಡ್ತಾ ಇರ್ತಾರೆ, ಚೆಕ್ ವಾಟ್ ಮಾಡ್ತಾ ಇಸ್ ದ ಇರ್ತಾರೆ. ವಾಟ್ ಇಸ್ ಇಂಪಾರ್ಟೆನ್ಸ್? ಪ್ರಭುಜಿ ಅದು ಸಾಧನ ಭಕ್ತಿ ಅಂತ ಹೇಳ್ತಾರಲ್ವಾ, ನೀವು ಪ್ರತಿದಿನ ಸಾಧನೆ ನಡೀತಾ ಇದೆಯಾ, ನೀವು ಪ್ರತಿದಿನ ಶ್ರವಣ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳಕ್ಕೆ. ನಾವು ಸ್ಕೂಲಲ್ಲಿ ಹೆಂಗೆ ಡೈಲಿ ಹೋಗ್ತಿದೀವ, ಕ್ಲಾಸ್ ಅಟೆಂಡ್ ಮಾಡ್ತಿದೀವ, ಹೆಂಗ್ ಅಟೆಂಡೆನ್ಸ್ ಇರುತ್ತೋ ಹಂಗೆ ಪ್ರಭು ಇದನ್ನು. ಹಾ, ಅಂದ್ರೆ ನೀವು ಅಲ್ಲಿ ಅಟೆಂಡೆನ್ಸ್ ನಿಮ್ಗೆ ಎಕ್ಸಾಮ್ ಕೊಡೋದ್ರ ಬಗ್ಗೆ ರಿಲೇಟ್ ಆಗ್ತಾ ಇತ್ತು. ಇಲ್ಲಿ ಅಟೆಂಡೆನ್ಸ್ ನೀವು ಪ್ರತಿದಿನ ಭಕ್ತಿಯಲ್ಲಿ Self-conscious ನಮ್ ಅಷ್ಟೇ. ಸಾಧನೆ improve ಮಾಡ್ತಾ ಸಾಧನೆ ಇದ್ದೀರಾ. ಏನ್ ಮಾಡ್ತಾ ಇದೀವಿ ಅಂತ. ಹಾ,
ಮಾತಾಜಿ ಇವಾಗ ಸ್ಟಾರ್ಟ್ ಆಗಿ ನಮ್ದೊಂದು 3 ತಿಂಗಳು ಆಗಿಲ್ವಾ ಮಾತಾಜಿ? ಇದ ಪ್ರಭುಜಿ ಹಾ, ಲೆವೆಲ್ 3ನ ಹೇಳ್ತಾ ಇರೋದು ನೀವು? ಇಲ್ಲ ಇಲ್ಲ ಇಲ್ಲ, ಮೊದ್ಲಿಂದ ಮಾತಾಜಿ, ಸ್ಟಾರ್ಟಿಂಗ್ ಇಂದ. 3 ತಿಂಗಳ ಪ್ರಭುಜಿ, ಇನ್ನ ಜಾಸ್ತಿ ಆಯ್ತು. ಹೌದು, ಇನ್ನೂ ಜಾಸ್ತಿ ಇನ್ನು ಆಯ್ತು ಜಾಸ್ತಿ ಅನ್ಸುತ್ತೆ ಆಗಿದೆ. ಪ್ರಭು. ನಾವು 3 ತಿಂಗಳಲ್ಲಿ 30 ಸರಿ ಸ್ಕೂಲಿಗೆ ತಪ್ಪಿಸ್ಕೊಂಡಿದ್ದೀನಿ ಮಾತಾಜಿ. ನಾನು ಕಾಲೇಜು 5 ಸರಿ ತಪ್ಪಿಸ್ಕೊಂಡಿದ್ದೀನಿ, ಬಟ್ ಭಗವದ್ಗೀತೆ ತಪ್ಪಿಸ್ಕೊಂಡಿಲ್ಲ ಮಾತಾಜಿ. ನೀವು ದೀಕ್ಷೆ ತಗೊಂಡಿದ್ದೀರಲ್ಲ ಹೇಳ ಮಾತಾಜಿ. ಪ್ರಭುಜಿ, ಪ್ರಭುಜಿ ಮಾತಾಜಿ, ನೀವು ದೀಕ್ಷೆ ತಗೊಂಡಿದ್ದೀರಾ? ಹಾ ಪ್ರಭುಜಿ. ದೀಕ್ಷೆ ತಗೊಂಡವರು ತಮ್ಮ ಪ್ರೊಫೆಷನ್ ಕಂಟಿನ್ಯೂ ಮಾಡ್ಬೋದಾ? ಪ್ರೊಫೆಷನ್ ಅಂದ್ರೆ ಪ್ರಭುಜಿ? ಅದೇ ನೀವು ಒರಿಜಿನಲ್ ಏನಾಗಿದ್ರೆ ಡಾಕ್ಟರ್, ಇಂಜಿನಿಯರ್, ಟೀಚರ್ ಏನಿದೆ? ಅದಕ್ಕೆ ಯಾರು ಏನು ಅಡ್ಡಿ ಏನಿಲ್ಲ ಪ್ರಭುಜಿ, ನಮ್ಗೆ ಅದನ್ನ ಮಾಡ್ಬೋದು. ಆಮೇಲೆ ಇದ್ರಲ್ಲೂ ನಾವು ಇದನ್ನ ನಾವು ಬಿಡ ಹಾಗಿಲ್ಲ. ಇನಿಸಿಯೇಷನ್ ಅಂದ್ರೆ ಪ್ರಭುಜಿ, ನಾವ್ ಇನ್ನ ಪ್ರಾರಂಭ ಮಾಡಿದೀವಿ ಅಂತ. ಇನಿಸಿಯೇಷನ್ ಅಂದ್ರೆ ಈಗ ಸ್ಟಾರ್ಟ್ ಮಾಡಿದೀನಿ ಅಂತ. ನೀವೆಲ್ಲರೂ ಈಗ ಏನ್ ಮಾಡಿದೀರಾ ಅದನ್ನ ಯಾರು ಇನಿಸಿಯೇಷನ್ ಅಂತ ಕರೆಯಕ್ ಹೋಗೋದಿಲ್ಲ. ನಾವೇನ್ ಮಾಡ್ಕೊಂತೀವಿ ಅದನ್ನ ಇನಿಸಿಯೇಷನ್ ಅಂತಾರೆ. ಅಂದ್ರೆ ನಾನು ಈಗ ಗುರುಗಳಿಗೆ ಮಾತು ಕೊಟ್ಟಿದ್ದೀನಿ, ಇದನ್ನ ಒಂದು ಪ್ರಾರಂಭ ಮಾಡ್ತಾ ಇದ್ದೀನಿ ಅಂತ, ಗಂಭೀರವಾಗಿ ತಗೊಂಡು ಪ್ರಾರಂಭ ಮಾಡ್ತಾ ಇದ್ದೀನಿ ಅಂತ. ಅಂದ್ರೆ ನಾನಿನ್ನೂ ಈಗ ಶುರುವಾಗಿದ್ದೀನಿ ಅಂತ. ಇನ್ನ ನಾನು ಹೋಗೋದಕ್ಕೆ ತುಂಬಾ ದೂರ ಇದೆ ಪ್ರಭುಜಿ. ಅಲ್ಲಿವರೆಗೂ ಹೋಗೋಷ್ಟರಲ್ಲಿ ನಾವದೆಲ್ಲ ಅಂದ್ರೆ 50 ವರ್ಷ ಆದ್ಮೇಲೆ ಎಲ್ಲ ಬಿಡ್ಬೇಕು ಅಂತ ಹೇಳ್ತಾರೆ. ಸಾಧಾರಣವಾಗಿ ಎಲ್ಲ ಬಿಡ್ಬೇಕು ಅಂತ ಹೇಳ್ತಾರೆ. ಬಿಟ್ಟು ಪೂರ್ತಿಯಾಗಿ ಫುಲ್ ಟೈಮ್ ಅಲ್ಲಿ ಇದ್ರಲ್ಲಿ ನಾವು ಇನ್ವಾಲ್ವ್ ಆಗ್ಬೇಕು ಅಂತ. ನಾವಿನ್ನೂ ಮಾತಾಜಿ, ಇದು ಈ ಸ್ಕೂಲ್ ಮಂಗಳೂರಲ್ಲಿ ಮಾತ್ರ ಅಡ್ಮಿಷನ್ ಆಗಿದ್ದೀವಿ ಅಂತ. ಇದು ಮಂಗಳೂರಲ್ಲಿ ಮಾತ್ರ ಇದೆ, ಇದು ಆನ್ಲೈನ್ ಕ್ಲಾಸ್ಗಳು. ಬೆಂಗಳೂರ್ದು ಇಲ್ಲ ಅಲ್ವಾ ಮಾತಾಜಿ? ಇದೆ ಮಾತಾಜಿ, SPRದೆಲ್ಲ ಆನ್ಲೈನ್ ನಡೀತಾ ಇದೆ. ಎಲ್ಲದವೂ ಇದೆ ಮಾತಾಜಿ. ಬೆಂಗಳೂರ್ದು ಅಂದ್ರೆ ಇಲ್ಲ. ನಾವೇ ಫಸ್ಟ್ ಸ್ಟಾರ್ಟ್ ಮಾಡಿದವರು, ಮಂಗಳೂರು ಹೌದು ಫಸ್ಟ್ ಸ್ಟಾರ್ಟ್ ಮಾತಾಜಿ. ಮಾಡಿದವರು, ಆಮೇಲೆ ಬೇರೆಯೊಬ್ರೆಲ್ಲ ಮಾಡ್ತಾ ಇದಾರೆ. ಓಕೆ ಮಾತಾಜಿ, ಗೊತ್ತಿಲ್ಲ. ಓಕೆ, ಇವತ್ತಿನ ಒಂದು ಅಧ್ಯಾಯದಲ್ಲಿ ಏನೆಲ್ಲ ಯಾವ್ದಾದ್ರು ವಿಷಯಗಳು ಏನ್ ಮಾತಾಜಿ ತಿಳ್ಕೊಂಡ್ವಿ? ಎಲ್ಲ ಇಷ್ಟ ನಮ್ಗೆ. ಇವತ್ತಿನ ವಿಷಯದಲ್ಲಿ ಏನೆಲ್ಲ ತಿಳ್ಕೊಂಡ್ವಿ? ಒಂದೊಂದು ಪಾಯಿಂಟ್ ಎಲ್ಲರೂ ಹೇಳ್ಬಿಟ್ರೆ ಹೋಯ್ತು. ಸರಿ, ನಾವು ಏನೋ ಒಂದು ತಲೆಗೆ ಹೋಗಿದೆ ಅಂತ ಅನ್ಕೊಳ್ಳೋಣ. ಅದ್ ಏನೆಲ್ಲ ತಿಳ್ಕೊಂಡ್ವಿ? ಭಾವಭಕ್ತಿ ಮಾತಾಜಿ, ಭಾವಭಕ್ತಿ, ಭಾವಭಕ್ತಿಯಲ್ಲಿ ಆಶಾಬಂಧ. ಭಾವಭಕ್ತಿಯಲ್ಲಿ ಕೊನೆಯದು ಆಶಾ ಬಂದ ಅಂತಂದ್ರೆ ಸದಾ ಭಗವಂತನ ಅದೇ ಭಕ್ತಿ ಸೇವೆಯಲ್ಲಿ ನಿರಂತರನಾಗುವುದು. ಆಮೇಲೆ ಜಪ ಮಾಡುವುದು, ಇನ್ನು ಮಾಡ್ಬೇಕು ಅಂತ ಅನ್ಸೋದು. ಆಮೇಲೆ ಇನ್ನೊಬ್ಬರ ಗೌರವ ಅಕ್ಸೆಪ್ಟ್ ಮಾಡಲ್ಲ. ಆತರ ಇವ್ರು ಬೇಕಾದ್ರೆ ಕೊಡ್ತಾರೆ, ನಮ್ಗೆ ಗೌರವ ಕೊಡ್ಬೇಕು ಅಂತ ಅವ್ರು ಅನ್ಕೊಳ್ಳೋದಿಲ್ಲ. ಅದು ಕೇಳೋದಕ್ಕೆ ಎಷ್ಟು ಈಸಿ ಇದೆ ಮಾತಾಜಿ. ಒಂದು ನಿಮಿಷ ಯೋಚನೆ ಮಾಡಿದ್ರೆ ನಮ್ಗೆ ಯಾರಾದ್ರೂ ಮರ್ಯಾದೆ ಕೊಡೋದಿರ್ಲಿ, ನಾವು ಅಲ್ಲಿ ಹೋಗಿದೀವಿ, ನಾವನ್ನ ನೋಡಿಲ್ಲ ಅಂತಂದ್ರೆ ನಮ್ಗೆ ಅನ್ಸುತ್ತೆ, ಅಯ್ಯೋ ನನ್ನ ಯಾರು ರೆಕಗ್ನೈಸ್ ಮಾಡ್ತಾ ಇಲ್ಲ. ಅದೆಲ್ಲ ಅಂತಹ ಭಾವದ ಹಂತದಲ್ಲಿರುವವರ ಲಕ್ಷಣ. ಐಕ ಬಂಧಗಳಿಂದ ಮಾತಾಜಿ, ಐಕ ಬಂಧಗಳಿಂದ ವೈರಾಗ್ಯ ಇರೋದು. ಅಂತೆಲ್ಲ ಇದೆ ಮಾತಾಜಿ. ಅದೆಲ್ಲ ಇವತ್ತಿನ ವಿಚಾರದಲ್ಲಿ ಸಹನಶೀಲವಾಗಿರ್ಬೇಕು. ಯಾರು ಏನಂದ್ರನ ಸ್ವಲ್ಪ ತಾಳ್ಮೆ ಇರ್ಬೇಕು. ಎಂಥದೇ ಪರಿಸ್ಥಿತಿಯಲ್ಲೂ ತಾಳ್ಮೆ ಕೆಡಬಾರ್ದು, ತಾಳ್ಮೆ ಕೆಡಬಾರ್ದು. ಟೈಮ್ ನ ಸುಮ್ನೆ ವೇಸ್ಟ್ ಮಾಡಬಾರ್ದು. ಭಗವಂತನ ವಿಷಯವನ್ನ ಹೊರತುಪಡಿಸಿ ಬೇರೆ ವಿಚಾರಗಳಲ್ಲಿ ಕಾಲಹರಣ ಮಾಡಬಾರ್ದು. 24 ಗಂಟೆ ಭಗವಾನ್ ಸೇವೆ ಮಾಡಿ ಪೂರ್ತಿ ಜ್ಞಾನ ಅವನೇ ಕೊಡ್ಬೇಕು ಮಾತಾಜಿ. ಅದಕ್ಕೆ ಆಶಾ ಬಂದ ಅಂತ ಹೇಳಿದ್ದು. ಅವನ ಕಾಲನ ರೂಪ ಗೋಸ್ವಾಮಿಗಳು ಗಟ್ಟಿಯಾಗಿ ಇಟ್ಕೊಂಡು ಹೇಳ್ತಾ ಇದ್ದಾರೆ, ಪರಮಾತ್ಮ ಇದು ಇದ್ರೆ ನನ್ಗೆ ಬೇರೆ ದಾರಿ ಇಲ್ಲ, ನನಗೆ ಆ ಸಾಮರ್ಥ್ಯ ಕೂಡ ಇಲ್ಲ, ನಾನು ಅದಕ್ಕೆ ಅರ್ಹನೂ ಅಲ್ಲ, ಆದ್ರೂ ಕೂಡ ನಿನ್ನ ಮೇಲೆ ಒಂದು ತುಂಬಾ ಒಂದು ನಂಬಿಕೆ ಇಟ್ಕೊಂಡು ನಿನ್ನ ಇಟ್ಕೊಂಡಿದ್ದೀನಿ. ನನ್ನ ಒಂದು ಮನಸ್ಸು ಅದು ಭಗ್ನ ಮಾಡ್ಬೇಡ. ನನ್ನ ಆಶಾ ಬಂದ ಅದು ಏನಿದೆ ಅದು ನಾನು ನಿನ್ಗೆ ನಂಬಿಕೆಯ ಒಂದು ದೃಢವಾದ ವಿಶ್ವಾಸ ಇಟ್ಕೊಂಡಿದ್ದೀನಿ. ಒಂದಲ್ಲ ಒಂದು ದಿನ ನಿನ್ನಿಂದ ನಾನು ಆ ಒಂದು ಕರುಣೆಯನ್ನ ಪಡಿತೀನಿ ಅಂತ. ಆ ರೀತಿ ನಾವು ನಂಬಿಕೆಯನ್ನ ಭಗವಂತನಲ್ಲಿ ಇಡ್ಬೇಕು. ದೃಢ ನಂಬಿಕೆ ಇರ್ಬೇಕು. ದೃಢ ನಂಬಿಕೆ ಅಂತಂದ್ರೆ ಜಾಸ್ತಿ ಭಕ್ತಿ ಮಾಡ್ಬೇಕು ಅನ್ಕೊಂತೀವ ಮಾತಾಜಿ, ಆದ್ರೆ ಏನಾದ್ರೂ ಅಡೆತಡೆಗಳು ಬರ್ತಾ ಇರ್ತವೆ. ಅವಾಗ ನಮ್ಗನ್ಸೋದು, ಭಗವಂತ ಈ ಅಡೆತಡೆಗಳನ್ನೆಲ್ಲ ನಿವಾರಣೆ ಮಾಡಿ ನಿನ್ನ ಒಂದ್ ಭಕ್ತಿ ಮಾಡೋದಿಕ್ಕೆ ಹೆಚ್ಚಿನ ಒಂದು ದಾರಿ ಬಿಟ್ಕೊಡಪ್ಪ ಅಂತ ಕೇಳಿದ್ರು ಸಡನ್ ಆಗಿ ಆಗದೇ ಇಲ್ಲ ಮಾತಾಜಿ ಅದು. ಅಂದ್ರೆ ಮಾತಾಜಿ ಅಂದ್ರೆ ಅಲ್ಲ, ದ್ರೌಪದಿ ಕೇಳ್ತಾಳಲ್ವಾ ಮಾತಾಜಿ, ನಂಗೆ ಕಷ್ಟನೇ ಕೊಡು, ಆದ್ರೆ ನಿನ್ನನ್ನು ಸ್ಮರಿಸ್ಕೊಳ್ತೀನಿ
ಅಂತಾರಲ್ಲ ಕಷ್ಟದಲ್ಲಿ ನಾವು ಮುಗಿಬೇಕು, ಆದ್ರೆ ಕಷ್ಟ ಸ್ವಲ್ಪ ಅನುಭವಿಸಕ್ಕೂ ಎಲ್ಲ ಮಾಡಕ್ಕೂ ಕಷ್ಟ. ಅದು ಹಂಗೆ ಅಲ್ಲ ಮಾತಾಡೋದು. ಏನ್ ಬೇಕು ವರ ಅಂತ ಕೃಷ್ಣ ಕೇಳಿದ್ರೆ ನನ್ಗೇನು ಬೇಡ ನನ್ಗೆ ನಿನ್ನನ್ನ ನಾನು ಜ್ಞಾಪಿಸ್ಕೊಳ್ತೀನಿ, ಇಲ್ಲ ಅಂದ್ರೆ ನಾನ್ ಮರ್ತೋಗ್ತೀನಿ ಎಲ್ಲಿ ಅಂತ, ಇದೇ ನೀನ್ ಕೇಳ್ತೀಯ ಅತ್ತೆ ಅನ್ಬಿಟ್ಟು ಅವನು ಕೃಷ್ಣ ಭಗವಾನ್ ಕೇಳ್ತಾನೆ. ಅವಾಗ ಕಷ್ಟ ಇದ್ರೆ ನಾನು ನಿನ್ನ ಜ್ಞಾಪಿಸ್ಕೊಳ್ಳೋದು ಅಂತ ದ್ರೌಪದಿನೇ ಹೇಳ್ತಾಳೆ ಮಾತಾಜಿ. ಕುಂತಿ ಮಾತಾಜಿ, ಅದು ಆದ್ರೆ ಕುಂತಿ ನಮಗೂ ಪ್ರಾರ್ಥನೆ. ಕಷ್ಟನೇ, ಕಷ್ಟದಲ್ಲಿ ಕುಂತಿ ಸಾರಿ ಮಾತಾಡಿ ಕುಂತಿಯ ಕುಂತಿ ಪ್ರಾರ್ಥನೆ ಪ್ರಾರ್ಥನೆ. ಆತರ ನಮಗೂ ಕಷ್ಟನೇ, ಅದೇ ಸ್ವಲ್ಪ ಕಷ್ಟನ ಸುಲಭ ಮಾಡ್ತಾನೆ ಅಷ್ಟೇ ಮಾತಾಜಿ ಅಲ್ವಾ. ಬಂದಿರೋ ಹಾ ಕಷ್ಟನ ಮಾತಾಜಿ, ಸುಲಭ ಮಾಡೇ ಮಾಡ್ತಾನೆ, ಮಾಡ್ತಾನೆ. ಯಾಕಂದ್ರೆ ಅವ್ನು ಪ್ರೆಗ್ನೆಂಟ್ ಇದೆಯಲ್ವಾ. ಆತರ ಅನ್ಕೋಬೇಕು. ಅದ್ ಕಷ್ಟನೇ ಇಲ್ಲ ಅಂದ್ರೆ ನಾವ್ ಹೋಗಲ್ಲ, ನಾವ್ ಐಕ ಬಂದಾಗ ಒಳಗಡೆ ಆಗ್ಬಿಡ್ತೀವಿ. ಅದು ಬೇಕು ಇದು ಬೇಕು, ಪಿಕ್ಚರ್ ನೋಡ್ಬೇಕು, ಇದು ನೋಡ್ಬೇಕು ಅನ್ಬೇಕು. ಅದ್ ಸ್ವಲ್ಪ ಕಷ್ಟ ಇದ್ರೇನೆ ಅದೆಲ್ಲ ದೇವ್ರು ಮಾಡಿದ್ಮೇಲೆ ನಾವ್ ಅಲ್ಲಿಂದ ದೂರ ಹೋಗ್ತಾ ಇರ್ತೀವಿ. ಆಮೇಲೆ ಅದನ್ನು ಮಾಡಿ ನಾವ್ ಇದನ್ನ ಕೇಳಿದ್ರೆ ಭಗವಂತ ನಿನ್ಗೆ ಅಲ್ಲಿ ಇಷ್ಟ ಇದೆ, ಸುಮ್ನೆ ಬರ್ದಿ ಇಲ್ಲಿ ವೇಸ್ಟ್ ಬಲವಂತವಾಗಿ ಕೇಳ್ತಾ ಮಾಡ್ಕೊತಾ ಇದ್ದೆ, ಬೇಡ ಇಲ್ಲ. ಬಿಡು ಅಂತ. ಹೌದೌದು ಮಾತಾಜಿ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಇವಾಗ ನಾವು ಕನೆಕ್ಟ್ ಆಗಿರ್ತೀವಲ್ಲ, ಹಾ ಅಲ್ಲಿ ಮಾತಾಜಿ. ನೀವು ಕನೆಕ್ಟ್ ತೆಗಿಬಹುದಾ? ನಾವು ಇವಾಗ ಕನೆಕ್ಟ್ ಆಗಿರ್ತೀವಲ್ವಾ, ನಮ್ಮ ಲಿಂಕ್ ನ ನೀವು ಮ್ಯೂಟ್ ಮಾಡ್ಬೋದು ಅಷ್ಟೇ ಅಲ್ಲ? ಇಲ್ಲ ಮಾತಾಜಿ, ಅದು ಇರುತ್ತೆ. ಈಗ ನಿಮಿಷ ಹೇಳ್ತೀನಿ. ಸೆಂಟ್ರಿಂದ ಡಿಸ್ಮಿಸ್ ಮ್ಯೂಟ್ ಕೂಡ ಮಾಡ್ಬೋದು. ಆಗುತ್ತೆ. ಅಲ್ಲ, ಮ್ಯೂಟ್ ಅಲ್ಲ, ಇಲ್ಲಿಂದ ಕ್ಲಾಸಿಂದನೂ ಹೊರಗಡೆ ಹಾಕ್ಬಿಡ್ಬೋದು. ನಿನ್ನೆ ಹಂಗೆ ಆಯ್ತು ನನ್ಗೆ. ಎಷ್ಟು ನಮ್ಮೂರಲ್ಲಿ ಟವರ್ ಪ್ರಾಬ್ಲಮ್ ಇಲ್ಲ ಇಲ್ಲಿ. ಟವರ್ ಪ್ರಾಬ್ಲಮ್ ಇದ್ರೆ ನೀವಾಗೆ ಹೊರಟೋಗ್ತೀರಾ ಮಾತಾಜಿ? ಇಲ್ಲ, ಅದು ಯಾಕೋ ಕನೆಕ್ಟೇ ಆಗಿಲ್ಲ ಸರ್. ಬರೋದು ಹೋಗೋದು ಬರೋದು ಅದೇ ತರ ಆಯ್ತು. ಅದು ನೆಟ್ವರ್ಕ್ ನೆಟ್ ಪ್ರಾಬ್ಲಮ್ ಪ್ರಾಬ್ಲಮ್ ಇರುತ್ತೆ ಮಾತಾಜಿ, ನೆಟ್ವರ್ಕ್ ಪ್ರಾಬ್ಲಮ್. ನೆಟ್ ಆದ್ರೆ ಪ್ರಾಬ್ಲಮ್ ಇವ್ರು ಇರುತ್ತೆ. ತೆಗ್ದಾಕಿದ್ರೆ ನೀವು ಮತ್ತೆ ಬರಕ್ಕೆ ಆಗೋದಿಲ್ಲ. 1-2-3 days ನೀವು ಬರಕ್ಕೆ ಆಗಲ್ಲ. 48 hours you cannot come. ಹಾ, ಏನಕ್ಕೆ ಹೇಳಿದ್ರೆ ಇಲ್ಲೇ ಪ್ರಾಬ್ಲಮ್ ಅಲ್ಲೇ ಪ್ರಾಬ್ಲಮ್ ಅಂತ ಕೇಳೋಣ ಅಂತ ಕೇಳಿ. ಇಲ್ಲ ಮಾತಾಜಿ, ಅದು ನೆಟ್ವರ್ಕ್ ಪ್ರಾಬ್ಲಮ್ ಇದ್ರೆ ನೀವು ಮತ್ತೆ ಒಳಗ್ ಬಂದು ಹೋಗ್ತಾ ಇದೀರ ಅಂದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ. ಬಟ್ ಇಲ್ಲಿಂದ ಆಚೆ ರಿಮೂವ್ ಮಾಡಿದ್ರೆ ಅಂದ್ರೆ ಒಂದ್ಸತಿ ರಿಮೂವ್ ಮಾಡಿದ್ರೆ ನೀವ್ 2 ದಿನ ಬರಕ್ಕಾಗಲ್ಲ. ಮನೆಯಿಂದ ಹೊರಗಡೆ ಬಂದಾಗ ಸಿಗುತ್ತೆ ಟವರ್, ಒಳಗಡೆ ಸಿಗ್ಲಿಲ್ಲ. ನೆಟ್ ಪ್ರಾಬ್ಲಮ್ ಮ್ಯಾಮ್ ಮಾತಾಜಿ. ಓಕೆ ಮತ್ತೆ ಅವ್ರ ಲಿಂಕ್ ಕಳ್ಸಿದ್ರೇನೆ ನಿಮ್ಗೆ ಬರೋದು. ಲಿಂಕಿಗೂ ಅದು ಓಕೆ ಕೊಟ್ರೇನೆ ಬರೋದು, ಅದು ಓಕೆ. ಬಟ್ ಸಡನ್ಲಿ ತುಂಬಾ ಟೈಮ್ ಹಂಗಾಯ್ತು ನಿನ್ನೆ, ಪಾಸೇಜ್ ಆಗ್ಲಿಲ್ಲ. ಒಂದೊಂದ್ಸತಿ ಹಂಗೆ ಆಗುತ್ತೆ ಮಾತಾಜಿ, ನಮ್ಗೂ ಹಂಗೆ ನೆಟ್ವರ್ಕ್ ಆಗುತ್ತೆ. ಮತ್ತೆ ಮಳೆಗಾಲದಲ್ಲಿ ಜಾಸ್ತಿ ಆಗುತ್ತೆ ಮಾತಾಜಿ. ಇವತ್ ಮಧ್ಯಾಹ್ನ ನಾಗವೇಣಿ ಮಾತಾಜಿಗೆ ಹಂಗೆ ಆಯ್ತು ಅಲ್ವಾ, ನೆಟ್ ಪ್ರಾಬ್ಲಮ್ಸ್. ಆತ್ಮ ಸಾಕ್ಷಾತ್ಕಾರದಲ್ಲಿ ತುಂಬಾ ಪ್ರಾಬ್ಲಮ್ ಬರ್ತಾ ಇತ್ತು ಪಾಪ, ಆದ್ರೆ ಹಂಗೆ ನಡ್ಸಿದ್ರು ಅವ್ರು. ಮಳೆಗಾಲದಲ್ಲಿ ಜಾಸ್ತಿ ಆಗುತ್ತೆ ಮಾತಾಜಿ. ಅದೇ ಹೌದು, ಮಳೆ ಇದ್ರೆ ಹಂಗಾಗುತ್ತೆ. ಇಲ್ಲೇನು ಇರ್ಲಿಲ್ಲ ನಿನ್ನೆ ಮಳೆ. ಓಕೆ ಮತ್ತೆ ಸರಿ.